ಮಾಜಿ ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ BK ಹರಿಪ್ರಸಾದ್ ಮೇರಲ್ನ ಮೋಕೆಡೆ ಲೆತ್ತು ಕೊಂಡಾಡುದಿಲ್ಲ ಅಂಚನೆ ಇನಿತ ಬಿಂದಿರಾದ ನಮ್ಮೊಟ್ಟಿಗೂ ಸೇರೊಂಡ್ರೆ ಗುಪ್ಪುನ ಯಾತ್ರೆ ನಿವಾಸದ ಶಿಲಾನ್ಯಾಸ ಲೇಸನ್ ನಡಪಾದು ಕುರ್ನ ಬರೋಡಾ ಗುಜರಾತ್ ಉದ್ಯಮಿಲು ಶ್ರೀಯುತ ದಯಾನಂದ ಬೊಂಟ್ರ ಸರ್ ಇರಿನ ಚಾವಡಿದ ಮತ್ತಾರ್ಮೆಗೆ ಎದುಕೊನೊಂದುಲ್ಲ ಕೆಲವೇ ಪುರ್ತೂರು ನಮ್ಮೊಟ್ಟಿಗೂ ಬಿನ್ನಿರಾದ ಭಾರತ ಸರ್ಕಾರದ ಕೇಂದ್ರ ಮಂತ್ರಿಗಳು ಶ್ರೀಪಾದ ನಾಯ್ಕರು ಜೊತೆಯ ಒಂದುಲ್ಲೇರಿ ಅಂಚನೆ ಬಿಲ್ಲವ ಚೇಂಬರ್ ಆಫ್ ಕಾಮರ್ಸ್ ಮುಂಬೈದ ಅಧ್ಯಕ್ಷರು NT ಪೂಜಾರ್ಲೆಲ್ನ ಮೋಕೆಡೆ ಲೆತ್ತು ಕೊಂಡಾಡುದಿಲ್ಲ ಅಂಚನೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ರಿಜಿಸ್ಟರ್ಡ್ ಮ್ಯಾಂಗ್ಳೂರ್ ಗುರ್ಕಾರ್ಯರಾಯನ ಶ್ರೀಯುತ ನವೀನ್ ಚಂದ್ರ ಸುವರ್ಣ ಸರ್ ಇರೇನ ಎದುಕೊನೊಂದುಲ್ಲ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ನೆತ್ತ ಗುರಿಕಾರ್ಲು ಸೂರ್ಯಕಾಂತ್ ಜೆ ಸುವರ್ಣ ಇರೆಲ್ಲ ಮೋಕೆಡೆ ಲೆತ್ತು ಕೊಂಡಾಡುದಿಲ್ಲ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು ಶ್ರೀಮತಿ ಪ್ರತಿಭಾ ಕುಳಾಯಿ ಇರೆಲ್ಲ ಚಾವಡಿದ ಮತ್ತಾರ್ಮೆಗೆ ಎದುಕೊನೊಂದುಲ್ಲ ಬಡಗಣ್ಣೂರು ಗ್ರಾಮ ಪಂಚಾಯತ್ ಗುರ್ಕಾರ್ದೆ ಶ್ರೀಮತಿ ಪುಷ್ಪಲತಾ ಇರೆಲ್ಲ ಬಾರಿ ಮೋಕೆಡೆ ಲೆತ್ತು ಕೊಂಡಾಡುದಿಲ್ಲ ನಾರಾಯಣಗುರು ಅಭಿವೃದ್ಧಿ ನಿಗಮದ ಗುರ್ಕಾರ್ಯರು ಶ್ರೀಯುತ ಮಂಜುನಾಥ್ ಪೂಜಾರಿ ಮುದ್ರಾಡಿ ಇರೇನ ಚಾವಡಿದ ಮತ್ತಾರ್ಮೆಗೆ ಎದುಕೊನೊಂದುಲ್ಲ ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರದ ಗುರಿಕಾರ್ಲು ಲೋಕೇಶ್ ಕೋಟ್ಯಾನ್ ಇರೆಲ್ಲ ಭಿನ್ನನ ನೆರಟೆ ಭಿನ್ನ ಮನೆಗೆ ಮೋಕೆಡೆ ಲೆತ್ತು ಕೊಂಡಾಡುದಿಲ್ಲ ಶ್ರೀ ಶಾಸ್ತಾರ ಕೂವೆ ವಿಷ್ಣುಮೂರ್ತಿ ದೇವಸ್ಥಾನ ಪಡುಮಲೆದ ಗುರ್ಕಾರ್ಯರು ಶ್ರೀಯುತ ಸತೀಶ್ ರೈ ಕಟ್ಟಾವು ಇರೇನ ಚಾವಡಿದ ಮತ್ತಾರ್ಮೆಗೆ ಎದುಕೊನೊಂದುಲ್ಲ ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರದ ಮಾಜಿ ಸದಸ್ಯರು ಪದ್ಮನಾಭ ಕೋಟ್ಯಾನ್ರೆಲ್ಲ ಬಾರಿ ಮೋಕೆಡೆ ಲೆತ್ತು ಕೊಂಡಾಡುದಿಲ್ಲ ನಾರಾಯಣಗುರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಉಡುಪಿದ ಗುರ್ಕಾರ್ಯರು ಶ್ರೀಯುತ ಹರೀಶ್ ಚಂದ್ರ ಅಮೀನ್ ಸರ್ ಇರೇನ ಗೌರವಪೂರ್ವಕವಾದ ಚಾವಡಿಗೆ ಎದುಕೊನೊಂದುಲ್ಲ ಅಂಚನೆ ಮಹಿಳಾ ಘಟಕದ ಒತ್ತು ಗುರ್ಕಾರ್ಯರು ಸರಿತಾ ಕೋಟ್ಯಾನ್ ಗುಜರಾತ್ ಇರೇನ ಚಾವಡಿದ ಮತ್ತಾರ್ಮೆಗೆ ಎದುಕೊನೊಂದುಲ್ಲ ಆತೆಯ ತಂದೆ ಬಿಲ್ಲವ ಸಂಘ ಗುಜರಾತ್ದ ಗುರ್ಕಾರ್ಯರು ಹರೀಶ್ ಪೂಜಾರಿ ಇರೇನ ಚಾವಡಿದ ಮತ್ತಾರ್ಮೆಗೆ ಎದುಕೊನೊಂದುಲ್ಲ ಕರ್ನಾಟಕ ಲೋಕ ಸೇವಾ ಆಯೋಗ ಬೆಂಗಳೂರದ ಮಾಜಿ ಸದಸ್ಯರೇ ಶ್ರೀ ಲಕ್ಷ್ಮೀ ನರಸಯ್ಯ ಇರೆಲ್ಲ ಭಿನ್ನನ ಮನೆಗೆ ಭಿನ್ನೆಯಾದ ಮಿತ್ತ ಚಿಡ್ಡೆಗೆ ಬಾರಿ ಮೋಕೆಡೆ ಲೆತ್ತು ಕೊಂಡಾಡುದಿಲ್ಲ ಅಂಚನೆ ಗುಜರಾತದ ಉಪಾಧ್ಯಕ್ಷರು ಸರಿತಾ ಕೋಟ್ಯಾನ್ ಇರೆಲ್ಲ ಈ ಪೊರ್ತುಗು ಭಿನ್ನೆದಿಯಾದ ಮಿತ್ತ ಜಿಡ್ಡೆಗೆ ಮೋಕೆಡೆ ಲೆತ್ತು ಕೊಂಡಾಡುದಿಲ್ಲ ನೆತ್ತ ಒಟ್ಟುಗು ನಮ್ಮ ಕೂಟದ ಗೌರವ ಗುರ್ಕಾರ್ಯರಾಯನ ಶ್ರೀಯುತ ಪೀತಾಂಬರ್ ಹೆರಾಜೆ ಅಂಚನೆ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಅಂಚನೆ ಶ್ರೀಯುತ ಜಯಂತ್ ನಡುಬೈಲು ಗುರ್ಕಾರ್ಯರಾಯನಂಚನ ರವಿ ಪೂಜಾರಿ ಚಿಲಿಂಬಿ ಸರ್ ಇರೆಲ್ಲ ಚಾವಡಿದ ಮತ್ತಾರ್ಮೆಗೆ ಎದುಕೊನೊಂದುಲ್ಲ ಅಂಚನೆ ಅಭಿವೃದ್ಧಿ ಟ್ರಸ್ಟ್ ದ ಗುರಿಕಾರ್ಲ ನೆಂಚಿತನ ಸಂಜೀವ ಪೂಜಾರಿ ಬಿರ್ವ ಈರ್ಲ ಬಿನ್ನೆರ್ನ ಸಾಲಡು ಜತೆಯಾವಡು ಪನ್ಪಿನಂಚಿತನ ಭಿನ್ನಾಯನ ಮಲ್ತೊಂದುಲೆ ಬೆಸ್ಟ್ ಫೌಂಡೇಶನ್ ರಿಜಿಸ್ಟರ್ಡ್ ಬೆಳ್ತಂಗನೆತ್ತ ಗುರಿಕಾರ್ಲು ರಕ್ಷಿತ್ ಶಿವರಾಮ್ ಇರ್ಲ ನಮ್ಮೊಟ್ಟಿಗೂ ಜತೆಯಾದೇರಿ ದುರುಡಿತನ ಚಿತನ ಮಾತ ಮೋಕ್ಯದ ಭಗವದ್ಭಕ್ತರೇ ಜನಮಾನ್ಯರೇ ಭಕ್ತ ಬಂಧುಲು ಚಾವಡಿದ ಎದುರ್ದ ಮರ್ಗೆಲ್ಗೆ ಬತ್ತು ಸೇರ್ಲೆ ಪನ್ಪಿನ ಚಿತನ ಭಿನ್ನಾಯನ ಮಲ್ತೊಂದುಲ್ಲ ದೇವಸ್ಥಾನ ಪಡುಮಳಿತ ಅಧ್ಯಕ್ಷರು ಸತೀಶ್ ರೈ ಕಟ್ಟಾವು ಇರೆಲ್ಲ ಮಿತ್ತ ಜಿಡ್ಡೆಗೆ ಮೋಕೆಡೆ ಲೆತ್ತುಕೊಂಡಾಡುದಿಲ್ಲ ಅಂಚನೆ ಈ ಪೊರ್ತುಗು ಬಿಲ್ಲವ ಸಂಘ ಪುತ್ತೂರದ ಗುರಿಕಾರ್ಲು ಸತೀಶ್ ಕುಮಾರ್ ಕೆಡೆಂಜಿಗುತ್ತು ಇರೆಲ್ಲ ಬಿನ್ನೆರಾದ ಮಿತ್ತ ಜಿಡ್ಡೆಗೆ ಮೂಕೆಡೆ ಲೆತ್ತುಕೊಂಡಾಡುದಿಲ್ಲ ಅಮ್ಮೆ ಪುಟ್ಟಾವಂದಿ ಅಪ್ಪೆ ಪೆತ್ತಂದಿ ನೀರು ಹೊರಂಕಂದಿ ನೆತ್ತೆರಡು ಬಳಪಂದಿ ಕಡೀರ ಪೂಜೆದ ನಾಯಕೆ ಆನೆಮೋನೆದ ಗಣಪತಿ ದೇವರಿಗೆ ಸುರುತ ಸುಗಿಪುನು ಸಂದಾಯ ಮಲ್ತೊಂದು ಈ ಮಣ್ಣನು ಕ್ಷೇತ್ರ ಆದ ಮೆನ್ಕಾದು ಕೊರ್ನಂಚಿತನ ಅಪ್ಪೆ ದೇಯಿ ಬೈದದಿ ನವುಳ್ಳ ಬಂಟರು ಕಾರ್ಮಿಕ ಪುರುಷರೇ ಸತ್ಯಡು ಬತ್ತಿನ ತಿಗಲಡು ತಾದಿ ಕೊರ್ಪ ಅನ್ಯಾಯಡು ನಡತಿನಕ್ಲಿಗೆ ತುರಿಯದ ಮನಟು ಸಾದಿ ತೋಜಾವ ಪನ್ಪಿನಂಚಿತನ ಪಟ್ಟಣ ಪಡೆ ನಂಚಿತನ ಕೋಟಿ ಜನ್ನಯರು ಸರ್ವಶಕ್ತಿಲೆಗ್ಲ ತರೆ ತಗ್ಗ ಒಂದು ದೇವರನ ಸುಗಿಪುಗಾದ ಮಿತ್ತ ಜಿಡ್ಡೆಗೆ ಮೋಕೆಡೆ ಲೆತ್ತು ಕೊಂಡಾಡುದಿಲ್ಲ ಪ್ರಕೃತಿ ಬೊಕ್ಕ ಮೋಕ್ಷ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ವಿದ್ಯೆಯ ನೀಡೋ ಶ್ರೀವರದಾಯಕ ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ ಪಾವನಗೊಳಿಸು ಈ ಶಾಂತಿಧಾಮ ಪಾವನಗೊಳಿಸು ಈ ಶಾಂತಿಧಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಅಂಚನೆ ಬಂಧುಲೆ ಒವ್ವೇ ಲೇಸು ಬಂಡ ಆ ಲೇಸುಡು ಮಲ್ಲ ಬಿನ್ನೆರು ಚಾವಡಿದ ಮತ್ತಾರ್ಮೆಡು ಓಲಗ ಆದುಪ್ಪೆರು ಬತ್ತಿ ಬಿನ್ನೆರನು ಬಾಯಿಪಾತಿರದ ಒರಟು ಎದುಕೊಂದ ತುಳುವೇರ್ನ ಸಂಸ್ಕೃತಿ ಐಕಾದ ಇತ್ತೆ ಚಾವಡಿದ ಮತ್ತಾರ್ಮೆಗು ಗೌರವಾಧ್ಯಕ್ಷರಾಯಿನಂಚಿನ ಡಾಕ್ಟರ್ ರಾಜಶೇಖರ್ ಕೋಟ್ಯಾನರೆನ್ ನಮ್ಮ ಎದುಕೊನೊಂದುಲ್ಲ ಮಾತ್ರಲ್ನ ಬಾಯಿಪಾತ್ರದ ಒರಟು ಎದುಕೊನೊಡು ಪನ್ಪಿ ಭಿನ್ನಯ ಅಂಕದರ್ಪದ ತಂಕ ಬೀರೇರೈನ ಕೋಟಿ ಚೆನ್ನೈರಿಗೆ ಸಾಷ್ಟಾಂಗ ಅಡ್ಡಬೂರೊಂದು ಅಪ್ಪ ದೇವ್ ಬೈದೇದಿಗು ತರ ತಗ್ಗ ಒಂದು ಮೂಲಿತ್ತಿನ ಪರಿವಾರ ದೈವಲೆಗೆ ಕೈ ಮುಗಿದು ಪ್ರಾರ್ಥನೆ ಮಲ್ತೊಂದು ಇನಿತ ಗೆಜ್ಜಗಿರಿ ನಂದನ ಬಿತ್ತಲು ಮುಲ್ಪ ಮಾತೆರಳು ಒಂಜಿ ಗೊತ್ತಿತ್ತಿನಂಚಿನ ವಿಷಯ ಇಡೀ ದೇಶ ವಿದೇಶದೊಂಜಿ ಪುದರ್ ಪಡೆತ್ತೊಂದು ಅಪ್ಪೆ ದೇವಿ ಬೈದೇ ದಿನ
ಆನಿದ ಕಾರ್ಯಕ್ರಮ ಶಿಲಾನ್ಯಾಸ ಎಂಚ ನಡೆದುಂಡು ಬ್ರಹ್ಮಕಲಶ ಎಂಚ ನಡೆದುಂಡು ಇಡೀ ಊರಿಗೂ ಅತ್ತಂದ ದೇಶ ವಿದೇಶಗೂ ಮಾತ್ರೆಗಳ ತೆರೆದಿನಂಚಿನ ವಿಷಯ ಆನಿಡ್ದು ಬಕ್ಕ ಇನಿ ಆಜೇಲು ವರ್ಷೋಡ್ದು ಬಕ್ಕ ನಮ್ಮ ಹಾನಿ ಒಂಜಿ ಮಾತೆರ್ಲ ಒಟ್ಟಿಗೂ ಸೇರಿದು ಒಂಜಿ ಜಾಗಗೆ ಎತ್ತದಿತ್ತ ಎತ್ತೋ ಜನಕ್ಕಲ್ನ ಒಂಜಿ ಆಸೆ ಎತ್ತುಂಡು ಬತ್ತಿನ ಕಲಕ್ಕೆ ನೆಟ್ಟ ಒಂಜಿ ಯಾತ್ರಿ ನಿವಾಸ ಆವೋಡು ಒಂಜಿ ಪೊರ್ಲು ಗಂಟದ ಒಂಜಿ ಅನ್ನ ಛತ್ರ ಆವೋಡು ಪಂಪಿನ ಒಂಜಿ ಬಾರಿ ಒಂಜಿ ಜನಕ್ಕಲ್ನ ಒಂಜಿ ಆಸೆ ಎತ್ತುಂಡು ಆ ಆಸೆಗಳ ಮುಖಾಂತರ ಇನಿ ದೇವೇರು ಕೋಟಿ ಚೆನ್ನಯ್ಯರು ಜುಮಾದಿ ದೈವೋಲು ಕುಪ್ಪೆ ಪಂಜುರ್ಲಿ ಅಂಚನೆ ಅಪ್ಪೆ ದೇವಿ ಬೈದೇ ದಿನ ಪೂರ ಒಂಜಿ ಅನುಗ್ರಹ ಒಟ್ಟು ಇನಿ ಕೂಡ್ದು ಬತ್ತುಂಡು ಇನಿ ಈ ಕೆಸರು ಕಲ್ಲು ಪಾಡ್ನ ಒಂಜಿ ಪುಣ್ಯ ಗಲ್ಗೆಗೆ ನಮ್ಮ ಮಾತೆಲ್ಲ ಒಟ್ಟಿಗೂ ಸೇರ್ದ ಈ ಕೆಸರು ಕಲ್ಲು ಪಾಡ್ನ ಒಂಜಿ ಕಾರ್ಯಕ್ರಮಕ್ಕೂ ಮಾಮಲ್ಲ ಮತ್ತು ಬಿನ್ನೇರು ಬೈದೇರು ಗುರ್ಕರ್ಣಗಳು ಬೈದೇರು ಬಿಲ್ಲವ ಸಮಾಜದ ಅತ್ತಂದ ಬೇತೆ ಬೇತೆ ಸಮಾಜದಲ್ಲ ಪೂರ ಜನ ಗುರ್ಕರ್ಣಗಳು ಬತ್ತದೀನಿ ಪೊರ್ಲು ಗಂಟದ್ದು ಒಂಜಿ ಕೆಸರು ಕಲ್ಲು ಪಾಡ್ನಂಚಿನ ಒಂಜಿ ಕಾರ್ಯಕ್ರಮ ನೆರವೇರಿಂಡು ಈ ಕಾರ್ಯಕ್ರಮಕ್ಕೂ ಬೈದಿನಂಚಿನ ಒಂಜಿ ಮಾತ ಬಿನ್ನೇರೇನು ಒಂಜಿ ಎತ್ಕೊನ್ನ ಒಂಜಿ ಎಂಚಿನ ಪದ್ಧತಿ ಉಂಡು ಆ ಪದ್ಧತಿನ ಇನಿ ಸಮಿತಿ ಎಂಕು ಒಪ್ಪಾದೇರು ಐಕಸ್ರದು ಇತ್ತೆ ಮಾತೆರನ್ನ ಯಾನು ಪ್ರೀತಿ ಪೂರ್ವಕ ಅದು ಲೆತ್ತು ಕೊಂಡಾಡ್ರೆ ಮೂಲ ಒಂಜಿಗೆಲ್ಲ ಎದುರು ಉಂಟದೆ ಶ್ರೀ ಕ್ಷೇತ್ರ ಗೆಜ್ಜಗಿರಿ ತಂತ್ರಿಯರಾದ ಶಿವಾನಂದ ತಂತ್ರಿಗಳ ಪುರೋಹಿತದಲ್ಲಿ ಯಾತ್ರಿ ನಿವಾಸ ಶಿಲಾನ್ಯಾಸ ಕಾರ್ಯಕ್ರಮ ಯಾತ್ರಿ ನಿವಾಸದ ಶಿಲಾನ್ಯಾಸ ನಿನಗಳಿಗೆ ಮಾತ್ರ ಗೊತ್ತಿದ್ದಲೆಕ್ಕನೆ ನಮ್ಮ ಸಮಾಜದ ಹಿರಿಯರು ಕೊಡುಕೈ ದಾನಿ ಬಾರಿ ಒಂಜಿ ನಮ್ಮ ಈ ಊರು ಬಿಡ್ದು ಪರವೂರು ಗುಜರಾತ್ಗೂ ಹೋದು ಇಡೀ ಅಲ್ಪ ಒಂಜಿ ವ್ಯಾಪಾರ ಉದ್ಯೋಗ ಮಲ್ತೊಂದು ಐಟು ಬತ್ತಿನ ಪಣವನ್ನು ಸಮಾಜೋಗು ಮತ್ತು ಪಟೊಂದು ಶಾಲೆ ಕಾಲೇಜಿಗೆ ಧನ ಸಹಾಯ ಮಲ್ತೊಂದು ಗುಜರಾತ್ಗೂ ಹೋದು ಅವಳು ಸಂಘಟನೆ ಮಲ್ತದ್ದು ಅಲ್ತ ಪೌಂಡರ್ ಆದ ಪೂರ ಜನಕ್ಲೆಗಳ ಅಲ್ಪ ಬುದ್ಧಿವಾದ ಪಣ್ಣೊಂದು ಇಡೀ ದೇಶಗೂ ತಿರುಗೊಂದು ಮಾತ್ರೆಗಳ ಸಮಾಧಾನ ಪಂಪಿನಂಚಿನ ನಮ್ಮ ಮಾತೆರ್ನಲ್ಲ ಹಿರಿಯರಾಯನ ದಯಾನಂದ ಪೌಂಡ್ರಿ ನಮ್ಮ ನಾಯಕಿಯರು ಆರು ಇನಿ ಪೊರ್ಲದ ಒಂಜಿ ಕೆಸರು ಕಲ್ಲು ಪಾಡ್ನ ಒಂಜಿ ಜವಾಬ್ದಾರಿನ ಆರು ವಹಿಸೊಂದೇರು ಭಾರಿ ಒಂಜಿ ಸಂತೋಷ ಆರ್ನ ನಮ್ಮ ಸಮಾಜದ ಹಿರಿಯರು ಮಲ್ಲ ಹಿರಿಯರು ಎಷ್ಟೋ ವರ್ಷದಿಂಚಿ ಯಾನಾರೇನು ತೂವೊಂದುಲ್ಲ ಪರಿಚಯ ಉಂಡು ನಮ್ಮ ಸಮಾಜದ ಮಲ್ಲ ಹಿರಿಯರು ಏಪಲ ಮುಟ್ಟ ಒಂಜಿ ಒರಿಯಾಗ ಬೇನಾಪಿನಂಚಿನ ಪಾತೆರ ಅಂದ ಪೊರ್ಲುದ ಒಂಜಿ ಕೆಲಸ ಮಲ್ಪರಿಗಸದ ರಡ್ಡು ದಿನ ದುಂಬೆ ಬತ್ತದ ಮೂಲ ಕುಲ್ಲುದೇರು ಪೂರ ಗುಜರಾತದ ಪೂರ ಒಂಜಿ ಕಮಿಟಿದ ಕಲೆ ಒಂಜಿ 10-20 ಜನ ಲೆಸಂ ಬತ್ತದ ಮೂಲೆ ಒಂಜಿ ವಾಸ್ತವ ಮಲ್ತದ ಅಪ್ಪನ ಈ ಭಕ್ತಿಗೆ ಮೂಲ ಬತ್ತು ಕುಲ್ಲುದೇರು ಅರೇನು ಮಾತೆರ್ನ ಪರವಾದು ಪೂರ ಟ್ರಸ್ಟ್ದ ಪರವಾದು ಪೂರ ಸಮಾಜದ ಪರವಾದು ಮೋಕೇಡಿ ಎಂಕುಲು ಎತ್ಕೊಂದುಲ್ಲ ಮೆರೆಗು ಕೂಟದ ಒತ್ತು ಗುರ್ಕಾರ್ಯರಾಯನ ಶ್ರೀಯುತ ದೀಪಕ್ ಕೋಟ್ಯಾನ್ಯರ ಚಾವಡಿದ ಬತ್ತಾರ್ಮೆಗೆ ಬತ್ತದ ಸಾಲು ಪಾಡ್ದ ಲೇಸಿಗೆ ಎದುಕೊನಡು ಪನ್ಪಿ ಬಿನ್ನಯ್ಯ ಅಂಚನೆ ನಮ್ಮ ಸಮಾಜದ ಮಾಮಲ್ಲ ಸ್ವಾಮಿಲು ಶ್ರೀ ವಿಖ್ಯಾತನಂದ ಸ್ವಾಮೀಜಿನ ಪಾದೋಗು ಅಡ್ಡಬೂರೊಂದು ಯಾನು ಇನಿ ಅರೇನು ನಂಗೆ ಆಶೀರ್ವಚನ ಮಲ್ಪರೆ ಬೈದಿರು ಅರೆಲ್ಲ ನಿಗಲ್ಲ ಮಾತೆರ್ನ ಪರವಾದ ಪ್ರೀತಿ ಪೂರ್ವಕವಾದ ಸ್ವಾಗತ ಮಲ್ಪರೆ ಬಯಸುವೆ ಸ್ವಾಮಿಲಿಗು ಅಶೋಕ್ ಕೋಟ್ಯಾನ್ ದಂಪತಿಲು ಚಾವಡಿದ ಮತ್ತಾರ್ಮೆಗೆ ಬತ್ತದ ತರದಗ್ಗಾದು ಬೆರಿ ಬಗ್ಗಾದು ಸಾಲು ಪಾಡ್ದು ಚಾವಡಿದ ಲೇಸಿಗೆ ಎದುಕೊನಡು ಪನ್ಪಿ ಬಿನ್ನಯ್ಯ ಪೂಜ್ಯ ಭಾವನಿಡು ಸ್ವಾಮಿಲಿನ ಎಂಕಲ್ನ ಎನಿತ್ತ ಚಾವಡಿ ಲೇಸಿಗ ಎದುಕೊನೊಂದುಲ್ಲ ಅಂಚನೆ ಈ ಕಾರ್ಯಕ್ರಮದ ಗುರ್ಕಾರ್ಲು ಅಧ್ಯಕ್ಷತಾನ ವಹಿಸೊಂದಿನ ಅಂಚಿನ ನಮ್ಮ ಬಿರುವ ಸಂಜೀವ ಪೂಜಾರ್ಲು ಉಲ್ಲೇರ್ ಮೂಲು ಆರ್ನ ಒಂದೆಟ್ಟು ಈ ಸ್ಪೀಡ್ ತೂದು ಮಾತ್ರೆಗಳ ಭಾರಿ ಖುಷಿಯಾದ ಆಯ್ನಾತು ಬೇಗ ನಮ್ಮ ಒಂದೇನು ಈ ನಿಕ್ಷಯ ಮಲ್ತ ಅಂಚಾದು ನಾವು ಪೊರ್ಲೋಡು ಇನ್ನಿತ ಕಾರ್ಯಕ್ರಮವನ್ನು ಆರು ತಿಗಲು ಕೊರ್ದು ಪುಗ್ಗೆಲು ಕೊರ್ದು ನೆಕ್ ಮಾತೆರನ್ನು ಒಟ್ಟು ಪತೊಂಬೋದು ಇನ್ನಿತ ಕಾರ್ಯಕ್ರಮವನ್ನು ಪೊರ್ಲೋಡು ನಡುಪಡುದು ಕೊರಿಯರ್ ಅರೆಲ್ಲ ಏನು ಅಧ್ಯಕ್ಷರನ್ನು ಸಂಜೀವ ಪೂಜಾರ್ಲೆನ್ನ ಯಾನ್ ಪ್ರೀತಿയുടെ ಎತ್ಕೊಂದಿಲ್ಲ ಮೆರೆನು ದೇಯಿ ಪೈದ್ಯತಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಕ್ಷೇತ್ರ ಆಡಳಿತ ಸಮಿತಿ ರಿಜಿಸ್ಟರ್ಡ್ ಕೋಶಾಧಿಕಾರಿಲು ಶ್ರೀಯುತ ಮೋಹನ್ ದಾಸ್ ಬಂಗೇರಿರ ಚಾವಡಿದಂಚಿ ಬತ್ತದ ಸಾಲು ಪಾಡ್ದು ಲೇಸಿಗೆ ಎದುಕೊನಡು ಪನ್ಪಿ ಬಿನ್ನಯ್ಯ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸದು ನಮಕ್ ಮಾತೆರೆಗಳ ಬೊಲ್ಪ ತೋಜವನಂಚಿನ ರಾಷ್ಟ್ರೀಯ ನಾಯಕರಾಯನಂಚಿನ ನಮ್ಮ ಮಾತೆರ್ನೆಲ್ಲ ಒಂಜಿ ನೆಚ್ಚಿನ ನಾಯಕರು
ಧೀಮಂತ ನಾಯಕರು ಯಾನು ಪನರ ಬಯಸುವೆ ಇನಿ ಆರು ಬೇಗನೆ ಬತ್ತದು ನಂಗೆ ಮಾತೆರೆಗುಲ ಒಂಜಿ ಧೈರ್ಯ ತುಂಬರ ಇಡೆ ಬೈದೇರು ನಮ್ಮ ಧೀಮಂತ ನಾಯಕರ ನೆಂಚಿನ ಶ್ರೀಮಾನ್ BK ಹರಿಪ್ರಸಾದರೇನು ತುಂಬ ಹೃದಯಡು ಯಾನು ಸ್ವಾಗತ ಮಲ್ಪುವೆ. ಮಾನ್ಯರೇನು ಕ್ಷೇತ್ರಾಡಳಿತ ಸಮಿತಿ ರಿಜಿಸ್ಟರ್ದ ಪ್ರಧಾನ ಕಾರ್ಯಂತಿರು ಶ್ರೀಯುತ ಡಾಕ್ಟರ್ ರಾಜಾರಾಮ್ KB ಚಾವಡಿದ ಮತ್ತಾರ್ಮೆಗು ಬತ್ತದ ಸಾಲು ಪಾರ್ದು ಲೇಸಿಗೆ ಎದುಕೊನಡು ಪನ್ಪಿ ಬಿನ್ನಯ್ಯ. ಅಂಚನೆ ನಮ್ಮೊಟ್ಟಿಗೂ ಬೊಂಬ ಹಿಡ್ದು ಕೋಡನೆ ಬತ್ತದು ಕುಲ್ಲುದೇರು ಬಿಲ್ಲವ ಚೇಂಬರ್ ಆಫ್ ಕಾಮರ್ಸ್ ಎತ್ತ ಅಧ್ಯಕ್ಷರು ಗುರ್ಕರ್ಲು ಎಂಟಿ ಪೂಜಾರ್ಲು ನಮ್ಮೊಟ್ಟಿಗೆ ಉಲ್ಲೇರು ಆರ್ಲ ನಮ್ಮ ಸಮಾಜ ಹೋಗು ಆರು ಏತ ಬಿಸ್ನೆಸ್ ಮಲ್ತೊಂದು ಪೋಂಡಲ್ಲ ಆಯ್ತು ಒಂಜಿ ಬಿಸ್ನೆಸ್ದ ಒಂಜೊಂಜಿ ಪಾಲು ನಮ್ಮ ಸಮಾಜ ಹೋಗು ಕೊರೋಡು ಪಂಡದು ಒಂಜಿ ಸೈಡಿಗೆ ಗೆತ್ತು ದೀಪೇರಾರು ಅಂಚ ಆ ಮಾತ ಏರು ಪೋಂಡಲ್ಲ ನಮ್ಮ ಸಮಾಜ ಹೋಗು ಎಂಟಿ ಪೂಜಾರ್ಲ ನಡೆಗೆ ಪೋಂಡ ಆರು ಪಿರ ಕಡಪ ದಿನ ಹಿಸ್ಟ್ರಿಯ ಇಜ್ಜಿ ಎಂಕ ತೆರೆದಿಲ್ಲ ಕೂಡ ಅವು ಹಿಸ್ಟ್ರಿಯ ಇಜ್ಜಿ ಪೂರ ಜನಗಳನ್ನ ಖುಷಿ ಮಲ್ತದ್ದು ಅದಕ್ಕೆ ತೀರ್ನ್ಯಾತು ಪನವನ್ನು ಆಕಲ್ಲ ಕಿಸೋಕು ಪಾಡ್ದು ಕಷ್ಟದಾಗಲಿಗೆ ಕಷ್ಟನು ಆಕಲ್ಲ ಪರಿಹಾರ ಮಲ್ತದ್ದು ವಿದ್ವೇರ್ನ ಕಲೆಗೆ ಸಪೋರ್ಟ್ ಮಲ್ತೊಂದು ಮತ್ತು ಹಾಸ್ಪಿಟಲ್ಗೆ ಸಪೋರ್ಟ್ ಮಲ್ತೊಂದು ಮಾತೆರನ್ನು ಒಟ್ಟಿಗೂ ಪತ್ತೊಂದು ಪೋಪಿನಂಚಿನ ಎಂಟಿ ಪೂಜಾರ್ಲು ನಮ್ಮ ಒಟ್ಟಿಗೂ ಉಲ್ಲೇರಿನಿ ಅರೆನ್ನ ಯಾನು ಪ್ರೀತಿ ಪೂರ್ವಕ ಸ್ವಾಗತ ಮಲ್ಪುವೆ. ಮಾನ್ಯರೇನು ಕ್ಷೇತ್ರಾಡಳಿತ ಸಮಿತಿ ರಿಜಿಸ್ಟರ್ಡ್ ಜೊತೆ ಕಾರ್ಯಂತಿರು ಶ್ರೀಯುತ ಜಯವಿಕ್ರಮ್ ಕಲ್ಲಾಪು ಚಾವಡಿದ ಮತ್ತಾರ್ಮೆಗು ಬತ್ತದ ಸಾಲು ಪಾಡ್ದು ಲೇಸಿಗೆ ಎದುಕೊನಡು ಪನ್ಪಿ ಬಿನ್ನಯ್ಯ. ಅಂಚನೆ ಮಾತೆರ ನಂಗೆ ತೆರೆದಿನ ಲೆಕ್ಕ ಅಖಿಲ ಭಾರತ ಬಿಲ್ಲವರ ಯೂನಿಯನ್ದ ಗುರ್ಕರ್ಲು ಮೂಲು ನಮ್ಮ ಒಟ್ಟಿಗೂ ಉಪಸ್ಥಿತ ಅದುಲ್ಲೇರು ಆರ್ಲ ಸಮಾಜ ಸೇವೆ ಮಲ್ತೊಂದು ಸುಮಾರು ವರ್ಷ ಸಮಾಜ ಸೇವೆ ಮಲ್ತೊಂದು ಪೊರ್ಲುದ ಕೆಲಸ ಮಲ್ತೊಂದುಲ್ಲೇರು ಬರ್ಪಿನ ದಿನೊಟ್ಟು ಸಮಾಜವನ್ನು ಒಟ್ಟು ಪಾಡ್ರೆಗಸ್ರದ ಒಂಜಿ ಬಾರಿ ಮಲ್ಲವ ಒಂಜಿ ವಿಶ್ವ ಬಿಲ್ಲವ ಒಂಜಿ ಕ್ರಿಕೆಟ್ಲ ಒಂಜಿ ಮಲ್ತೊಂದು ಸ್ಪೋರ್ಟ್ಸ್ದ ದಿವೊಂದು ಮಾತ್ರನ ಒಟ್ಟು ಪಾಡ್ದು ಎಡ್ಡೆ ಕೆಲಸ ಮಲ್ಪರೆ ಜೈದೇರು ಅರೆಲ್ಲ ಪ್ರೀತಿ ಪೂರ್ವಕ ನವೀನ್ ಚಂದ್ರ ಸುವರ್ಣರನ್ನು ಸ್ವಾಗತ ಮಲ್ತೊಂದುಲ್ಲ. ಮೇರೆನು ಕ್ಷೇತ್ರಾಡಳಿತ ಸಮಿತಿ ರಿಜಿಸ್ಟರ್ಡ್ ಜೊತೆ ಕಾರ್ಯಂತಿರು ಡಾಕ್ಟರ್ ಸಂತೋಷ್ ಕುಮಾರ್ ಬೈರಂಪಳ್ಳಿ ಚಾವಡಿದ ಮತ್ತಾರ್ಮೆಗು ಬತ್ತದ ಎದುಕೊನಡು ಪನ್ಪಿ ಬಿನ್ನಯ್ಯ. ಅಂಚೆನೆ ನಮ್ಮ ಸಮಾಜದ ಧೀಮಂತ ನಾಯಕಿ ಹಿಂದುಳಿದ ವರ್ಗದ ಸದಸ್ಯರಾದ ಇತ್ತ ಒಂಜಿ ಬಾರಿ ಮಲ್ಲ ಒಂಜಿ ಮಟ್ಟೋಗು ಓತೇರು ಬಾರಿ ಮಲ್ಲ ಒಂಜಿ ಸಾಧನೆ ಮಲ್ಪುನಂಚಿನ ಒಂಜಿ ಪೊಂಜವು ಶ್ರೀಮತಿ ಪ್ರತಿಭಾ ಕುಲಾಯಿ ನಮ್ಮ ಒಟ್ಟುಗುಲ್ಲೇರು ಅರೆನ್ನ ಯಾನು ಪ್ರೀತಿಡು ಸ್ವಾಗತ ಮಲ್ಪರ ಬಯಸುವೆ. ಮೆರೆಗ ಉಷಾ ಅಂಚನ್ ಮೇರು ಚಾವಡಿದ ಮತ್ತಾರ್ಮೆಗು ಬತ್ತದು ಸಾಲು ಪಾಡ್ದು ಲೇಸಿಗೆ ಎದುಕೊನಡು ಪನ್ಪಿ ಬಿನ್ನಯ್ಯ. ಪುತ್ತೂರು ಬಿಲ್ಲವ ಸಂಘದ ಅಧ್ಯಕ್ಷರು ಪುತ್ತೂರು ಊರು ಮಸ್ತ್ ಸಂಘಟನೆ ಉಂಡು ಪುತ್ತೂರು ಒಂಜಿ ಮಲ್ಲ ಸಂಘ ಒಂಜಿತ್ತಂಡಲ್ಲ ಒಂಜಿ ಆಸ್ಪತ್ರೆ ಸಂಘ ಉಂಡು ಪುತ್ತೂರು ಆ ಪೂರ ಸಂಘವನ್ನು ಒಟ್ಟಿಗೂ ಸೇರಿದು ಅವಿನ ಮಾತೆರನ್ನು ಒಟ್ಟಿಗೂ ಪತಂಪೋಪಿನಂಚಿನ ಕಾರ್ಯ ಮಲ್ತೊಂದು ಉಲ್ಲೇರು ನಮ್ಮ ಸತೀಶ್ ಕುಮಾರ್ ಕೆಳಂಜಿ ಗೊತ್ತು ಅರೆನ್ನ ಯಾನು ಸ್ವಾಗತ ಮಲ್ಪರ ಬಯಸುವೆ. ಮಾನ್ಯರೇನು ಶ್ರೀಯುತ ಉಲ್ಲಾಸ್ ಕೋಟ್ಯಾನ್ KV ಮೇರು ಚಾವಡಿದ ಮತ್ತಾರ್ಮೆಗು ಬತ್ತದ ಎದುಕೊನಡು ಪನ್ಪಿ ಬಿನ್ನಯ್ಯ. ಅಭಿವೃದ್ಧಿ ಟ್ರಸ್ಟ್ ರಿಜಿಸ್ಟರ್ದ ಕೋಶಾಧಿ ಕಾರ್ಯದರ್ಶಿಲು ಶ್ರೀಯುತ ಉಲ್ಲಾಸ್ ಕೋಟ್ಯಾನ್ KV ಇರಿನ ಚಾವಡಿದ ಮತ್ತಾರ್ಮೆಗೆ ಎದುಕೊನೊಂದಿಲ್ಲ. ಇತ್ತಿನ ನಿಗಲೆಗೆ ಮಾತ್ರೆಗಳ ಗೊತ್ತುತ್ತಿನ ವಿಷಯ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಘೋಷಣೆ ಮಲ್ತುಂಡು ಆಯ್ತಾ ಅಧ್ಯಕ್ಷರಾದ ನಮ್ಮ ಹಿರಿಯರ ಆಯ್ನಂಚಿನ ಮಲ್ಲ ರಾಜಕೀಯದ ಒಂಜಿ ದುರಿನೆರ ಆಯ್ನಂಚಿನ ಮಂಜುನಾಥ್ ಪೂಜಾರ್ಲು ನಮ್ಮೊಟ್ಟುಗುಲ್ಲೇರು ಅರೆನ್ನ ಪ್ರೀತಿ ಪೂರ್ವಕವಾದ ಸ್ವಾಗತ ಮಲ್ತೊಂಡು. ಮಾನ್ಯರೇನು ಅಭಿವೃದ್ಧಿ ಟ್ರಸ್ಟ್ ರಿಜಿಸ್ಟರ್ದ ಕೋಶಾಧಿಕಾರಿಲು ಶ್ರೀಯುತ ಹರೀಶ್ ಡಿ ಸಾಲ್ಯಾನ್ ಬಜೆಗೋಳಿ ಚಾವಡಿದ ಮತ್ತಾರ್ಮೆಗು ಬತ್ತದು ಸಾಲು ಪಾರ್ದು ಲೇಸಿಗೆ ಎದುಕೊನಡು ಪನ್ಪಿ ಬಿನ್ನಯ್ಯ. ಅಂಚೆನೆ ಇತ್ತೇನೆ ನಮ್ಮ ಒಟ್ಟಿಗೂ ಬತ್ತದು ಸೇರಿಯರು ಶಿವಗಿರಿ ಮಠದ ಸ್ವಾಮಿಲು ನಮ್ಮ ಒಂದೊಂದು ಭಾಗ್ಯ ಶಿವಗಿರಿತ್ತ ಸ್ವಾಮಿಲು ನಂಗೆ ಡೈರೆಕ್ಟ್ ಇಡೇ ಬತ್ತದಿತ್ತ ಈ ಕಾರ್ಯಕ್ರಮ ನಮ್ಮ ಒಟ್ಟಿಗೂ ಬತ್ತದು ಆಶಿನರಾಯರು ಶ್ರೀ ಶ್ರೀ ಜ್ಞಾನೇಂದ್ರ ಸ್ವಾಮಿಲು ನಮ್ಮ ಒಟ್ಟಿಗುಲ್ಲೇರು ಅರೇನು ಮಾತೆರ್ನ ಪರವಾದ ನಮ್ಮ ಮಾತೆರ್ಲಾರ್ನ ಪಾದ ಬತ್ತದ ಸ್ವಾಗತ ಮಲ್ತೊಂದುಲ್ಲ. ಸ್ವಾಮಿಲಿನ ನಮ್ಮ ಮಾತಿರ್ನಲ ಮಾರ್ಗದರ್ಶಕರು ಹಿರಿಯರು ಆಯ್ನ ಶೈಲೇಂದ್ರ ಸುವರ್ಣಿರು ಚಾವಡಿದ ಮತ್ತಾರ್ಮೆಗು ಬತ್ತದು
ಪುರ್ಪ ಕೊರ್ದು ಫಲ ಪುಷ್ಪ ಕೊರ್ದು ಈ ನಮ್ಮ ಲೇಸಿಗು ಪೂಜ್ಯ ಭಾವನಿಡು ಎದುಕೊಂಡು ಪನ್ಪಿ ಭಿನ್ನಯ್ಯ. ಅಂಚನೆ ನಮ್ಮ ಯುವ ನಾಯಕಿ ರಕ್ಷಿತ್ ಶಿವರಾಮ್ ಆರು ಉಳ್ಳೇರು ನಮ್ಮ ಒಟ್ಟಿಗೂ ನಮ್ಮ ಮಾತ ಎಡ್ಡೆ ಕೆಲಸ ಮಲ್ತೊಂದು ಬೆಳ್ತಂಗಡಿದ ಕ್ಷೇತ್ರೋಡು ಮಾತ್ರ ಒಗ್ಗಟ್ಟು ಮಲ್ತೊಂದು ಎಡ್ಡೆ ಕೆಲಸ ಮಲ್ತೊಂದು ಪುನಂಚಿನ ಯುವ ನಾಯಕಿ ರಕ್ಷಿತ್ ಶಿವರಾಮ್ ಉಳ್ಳೇರು ಅರನ್ನು ಯಾನು ಪ್ರೀತಿಡು ಎತ್ಕೊನ್ನುವೆ. ಮಾಂಜರೇನು ನವೀನ್ ಅಮೀನ್ ಶಂಕರ್ಪುರ ಚಾವಡಿದ ಮತ್ತಾರ್ಮೆಗ್ ಬತ್ತದ ಎದುಕೊನುಡು ಪನ್ಪಿ ಭಿನ್ನಯ್ಯ. ಅಂಚನೆ ಮಾಜಿ ಸದಸ್ಯರು ಕರ್ನಾಟಕ ಲೋಕ ಸೇವಾ ಆಯೋಗ ಬೆಂಗಳೂರು ಶ್ರೀ ಲಕ್ಷ್ಮೀ ನರಸಯ್ಯ ನಮ್ಮೊಟ್ಟುಗುಳ್ಳರು ಅವ್ರು ಬೆಂಗಳೂರು ಉಪನಾಂಡಲ ನಮ್ಮ ಈ ಕಾರ್ಯಕ್ರಮಗೂ ಒಂಜಿ ಮೋಕೆಡು ನಮ್ಮೊಟ್ಟಿಗೂ ಬತ್ತದು ಸೇರಿದ್ದಾರೆ ಅರನ್ನ ಯಾನು ಪ್ರೀತಿಡು ಸ್ವಾಗತ ಮಲ್ಪರೆ ಬಯಸುವೆ. ಮಾನ್ಯರೇನು ಯಾತ್ರಿ ನಿವಾಸದ ವಾಸ್ತುಶಿಲ್ಪಿ ಪ್ರಮೋಲ್ ಕುಮಾರ್ ಕಾರ್ಕಳ ಚಾವಡಿದ ಮತ್ತಾರ್ಮೆಗ್ ಬತ್ತದ ಸಾಲು ಪಾರ್ದ್ ಲೇಸಿಗೆ ಎದುಕೊನುಡು ಪನ್ಪಿ ಭಿನ್ನಯ್ಯ. ಚಾಲಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ನೆತ್ತ ಶ್ರೀ ಹೇಮನಾಥ್ ಸೆಟ್ರ್ ಮೂಲ ನಮ್ಮೊಟ್ಟಿಗೂ ಉಪಸ್ಥಿತಿ ಉಳ್ಳೇರು. ಮುಂಚಿನ ಆನಿ ನಮ್ಮ ಈ ಗೆಜ್ಜೆಗಿರ್ತ ಮುಲ್ತ ಕೆಲಸ ಅನ್ನಗಲ್ಲ ಬ್ರಹ್ಮ ಕೆಲಸ ಅನ್ನಗಲ್ಲ ಆರು ಬತ್ತದ ಮೂಲ ನಮ್ಮೊಟ್ಟಿಗೂ ಭಾರಿ ಅಡ್ಡೆ ಕೆಲಸ ಮಲ್ತದ್ದು ನಂಗೆ ಮಾತ್ರೆಗಳ ಬೆಂಬಲ ಕೊಡ್ತೀನಿ ಅಂಚಿನ ಹೇಮನಾಥ್ ಸೆಟ್ರ್ ಉಳ್ಳೇರು ಅರೇನ ಯಾನು ಪ್ರೀತಿ ಪೂರ್ವಕ ಸ್ವಾಗತ ಮಲ್ಪುವೆ. ಮಾನ್ಯರೇನು ಹರೀಶ್ ಪೂಜಾರಿ ಮಂಗಳೂರು ಚಾವಡಿದ ಮತ್ತಾರ್ಮೆಗ್ ಬತ್ತದ ಸಾಲು ಪಾರ್ದ್ ಲೇಸಿಗೆ ಎದುಕೊನುಡು ಪನ್ಪಿ ಭಿನ್ನಯ್ಯ. ಕಟ್ಪಾಡಿ ವಿಶ್ವನಾಥ ಕ್ಷೇತ್ರದ ಅಧ್ಯಕ್ಷರು ಮಹೇಶ್ ಹಂಚಂಡ್ರು ನಮ್ಮೊಟ್ಟು ಉಳ್ಳೇರು ಇತ್ತೇನೆ ಪ್ರಸ್ತುತ ಅಧ್ಯಕ್ಷರು ಕಟ್ಪಾಡಿ ವಿಶ್ವನಾಥ ಕ್ಷೇತ್ರದ ಅಧ್ಯಕ್ಷರಾಯನಂಚಿನ ಮಹೇಶ್ ಹಂಚಂಡ್ರು ಮಾತಿನ ಒಟ್ಟಿಗೂ ಸೇರ್ಪಾದ ಎಡ್ಡ ಕಾರ್ಯಕ್ರಮ ಮತ್ತು ಮಲ್ತೊಂದುಳ್ಳೇರು ಅರೆನ್ನ ಯಾನು ಪ್ರೀತಿ ಪೂರ್ವಕವಾದ ಸ್ವಾಗತ ಮಲ್ಪು. ಮಾನ್ಯರಿಗೂ ನಿತ್ಯಾನಂದ ನಾವರ ಬೇರೆ ಚಾವಡಿದ ಮತ್ತಾರ್ಮೆಗ್ ಬತ್ತದ ಸಾಲು ಪಾರ್ದ್ ಲೇಸಿಗೆ ಎದುಕೊನುಡು ಪನ್ಪಿ ಭಿನ್ನಯ್ಯ. ನಮ್ಮ ಬಿಲ್ಲವ ಸಮಾಜದ ಒಂಜಿ ಮಹಾಮಲ್ಲ ಸಂಘಟನೆ ನೆಂಚಿನ ಯುವ ವಾಹಿನಿ ಪನ್ನಗ ಒಂಜಿ ಪೂರ ನಮ್ಮ ಒಂಜಿ ಜವನೆರನ್ನು ಒಟ್ಟಿಗೆ ಸೇರಿಸೋದು ಒಂಜಿ ಎಡ್ಡೆ ಸಂಘಟನೆ ಮಲ್ತೊಂದು ರಾಜ್ಯ ಪ್ರಶಸ್ತಿ ಮತ್ತು ಪಡೆತೊಂದಿತ್ತಿನಂಚಿನ ಒಂಜಿ ಸಂಘಟನೆ. ಆ ಸಂಘಟನೆದ ಗುರುಕರ್ಲು ನಮ್ಮೊಟ್ಟಿಗೂ ಲೋಕೇಶ್ ಕೋಟ್ಯಾನ್ರು ಉಳ್ಳೇರು ಅರೆಲ್ಲ ಪ್ರೀತಿ ಪೂರ್ವಕವಾದ ಯಾನು ಸ್ವಾಗತ ಮಲ್ಪು. ಮಾನ್ಯರಿಗೂ ನಾರಾಯಣ್ ಪೂಜಾರಿ ಮಚ್ಚಿನ ಮೇರೆ ಚಾವಡಿದ ಮತ್ತಾರ್ಮೆಗ್ ಬತ್ತದ ಸಾಲು ಪಾರ್ದ್ ಲೇಸಿಗೆ ಎದುಕೊನುಡು ಪನ್ಪಿ ಭಿನ್ನಯ್ಯ. ನಮ್ಮೊಟ್ಟಿಗೂ ನಾರಾಯಣ ಗುರುಕುಲ್ ಪುದರ್ಡು ಒಂಜಿ ಬ್ಯಾಂಕ್ ಉಂಡು. ನಾರಾಯಣ ಗುರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಪಂಡದು ಉಡುಪಿಡು ಮೇನ್ ಶಾಖೆ ಆಯ್ತಾ ಉಡುಪಿಡು ಉಂಡು. ಕೆಲವು ಕೋಡಿ ಆಯ್ತಾ ಶಾಖೆ ಆದು ಪೊರ್ಲೋಡು ನಡತೊಂದು ಉಂಡು ಆಯ್ತಾ ಪೊರ್ಲದ ಒಂಜಿ ಘನ ಅಧ್ಯಕ್ಷರೇನಂಚಿನ ನಮ್ಮ ಮುಲ್ತ ಟ್ರಸ್ಟಿ ಏನಂಚಿನ ಶ್ರೀ ಹರಿಶ್ಚಂದ್ರ ಅಮೀನ್ರು ನಮ್ಮ ಒಟ್ಟುಗುಳ್ಳೇರು ಅರೇನ ಯಾನು ಪ್ರೀತಿಡು ಯಾನು ಸ್ವಾಗತ ಮಲ್ಪು. ಮಾನ್ಯರಿಗೂ ವಿಜಯ್ ಕುಮಾರ್ ಸೊರಕೆ ಚಾವಡಿದ ಮತ್ತಾರ್ಮೆಗ್ ಬತ್ತದ ಸಾಲು ಪಾರ್ದ್ ಲೇಸಿಗೆ ಎದುಕೊನುಡು ಪನ್ಪಿ ಭಿನ್ನಯ್ಯ. ಅಂಚಿನ ಗುಜರಾತ್ ಪನ್ನಗ ಮಲ್ಲ ಸ್ಟೇಟ್ ಐಟು ಬರೋಡ ಪನ್ಪಿನ ಒಂಜು ಊರು ಎಡ್ಡ ಮಲ್ಲ ಸಿಟಿ ಬರೋಡೋಡು ನಮ್ಮ ದಯಾನಂದ ಬೋಂಟ್ರೆರ್ನ ಒಂಜಿ ನೇತೃತ್ವಡು ಆನೆ ಒಂಜಿ ಆತಿನಂಚಿನ ಒಂದು ನಮ್ಮ ಸಂಘಟನೆ ಒಂಜಿ ಸಮಾಜಕ್ಕೆ ಒಂಜಿ ಬಲ ಕೊರಿಪಿನಂಚಿನ ಒಂಜಿ ಸಂಘಟನೆ ಆಯ್ತಾ. ಈ ಪ್ರಸ್ತುತ ಅಧ್ಯಕ್ಷರೇನಂಚಿನ ಹರೀಶ್ ಪೂಜಾರಿ ಉಳ್ಳೇರು ಅರನ್ನ ಪ್ರೀತಿಡು ಸ್ವಾಗತ ಮಲ್ತೊಂಡ್ರು ಬಯಸುವ. ಮಾನ್ಯರಿಗೂ ರಾಜೇಂದ್ರ ಚಿಲಿಂಬಿ ಚಾವಡಿದ ಮತ್ತಾರ್ಮೆಗ್ ಬತ್ತದ ಸಾಲು ಪಾರ್ದ್ ಲೇಸಿಗೆ ಎದುಕೊನುಡು ಪನ್ಪಿ ಭಿನ್ನಯ್ಯ. ಅಂಚನೆ RC ನಾರಾಯಣ್ ಇರ್ಲ ಚಾವಡಿದ ಮತ್ತಾರ್ಮೆಗ್ ಬತ್ತದ ಸಾಲು ಪಾರ್ದ್ ಲೇಸಿಗೆ ಎದುಕೊನುಡು ಪನ್ಪಿ ಭಿನ್ನಯ್ಯ. ಶಶಿಧರ್ ಕಿನ್ನಿ ಮಜಲು ಈರ್ ಚಾವಡಿದ ಮತ್ತಾರ್ಮೆಗ್ ಬತ್ತದ ಸಾಲು ಪಾರ್ದ್ ಲೇಸಿಗೆ ಎದುಕೊನುಡು ಪನ್ಪಿ ಭಿನ್ನಯ್ಯ. ಅಂಚನೆ ನಮ್ಮ ಟ್ರಸ್ಟಿಲು ಒಕ್ಕ ಮಹಿಳಾ ಅಧ್ಯಕ್ಷರು ಬೆಳ್ತಂಗಡಿ ನಿಕಲೆ ಮಾತೆಲ್ಲ ಗೊತ್ತುಪು ದಿವಂಗತ ವಸಂತ ಬಂಗೇರ್ನ ಧರ್ಮಪತ್ನಿ ನಮ್ಮೊಟ್ಟಿಗೆ ಉಳ್ಳೇರು ಸುಜಿತಾ ಬಂಗೇರ್ ಅರೆನ್ನ ಪ್ರೀತಿಡು ಮೂಲ ಲೆತ್ತು ಕೊಂಡಾಡೊಂದುಲ್ಲ. ಮಾನ್ಯರಿಗೂ ಸಂಗೀತ ಹೇರಾಜೆ ಮೇರು ಚಾವಡಿದ ಮತ್ತಾರ್ಮೆಗ್ ಬತ್ತದ ಸಾಲು ಪಾರ್ದ್ ಲೇಸಿಗೆ ಎದುಕೊನುಡು ಪನ್ಪಿ ಭಿನ್ನಯ್ಯ. ಗುಜರಾತ್ ಭಾರತಿ ಶಿವಪೂಜಾರಿ ಈರ ಚಾವಡಿದ ಮತ್ತಾರ್ಮೆಗ್ ಬತ್ತದ ಸಾಲು ಪಾರ್ದ್ ಲೇಸಿಗೆ ಎದುಕೊನುಡು ಪನ್ಪಿ ಭಿನ್ನಯ್ಯ. ಗುಜರಾತ್ ಬಿಲ್ಲವ ಸಂಘದ ಮಹಿಳಾ ಅಧ್ಯಕ್ಷರಾಯನ ಸರಿತಾ ಕೋಟ್ಯಾನ್ ನಮ್ಮೊಟ್ಟುಗುಳ್ಳೇರು ಅರೆನ್ನ ಪ್ರೀತಿ ಪೂರ್ವಕವಾದ ಲೆತ್ತು ಕೊಂಡಾಡೊಂದುಲ್ಲ. ಭಾರತಿ ಮೇಡಮ್ ನಮ್ಮ ರೆಡ್ ಸ್ತ್ರೀ ಶಕ್ತಿ ಲೆಗ್ಲ ಈರ ಶಾಲು ಪಾರ್ದ್ ನಮ್ಮ ಲೇಸಿಗೆ ಎದುಕೊನುಡು ಪಂದು ಭಿನ್ನೈತೊಂದುಲ್ಲ ಯಾನು. ನಮ್ಮ ನನಂಜಿ ಮಲ್ಲ ಬಿನ್ನರೆಗ್ಲ ಭಾರತಿ ಮೇಡಮ್ ಈರೇ ಸಾಲು ಪಾರ್ದ್ ಲೇಸಿಗೆ ಎದುಕೊನುಡು ಪಂದಕ್ಕೆ ಏನೊಂದುಲ್ಲ. ಅಂಚನೆ
ಶ್ರೀ ಈಶ್ವರ ಭಟ್ ಪಂಜಿದ ಗುಡ್ಡೆ ಆಡಳಿತ ಮುಕ್ತೇಶ್ವರ ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಮೇಲ ನಮ್ಮೊಟ್ಟಿಗೂ ಉಪಸ್ಥಿತಿ ಉಳ್ಳರು ಅರನ್ನ ಪ್ರೀತಿ ಹಿಡಿದು ಸ್ವಾಗತ ಮಾಡ್ತನು. ಅಂಚನೆ ಅಧ್ಯಕ್ಷರು ಶ್ರೀ ಶಾಸ್ತಾರಾವ್ ಕೂವೆ ವಿಷ್ಣುಮೂರ್ತಿ ದೇವಸ್ಥಾನ ಪಡುಮಲೆ ಸತೀಶ್ರಾವ್ ಘಟಾವು ನಮ್ಮೊಟ್ಟಿಗೂ ಉಳ್ಳರು ಅರನ್ನ ಮಾತರ್ನ ಪರವಾದ ಮೋಕೆಡು ಲೆತ್ತು ಕೊಂಡಾಡುವ. ಮಾನ್ಯರೆಗ್ ನಾಗೇಶ್ ಬೈ ಕಂಪಾಡಿ ಚಾವಡಿದ ಮತ್ತಾರ್ಮೆಗ್ ಬತ್ತದು ಸಾಲು ಪಾರ್ದು ಲೇಸಿಗೆದು ಕೊನುಡು ಪನ್ಪಿ ಭಿನ್ನಯ್ಯ. ಪತ್ರಕರ್ತರು ಇಡೀ ನಮ್ಮ ಸಮಾಜಗೂ ಒಲ್ಪತ್ತಿನಲ್ಲ ಮತ್ತು ಸಂದೇಶ ಕೋರೊಂದು ಎಡ್ಡೆ ಸಂದೇಶ ಕೊರ್ಪಿನಂಚಿನ ನಮ್ಮೊಟ್ಟಿಗೂ ಸದಾನಂದ ಪೆರ್ಲೆರುಳ್ಳರು ಅರೆನ್ನ ಪ್ರೀತಿ ಪೂರ್ವಕವಾದ ಸ್ವಾಗತ ಮಲ್ತೊಂಡ್ರೆ ಬಯಸುವ. ಬೈದಿನ ಬಿನ್ನೆರೇಗ ಸ್ವಾಗತ ಮಲ್ತೊಂದು ಎನ್ನ ತರ ತಗ್ಗ ಒಂದು ನಮ್ಮ ಈ ಸಂಸ್ಥೆ ಕಟ್ಟೋಡುಂದಾಂಡ ಈ ಸಂಸ್ಥೆಗೆ ಮಸ್ತ್ ಬೇಲೆ ಬೆನ್ನೋಡುಂದಾಂಡ ದೇವರನ ಶಕ್ತಿ ಅಕಲೆಗೆ ಬೈದಿಂದಾಂಡ ಮಾತೆಲ್ಲ ತನ್ನ ಮೇಯ್ತ ಬೆಚ್ಚನೆತ್ತೇರ್ನ ಬೆಗರಾದ ಜಪಡಾದ ಬೆನ್ನಿನಂಚಿನ ನಮ್ಮ ಈ ಟ್ರಸ್ಟ್ದ ಈ ಸಂಸ್ಥೆದ ಮಲಮಲ್ಲ ಅಧ್ಯಕ್ಷರನ್ನೊಳ್ಳರು ಅಕಲನ್ನ ಪ್ರೀತಿ ಪೂರ್ವಕದ ಯಾನು ಲೆತ್ತುಕೊಂಡ ಬಯಸುವ. ನಮ್ಮ ಗೋಕರ್ನಾಥ ಬ್ಯಾಂಕ್ದ ಚೇರ್ಮನ್ಲ ಮೂಲ ನಮ್ಮ ಒಟ್ಟುಗುಳ್ಳರು ಅರೆನ್ನ ಯಾನು ಪ್ರೀತಿ ಪೂರ್ವಕ ಲೆತ್ತು ಕೊಂಡಾಡುವ. ಗೆಜ್ಜೆಗಿರಿತ ಆನಿಡ್ದಿಂಚೆ ಇದ ಮುಟ್ಟ ಬೆನ್ಪಿನಂಚಿನ ಮಾತೆರೆಗಳ ಒಟ್ಟಿಗೆ ಪತಂಪೋದು ಮಾತೆರ್ನ ಒಟ್ಟುಗುಲ ಮತ್ತು ಒಂಜಿ ಪ್ರೀತಿ ಪ್ರೇಮೋಡು ಇತ್ತದು ಒಂಜಿ ನಮ್ಮ ಹಿರಿಯರಾಯನಂಚಿನ ಉಳ್ಳೇರು ಅರೆನ್ನ ಯಾನು ಪ್ರೀತಿಡು ಸ್ವಾಗತ ಮಲ್ಪುವೆ. ಅಂಚನೆ ನಮ್ಮ ಈ ಟ್ರಸ್ಟ್ದ ಗೌರವಾಧ್ಯಕ್ಷರು ಮಾಜಿ ಅಧ್ಯಕ್ಷರಾದ ಬ್ರಹ್ಮಕಲಸದ ಉಸ್ತುವಾರಿ ಆದ ಬಾರಿಯಡ್ಡೆ ಬೇಲಮದ್ದಿನಂಚಿನ ನಮ್ಮ ಜಯಂತ್ ನಡುಬೈಲುಳ್ಳೇರು ಅರೆನ್ನ ಯಾನು ಪ್ರೀತಿಡು ಸ್ವಾಗತ ಮಲ್ಪುವೆ. ಅಂಚನೆ ಇತ್ತೆ ಪ್ರಸ್ತುತ ಅಧ್ಯಕ್ಷರಾಯನಂಚಿನ ಆನಿಡಿಂಚಿ ಬೇಲೆ ಮಲ್ತೊಂದು ಸುರೂರ್ದಿಂಚಿ ನೆತ್ತ ವಿಷಯಡು ಚಿಂತನೆ ಮಲ್ತೊಂದು ಸಮಾಜದ ಮಿತ್ತು ಮೋಕೆದ್ದಿ ಒಂದು ಬೆರಂದುಪುನಂಚಿನ ಇತ್ತೆ ಪ್ರಸ್ತುತ ಅಧ್ಯಕ್ಷರಂಚಿನ ರವಿ ಪೂಜಾರಿ ಚಿಲ್ಮಿಲ್ಲೇರು ಅರೆನ್ನ ಯಾನು ಪ್ರೀತಿಡು ಎತ್ಕೊನುವೆ. ಅಂಚನೆ ಇತ್ತದ ಪ್ರಸ್ತುತ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಗೆಜ್ಜೆಗಿರಿತ ಡಾಕ್ಟರ್ ರಾಜರಾಮ್ KB ಉಳ್ಳೇರು ಅರೆನ್ನ ಯಾನು ಪ್ರೀತಿಡು ಯಾನು ಎತ್ಕೊನುವೆ. ಅಂಚನೆ ಈ ಟ್ರಸ್ಟ್ದ ಇನ್ನಿತ ನಮ್ಮ ಕೆಸರ್ ಕಲ್ಲು ಪಾಂಡ್ಯತ ಟ್ರಸ್ಟ್ ಐತ್ಲ ಒಂದು ಟ್ರಸ್ಟ್ ಉಂಡು ಐತ ಟ್ರಸ್ಟ್ದಲ್ಲ ಪ್ರಧಾನ ಕಾರ್ಯದರ್ಶಿಗಳು ಆಯ್ನಂಚಿನ ಉಲ್ಲಾಸ ಕೋಟ್ಯಂಡು ನಮ್ಮ ಒಟ್ಟುಗುಳ್ಳೇರು ಅರೆನ್ನ ಯಾನು ಪ್ರೀತಿಡು ಎತ್ತೊನುವೆ. ಅಂಚನೆ ನಮ್ಮ ಪುತ್ತೂರದ ಒಂಜಿ ನಾಯಕಿ ಅನಿತಾ ಹೇಮನಾಥ್ ಶೆಟ್ಟಿ ನಮ್ಮೊಟ್ಟುಗುಳ್ಳೇರು ಅರೆನ್ನ ಯಾನು ಪ್ರೀತಿಡು ಯಾನು ಎತ್ಕೊನುವೆ. ನಮ್ಮ ಈ ಸಂಸದ ಉಪಾಧ್ಯಕ್ಷರಾಯನಂಚಿನ ಆನಿಡಿಂಚೆ ಎಡ್ಡ ಬೆನೊಂದು ಬತ್ತಿನ ಕಲೆಗೆ ಮತ್ತು ವನಸದ ಅರೇಂಜ್ಮೆಂಟ್ ಮಲ್ತೊಂದು ಆಯ್ತ ಉಸ್ತುವಾರಿಗೆ ತೊಂದಿನಂಚಿನ ದೀಪಕ್ ಕೋಟ್ಯಾನುಳ್ಳೇರು ಅರೆನ್ನ ಯಾನು ಪ್ರೀತಿಡು ಯಾನು ಎತ್ಕೊನುವೆ. ಅಂಚನೆ ನಮ್ಮ ಈ ಗೆಜ್ಜೆಗೀರಿತ ಕೋಶಾಧಿಕಾರಿ ನಮ್ಮೊಟ್ಟಿಗೂ ಉಳ್ಳೇರು ಆರ್ಲವೋಲ ಪುದರ್ ಬೊರ್ಚಿ ಆನ್ಪಿರೋಡ್ ಬೆನ್ಪಂದಿನ ಬೆನೊಂದು ಪುಯರ್ ಏಪಲ ಎಂಕಲೊಟ್ಟಿಗೂ ಮಸ್ತ್ ಬೇಲೆ ಬೆನ್ಪಿನಂಚಿನ ಮೋಹನ್ ದಾಸ್ ಬಂಗೇರುಳ್ಳೇರು ಅರೆನ್ನ ಯಾನು ಪ್ರೀತಿಡು ಎತ್ಕೊನುವೆ. ಅಂಚನೆ ಈ ಟ್ರಸ್ಟಿದ ಕೋಶಾಧಿಕಾರಿలుಳ್ಳೇರು ಹರೀಶ್ ಡಿ ಸಾಲ್ಯಾನು ಬೊಂಬಾಯಿ ಇತ್ತನಲ್ಲ ಮೂಲ ಬರ್ತದ ಬೇಲೆ ಬೆನೊಂದು ಕೋಶಾಧಿಕಾರಿದ ಜವಾಬ್ದಾರಿಗೆ ತಂದು ಆರ್ಲ ಬೆನೊಂದುಳ್ಳೇರು ಅರೆನ್ನ ಯಾನು ಪ್ರೀತಿಡು ಎತ್ಕೊನುವೆ. ಅಂಚನೆ ನಮ್ಮ ಈ ಟ್ರಸ್ಟಿಡು ಮತ್ತು ಎಡ್ಡೆಡ್ಡೆ ಬೇಲೆ ಮಲ್ಪನಕುಲು ಮತ್ತು ಪದಾಧಿಕಾರಿನಕುಲೇರು ಜಯ ವಿಕ್ರಮನ್ಯುಳ್ಳೇರು ಪುರುಷೋತ್ತಮ್ ಕುಮಾರ್ ಉಳ್ಳೇರು ಸಂತೋಷ್ ಕುಮಾರ್ ಉಳ್ಳೇರು ಅಂಚನೆ ಆಡಳಿತ ಮಂಡಳಿದ ಪದಾಧಿಕಾರಿನಗಳು ಟ್ರಸ್ಟ್ನ ಕಲೆಯನ್ನು ಪೂರ ಜನನ ಪ್ರೀತಿಡು ಯಾನು ಮೋಕೆಡು ಲೆತ್ತು ಕೊಂಡಾಡುವೆ. ಅಂಚನೆ ನಮ್ಮ ಇತ್ತ ನೆಕ್ ಟ್ರಸ್ಟಿಗೆ ಒಂಜಿ ವಾಸ್ತು ಶಿಲಾನ್ಯಾಸ ಮಲ್ಪುನಂಚಿನ ಪ್ರಮಾಲ್ ಕುಮಾರ್ ಉಳ್ಳೇರು ಆರ್ಲ ಮೂಲ ಬಾರಿ ಅಡ್ಡ ಬೇಲೆ ಮಲ್ತೊಂದು ಅರೆನ್ನ ಯಾನು ಪ್ರೀತಿಡು ಲೆತ್ತು ಕೊಂಡಾಡುವೆ. ಅಂಚನೆ ಈ ಬೆಂಗಳೂರು ದುಬೈ ಬ್ಯಾರಿನ್ ಕೊಯ್ಟು ಮಸ್ಕತ್ ಗುಜರಾತ್ ಕತಾರ್ ಪೂರ ಇಡೀ ದೇಶ ವಿದೇಶಿಯವ್ರದ್ದು ಬೈದಿನಂಚಿನ ಪೂರ ನಮ್ಮ ಸಮಾಜದ ಬಂಧುಲು ಬಕ ನಿಕ್ಕ ಸಹಾಯ ಮಲ್ಪುನ ಬಂಧುಲೇನು ಮಾತೆರನ್ನ ಒಂಜೇ ಅಂಚನೆ ನಮ್ಮೊಟ್ಟಿಗಿತ್ತ PV ಮೋಹನ್ ಬತ್ತೇರು ಆರ್ಲ ನಮ್ಮ ಒಂಜಿ ರಾಷ್ಟ್ರದ ನಾಯಕಿಯಾರು ಇಡೀ ಇವತ್ತು ರಾಜಕೀಯೋಡು ಒಂಜಿ ಮಲ್ಲ ಶಕ್ತಿ ಇತ್ತಿನಂಚಿನ ನಾಯಕಿ ಅಂಚನೆ ಬರ್ಪಿನ ಒಂಜಿ ಮಲ್ಲ ಕಾರ್ಯಕ್ರಮಕ್ಕೆ ಒಂಜಿ ಬೆನ್ನು ಅಲುಬಾದು ಮುಲ್ಪ ಕೊಡಿಗಡೆ ತಿರುಗೊಂದು ಪೊರ್ಲದ ಕೆಲಸ ಮಲ್ತೊಂದುಲೇರು PV ನಾಯಕರನ್ನ ಯಾನು ಪ್ರೀತಿಡು ಯಾನು ಎತ್ಕೊನುವೆ. ಮಾನ್ಯರೆಗ್ ಶ್ರೀಯುತ ಉಲ್ಲಾಸ್ ಕೋಟ್ಯಾನ್ KB ಇರು ಚಾವಡಿದ ಮತ್ತಾರ್ಮೆಗ್ ಬತ್ತದು. ನಮ್ಮ ಮುಲ್ತ ದೇವಸ್ಥಾನದ ಜಾಗ ಕೊರ್ತಿನ ಮೂಲ ದೇವಸ್ಥಾನ ಹೋಗಿ ಮತ್ತು ಪೂರ ಗೆಜ್ಜೆಗಿರಿ ಇಟ್ಟು ಒಂಜಿ
ಪೂರ ಎಡ್ಡೆ ಬೇಲೆ ಮಲ್ತೊಂದು ನೆಟ ಬತ್ತಿನಕಲಿಗೆ ಪ್ರಸಾದ ಕೋರ್ಪಿನಂಚಿನ ನಮ್ಮ ಒಂಜಿ ಆತ್ಮೀಯರ ಅಂಚಿನ ಶ್ರೀಮಾನ್ ಶ್ರೀಧರ್ ಪೂಜಾರಿ ಬೊಕ್ಕ ಆರ್ನ ಕುಟುಂಬದಾಗಲೆನ್ನ ಪ್ರೀತಿಡಿ ಯಾನು ಎತ್ಕೊಂಡ್ರೆ ಬಯಸು ಯಾನು ಲೋಕಸಭಾ ಸಂಸದರ ಆಯ್ನಂಚಿನ ರಿಜತ್ ಚೌಟ ಮೇರ್ಲಾ ಸರ್ ಬರೋಂದುಲ್ಲೇರು ಅರನ್ನ ಮಾತಿನ ಪರವಾದ ಮೂಕಲ್ ಡಿಸೆಂಬರ್ ಒಂದು ಯಾನು ನಿಗಳ ಮಾತಾಡಕ್ಕೆ ಏನೊಂದಿಲ್ಲ. ಭಾರತ ಸರ್ಕಾರದ ಕೇಂದ್ರದ ಮಂತ್ರಿಗಳು ಶ್ರೀಪಾದ್ ನಾಯ್ಕರನ್ನ ಬಾರಿ ಮೋಕೆ ನಿಮಿತ್ತ ಜಿಲ್ಲೆಗೆ ಎತ್ತು ಕೊಂಡಾಡುದಿಲ್ಲ. ದಕ್ಷಿಣ ಕನ್ನಡ ಕ್ಷೇತ್ರದ ಮಾನ್ಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರೆಲ್ಲ ಬಿನ್ನೇರ್ನ ಮನೆಗೆ ಬಾರಿ ಮೋಕೆಡೆ ಬಾಮಿದೆ ಎತ್ತು ಕೊಂಡಾಡುದಿಲ್ಲ. ಪರವಾಗಿ ಈ ಗೆಜ್ಜೆಗಿರಿ ಕಮಿಟಿ ಪರವಾಗಿ ನಮ್ಮ ಸಮಾಜದ ಪರವಾಗಿ ದೇವಸ್ಥಾನದ ಪರವಾಗಿ ಎಲ್ಲರ ಪರವಾಗಿ ಅವರನ್ನು ಸ್ವಾಗತ ಮಾಡಕ್ಕೆ ಬಯಸ್ತೇವೆ. ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳನ್ನ ವಿಶೇಷವಾಗಿ ಅಕ್ಷಯ ಕಾಲೇಜಿನ ಸಂಸ್ಥಾಪಕರು, ಅದೇ ರೀತಿ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರು ಶ್ರೀಯುತ ಜಯಂತ ನಡುಬೈಲು ಇವರು ವೇದಿಕೆ ಮೇಲೆ ಬಂದು ಶಾಲನ್ನ ಹಾಕಿ ನಮ್ಮ ಕಾರ್ಯಕ್ರಮಕ್ಕೆ ಗೌರವ ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅಂಚನೆ ದಕ್ಷಿಣ ಕನ್ನಡ ಕ್ಷೇತ್ರದ ಲೋಕಸಭಾ ಸಂಸದರ ಆಯ್ನಂಚಿನ ನಮ್ಮ ಮಾತೇರ್ನೆಲ್ಲ ಒಂಜಿ ಅನುಭವದ ಗೊತ್ತಿತ್ತಿನ ಅಂಚಿನ ಎಡ್ಡೆ ಒಂಜಿ ಯುವಕ್ಕೆ ನಮ್ಮ ಒಟ್ಟಿಗೆ ಬತ್ತು ಸೇರಿಯರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಂಸದರು ದಕ್ಷಿಣ ಕನ್ನಡ ಕ್ಷೇತ್ರ ಮೇರೆನ್ನ ಪ್ರೀತಿ ಪೂರ್ವಕವಾದ ಮಾತೇರ್ನ ಪರವಾದ ಯಾನು ಸ್ವಾಗತ ಮಲ್ಪರ ಬಯಸುವ ಮಾನ್ಯರೇನು ಮೋಹನ್ ದಾಸ್ ಸರ್ ಇರು ಚಾವಡಿದ ಮತ್ತಾರ್ಮೆಗೆ ಬತ್ತದ ಸಾಲು ಪಾರ್ದು ಲೇಸಿಗೆ ಎದುಕೊನಡು ಪನ್ಪಿ ಭಿನ್ನಯ ನಮನ ಚಾವಡಿದ ದುಂಬತ್ತ ಮಸ್ತ್ ಜನ ಒಂದು ಕಾರ್ಯಕ್ರಮ ತಗೊಂದುಲ್ಲರು ದದೀದ್ ಮಾತ ಮಲ್ಲ ಬಿನ್ನೇರ ಚಾವಡಿದ ಮತ್ತಾರ್ಮೇಡುಲ್ಲೇರು ಉದಿಪನದ ಲೇಸಿಗೆ ನಮ್ಮ ಸಾಕ್ಷಿ ಆರೆಗುಲ್ಲ ಮಾತಿರ್ಲ ಕುಲ್ಲುದು ಕಾರ್ಯಕ್ರಮನ ಪೊರ್ಲು ಮಲ್ತು ಕೊರಡು ಪಂದು ಭಿನ್ನೈತೊಂದುಲ್ಲ. ಅಂಚನೆ ಒಂಜಿ ಬಿಲ್ಲವ ಸಮಾಜದ ಒಗ್ಗಟ್ಟುಗಸರದು ಯುವಕರೆಣಗಳನ್ನು ಮಾತೆಲ್ಲ ಒಟ್ಟಿಗೂ ಸೇರ್ಸೋದು ಒಂಜಿ ಒಟ್ಟಿಗೆ ಒಪ್ಪುನಂಚಿನ ಒಂಜಿ ಬಿಲ್ಲವ ಬ್ರಿಗೇಡ್ದ ಅಧ್ಯಕ್ಷರು ಅವಿನಾಶ್ ಅಣ್ಣಲ್ಲೇರು ಆರ್ಲ ಅರೆನ ಸ್ವಾಗತ ಮಲ್ಪುವೆ. ಮಾನ್ಯರಿಗೆ ಚಂದ್ರಹಾಸ್ ಅಮೀನ್ ಗೋವಾ ಮೇರ್ ಸಾಲು ಪಾರ್ದು ನಮ್ಮ ಲೇಸಿಗೆ ಎದುಕೊನಡು ಪಂದು ಭಿನ್ನೈತೊಂದುಲ್ಲ. ಇನಿ ನಮ್ಮ ಈ ಕೆಲಸಗೂ ಒಂಜಿ ಎಡ್ಡೆ ಕೆಲಸಗೂ ಒಂಜಿ ಪುಣ್ಯ ಕೆಲಸಗೂ ನಮ್ಮ ಮಾತೆಲ್ಲ ಒಟ್ಟಿಗೂ ಸೇರಿದು ಜೈದ ಈ ಒಂಜಿ ಅನ್ನಛತ್ರ ಯಾತ್ರಿ ನಿವಾಸ ಮಲ್ಪುನ ಒಂಜಿ ಕಾರ್ಯೋಗು ನಮ್ಮ ಮಾತೆರ್ಲ ಒಂಜಿ ಕೈ ಪಾಡಿಯ ನಮ್ಮ ಮಾತೆರ್ಲ ಒಟ್ಟಿಗೂ ಸೇರಿದು ದೇಶ ವಿದೇಶೋಡು ಮತ್ತು ಓಲು ಮತ್ತು ನಮ್ಮ ಬಿಸ್ನೆಸ್ ಮಲ್ತೊಂದು ವ್ಯಾಪಾರ ಉದ್ಯೋಗ ಮಲ್ತೊಂದು ನಮ್ಮ ಉಲ್ಲ ಅವುಗಳು ಮಾತೆರ್ಲ ಆನಿ ಎಂಚ ನಿಕುಲು ಮಾತೆರ್ಲ ಇಂಚ ಈ ಗೆಜ್ಜಗಿರಿ ನಿಕುಲು ಬೆಂದಿನ ಪನವಡು ಒಂಜಿ ಪಾಲು ಕೊಡ್ತಾರೆ ಮಾತೆಲ್ಲ ಅಂಚೆನೆ ನೆಕ್ಕಲ ಒಂಜಿ ಎಡ್ಡೆ ಕೆಲಸ ಎಡ್ಡೆ ಕಾರ್ಯ ಒಂದು ಇಡೀ ಗೆಜ್ಜಗಿರಿ ನಂದನ ಬಿತ್ತಲುಡು ನಮಗೆ ಅಪ್ಪೆ ದೇವೈದೇದಿನ ದೇವಸ್ಥಾನ ಉಂಡು, ಕೋಟಿ ಚೆನ್ನೈರ್ನ ದೇವಸ್ಥಾನ ಉಂಡು, ಅಂಚೆನೆ ಜುಮಾದಿ ದೈವದ ದೇವಸ್ಥಾನ ಉಂಡು, ಕುಪ್ಪೆ ಪಂಜೀರ್ಲಿನ ದೇವಸ್ಥಾನ ಉಂಡೊಂದು ಎಂಚ ನಮ್ಮ ಪನೊಂದುಲ್ಲನ ಅಂಚೆನೆ ಬರ್ಪಿನ ದಿನೊಟ್ಟು ನಾರಾಯಣ ಗುರುಕುಲ್ನಲ್ಲ ಒಂಜಿ ದೇವಸ್ಥಾನ ಮಲ್ಪುನ ವಿಚಾರ ಸಂಕಲ್ಪ ನಮ್ಮದೀತ ಒಂದು ಕೆಲಸ ಆನಾಗನೆ ನಾರಾಯಣ ಗುರುಕುಲ್ನಲ್ಲಿ ಒಂಜಿ ಮೂಲ ದೇವಸ್ಥಾನ ಮಲ್ಪೋಡು ಒಂದು ನೆನಪಿನ ವಿಚಾರ ಉಂಡು. ನೆಕ್ ಮಾತೆಲ್ಲ ಇಡೀ ದೇಶ ವಿದೇಶೋಡು ಇತ್ತಿನ ಹಾಕಲು ನೆಕ್ ಕೈ ಜೋಡಿಸೋದು ತನು ಮನ ಧನೊಟ್ಟು ಮಾತೆಲ್ಲ ಸಹಾಯ ಮಲ್ತದು ಈ ಗೆಜ್ಜೆಗಿರಿತ ಒಂಜಿ ನೆಲೆನು ಅವಳು ಎಂಚ ಶಿವಗಿರಿ ಉಂಡ ಅಂಚನೆ ಒಂದೊಂಜಿ ಗೆಜ್ಜೆಗಿರಿ ಉಂಡುಗೆ ಒಂಜಿ ತುಳುನಾಡು ಪನ್ಪಿನ ಒಂಜಿ ಪುದಾರ್ ಪಡೆತೋ ನೋಡು ಪಂದು ನಿಕಲ್ಲ ಮಾತಾಡಲ್ಲ ಯಾನು ಕಲಕಲಿಯಾದ ನಟೋನ್ವೆ ಅಂಚನೆ ನಮ್ಮ ಮಾತೆರ್ಲ ಒಟ್ಟಿಗೂ ಸೇರ್ದು ಒಂದು ಇಂಚ ಆನಿ ನಮ್ಮ 16 ಕೋಟಿದ ಒಂಜಿ ಕೆಲಸ ಒಂದು ದೇವಸ್ಥಾನಗೂ ಮಲ್ದ ಒಂಜಿ 2 ಲಕ್ಷ ಜನ ನಮ್ಮ ಆನಿ ಒಟ್ಟಿಗೂ ಸೇರ್ದು ಬಿಲ್ಲವ ಸಮಾಜದ ಒಂಜಿ ಒಗ್ಗಟ್ಟು ಬಿಲ್ಲವ ಸಮಾಜ ಮೆಗ್ಗೆ ಫಲ ತಗೆ ತಂಗಡಿ ಎಲ್ಲಿ ಮಲ್ಲ ಅನ್ನೆ ಮಲ್ಲ ಮಾತೆರ್ಲ ಒಟ್ಟುಗುಲ್ಲರಿಗೆ ಒಂಜಿ ಕಾಲೋಡು ಒಂಜಿ ಅಪ್ಪೆ ಜೋಕುಲ್ ನೆಕ್ಕ ಒಂಜಿ ಕುಬಲ್ದಾಡಿಟ್ಟು ಕೂದೊಂದು ಒಂಜಿ ಬಟ್ಟಾಡು ಉಂತಿನ ಪಂಡದು ಎಂಚ ನಮ್ಮ ಆನಿದ ಒಂಜಿ ಪಾತೆರ ಉಂಡ ಅವಲ್ಲೇ ಕೊಡು ನಮ್ಮ ಆನಿ ಆಜು ವರ್ಷೋಡು ದುಂಬು ಒಂಜಿ ಕುಬಲ್ದಾಡಿಟ್ಟು ಒಂಜಿ 2 ಲಕ್ಷ ಜನ ನಮ್ಮ ಒಟ್ಟಿಗೂ ಸೇರಿದ ಬರ್ಪಿನ ದಿನೊಟ್ಟು ಇನಿ ಜನ ಕಮ್ಮಿ ಆದ ಉಪ್ಪು ದೇಗನಾಗೆ ನಿಕಲೆ ಮಾತೆರಳು ಗೊತ್ತೊಂದು ಲೆಕ್ಕ ಇನ್ನದಾಲ ಒಂಜಿ ಮದ್ಮೆಗೆ ಲೆಕ್ಕನೆ ಒರಿಯರಿಯಾಗ 10-16 ಕೋಡಿಗೆ ಮದ್ಮೆಗೂ ಪೋರೆ ಉಪ್ಪುಂಡು ಎಂಕೆ ಒಂಜಿ ವರ್ಮ ಮದ್ಮೆಗೆ ಎಂಕೆ ಇನಿ ಪೋರೆ ಇತ್ತುಂಡು ಅಂಚ ಪೂರ ಕೋಡಿಗಳ ಇನ್ನು ಮಸ್ತ್ ಫಂಕ್ಷನ್ ಮದ್ಮೆ ಲೇಸ್ ಅವನು ಇತ್ತಿನ ಟಸ್ರದು ಇನ್ನು ಜನ ಮಸ್ತ್ ಕಮ್ಮಿ ಬೈದೇರು ಐಕೆ ಏರ್ಲ ವೇದಿಕೆ ಇತ್ತಿನ ಬಿನ್ನೇರ್ಲ ಆಯ್ತ ವಿಷಯದಲ್ಲಿ ಒಂಜಿ ಬೇಜಾರ ಮಲ್ಪಂದ ಮೂಲ ಜನ ಇಜ್ಜಿ ಪಂಡದು ಅಂಚೆನೆ ಮೂಲ ಪ್ರತಿ ಒರಿಲ ಅವೇನು ಒಂಜಿ ಮನಸ್ಸು ದಿವನೊಚ್ಚಿನ ಜನ ಇಜ್ಜಿಂದಾಗ ಪ್ರತಿ ಗ್ರಾಮೋಡು ಒಂಜಿ ರಡ್ಡು ಮದ್ಮೆ ಉಂಡು ಇನಿ
ಅಂಚಾದ ಆ ಗ್ರಾಮದ ಕಲೆಗೆ ಅವು ಬಿಲ್ಲವ ಸಂಘದ ಕಲೆಗೆ ಬರ್ರೆ ಆತಜಿ ಇಜಿನ ಬಿಲ್ಲವ ಸಂಘದ ಅಕುಲು ಗೆಜ್ಜೆಗಿರಿತ ಅಧ್ಯಕ್ಷರ್ನ ಅಕುಲು ಗೆಜ್ಜೆಗಿರಿತ ಕಮಿಟಿದ ಅಕುಲು ಒಲ್ಪಲ ಪೋಂಡ ಎಲ್ಲ ಎಂಕುಲು ಬರ್ಪುಜರಿಂದ ಯಾಪಲ ಪಂತಿನ ಇಜ್ಜಿ ಅಕುಲು ಎಂಕುಲು ಬರ್ಪ ಎಂಕಲ ಪೂರ ಸಹಕಾರ ಉಣ್ಣುಂದೇ ಪನ್ಪಿನಂಚಿನ ಒಂಜಿ ಪಾತೆರ ಇನ್ನು ಈ ಮದುಮೆದ ಕಾರಣ ಜನ ಮಸ್ತ್ ಕಮ್ಮಿ ಬೈದನು ಐಕಸರದ್ದು ನಮ್ಮ ಬರಂದಿನ ಕಲೆಯಿಂದಲ್ಲ ಬೈದ್ಯರಿಂದಲ್ಲ ಎಲ್ಲ ಪೊನಂದ ಬರ್ಪಿನ ದಿನೊಟ್ಟು ಬರುವೇರು ನಮ್ಮ ಈ ಕೆಲಸ ಕಾರ್ಯ ಪೂರ ಹೈನೆಡ್ದು ಬೊಕ್ಕ ನಮ್ಮ ಈ ಬ್ರಹ್ಮ ಕಲಸ ಉತ್ಸವ ಮತ್ತು ಮಲ್ಪರ ಉಂಡು ಅದಾಗ ಕುಡೋರ ಅಂಚನೆ ಹಾನಿದ ಒಂಜಿ ನೆನಪುನು ಕುಡೋರ ನಮ್ಮ ಪಿರ ಅಂಚಿನ ನೆನಪು ಕನಪಿನ ಅಂಚಿನ ಒಂಜಿ ನಮ್ಮ ಮಾತೆಲ್ಲ ಸಂಕಲ್ಪ ಮಲ್ಪುಗ ಬರ್ಪಿನ ದಿನೊಟ್ಟು ನನಾತ್ ಎಡ್ಡೆ ಆವಡು ಈ ಗೆಜ್ಜಗಿ ಕ್ಷೇತ್ರ ಎಡ್ಡೆ ಆವಡು ಮಸ್ತ್ ಭಕ್ತೇರು ಪೂರ ನಮ್ಮ ಇಡೀ ತುಳುನಾಡ್ದತ್ತಂದ್ರೆ ಪಿದಡ್ಲ ಈ ಭಕ್ತರು ಇಡೀ ಬರ್ಪಿನ ಅಂಚಿನ ಒಂಜಿ ಕ್ಷೇತ್ರ ಆವಡು ಪನ್ನೊಂದು ಇನಿ ಎಂಕ ನಮ್ಮ ಕಮಿಟಿದ ಅಕುಲು ಮಾತೆಲ್ಲ ಸಮಿತಿದ ಅಕುಲು ಮಾತೆಲ್ಲ ಈ ಸ್ವಾಗತ ಭಾಷಣಗೂ ಕೊರಿನ ಸಮಿತಿದ ಪೂರ ಸಹಪಾಠಿನ ಗಲೆಗೆ ಧನ್ಯವಾದ ಸಲ್ಲಿಸ ಒಂದು ಈ ಮೂಲು ಸೇರಿದಿನಂಚಿನ ಪೂರ ಆನಾಡ್ಜೋ ಪೊಣ್ಣು ಪೊಂಜಲೆಗೆ ಮಾತ್ರೆಗಳ ಒಂಜೆ ಪಾತ್ರೆಡು ಸೊಲ್ಮೇಲೆ ಸಂದಾಯ್ತ ಮಲ್ತೊಂದು ನಮಗೆ ಈ ವಿಷಯನು ತೆರ್ಪಾಡುಂದಾಂಡ ಪತ್ರಕರ್ತೆರ್ನಕುಲು ಇಜ್ಜಿಡ ನಮಗೆ ನಾಲು ಪ್ರಯೋಜನ ಆಪುಜಿ ಪತ್ರಕರ್ತೆರ್ನಕುಲು ನಂಗೆ ಭಾರಿ ಮುಖ್ಯ ಅಂಚ ಪತ್ರಕರ್ತ ಮಾಧ್ಯಮದಕುಲು ಉಳ್ಳೇರು ಅಕಲೆನ್ನ ಪ್ರೀತಿಡು ಯಾನು ಕೈ ಮುಗಿದು ಸ್ವಾಗತ ಮಲ್ತೊಂದು ನಮ್ಮ ಗೆಜ್ಜೆಗಿರಿತೆ ಅನ್ನುವಂತೆ ಪೊರ್ಲುಡು ನಿಕುಲು ಪ್ರಚಾರ ಕೊರ್ಲೆಂದು ನಿಕಲ್ ಏನೊಂದು ಎನ್ನ ಇನಿತ ಈ ಸ್ವಾಗತ ಭಾಷಣ ಮುಕ್ತಾಯ ಮಲ್ಪುವೆ ಮಾತೆರೆಗಳು ನಮಸ್ಕಾರ. ಅಧ್ಯಕ್ಷರು ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಹಿರೇಗೆ ಮೋಕೆದ ಸೊಲ್ಮೇಲನ ಸಂದಾಯ ಮಲ್ತೊಂದು ಮೇರೆಗೆ ಆರ್.ಸಿ. ನಾರಾಯಣ್ ಮೇರೆ ಶಾಲದ ಮಾನಾದಿಗೆದ ಒಟ್ಟುಗು ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ರೆಲ್ಲ ಮೋಕೆಡೆ ಎದ್ದುಕೊಂಡು ಪಣದು ಈ ಪಡ್ತಗು ಭಿನ್ನಾಯ ಮಲ್ತೊಂದುಲ್ಲೆ ಬಂಧುಲೆ ನಮ್ಮ ಇನಿತಲೆ ಇಸಿಡು ಬಿಜೆಪಿ ಪ್ರಮುಖರಾಯಿನಂಚಿನ ದಯಾನಂದ ಶೆಟ್ರು ಸಾಜಾ ರಾಧಾಕೃಷ್ಣ ಆಳ್ವೇರು ಹರೀಶ್ ಬಜತ್ರೆ ಮೇರು ಹರಿಪ್ರಸಾದ್ ಯಾದವೇರು ಯತೀಂದ್ರ ಕೊಚ್ಚಿ ವಿದ್ಯಾಧರ್ ಜೈನ್ ರಾಜೇಶ್ ರೈ ಪರ್ಪುಂಜ ಸಂಧ್ಯಪ್ರಭಾ ಮಾತಿರ್ಲ ಬತ್ತು ಸೇರೊಂದಿರ ನಿಗ್ಲೆನ್ ಮಾತಿರಲ್ಲ ಎಂಕಲ್ ಈ ಪೊರ್ತುಡು ಎಂಕಲ್ನ ಲೇಸಗ ಗೌರವಪೂರ್ವಕವಾದ ಎದುಕುನೊಂದುಲ್ಲ ಲೇಸದ ದುಂಬತ್ತ ಮೈಲೆ ಮಾತೊಂದು ಮಡಿತುತ್ತೊಂದು ಬತ್ತಿನಂಚಿತನ ಬಿನ್ನಿರಿ ಇನಿತಾತ ದಿನೊಟ್ಟು ಶ್ರೀ ಕ್ಷೇತ್ರ ಗೆಜ್ಜಗಿರಿತ ಯಾತ್ರಿ ನಿವಾಸದ ಶಿಲಾನ್ಯಾಸದ ಲೇಸಿ ನೆನೆ ಪೊತ್ತಾದು ತುಡರಿ ಅರ್ಲಾದ ಉದಿಪನ ಮಲ್ಪುನಂಚಿತನ ನಮ್ಮ ಬಿನ್ನೇರಿ ಇನಿತಾತ ದಿನೊಟ್ಟು ಮಿತ್ತ ಜಿಡ್ಡೆಡೆ ಒಲಗಾಯನಂಚಿತನ ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ ಬಿ.ಕೆ. ಹರಿಪ್ರಸಾದ್ರೆ ಮಾತ ಬಿನ್ನೆರೆ ಈ ಪೊರ್ತುಗು ಬಲೆ ಸಾನಾದಿಗೆದ ಕೈತಡೆ ನಿನ್ನೆ ಪೊತ್ತಾದು ತುಡರಿ ಅರ್ಲಾದ ಪುರ್ಲಕಂಠದ ಲೇಸದ ನೆನೆ ತುಡರಿನ ಬೆಳಗಾದು ಕೊರ್ಲೆ ಪನಿಪನಂಚಿತನ ಭಿನ್ನಯನ ಮಲ್ತೊಂದುಲ್ಲ ಆ ನೀರ್ದು ಇನಿವರೆ ಮುಟ್ಟ ಬೆಮ್ಮೆರೆ ಬೈದರ್ಲೆನ ನಿಲೆಟ್ಟು ಪೊತ್ತಿನಂಚಿತ್ತನ ನಂದಲದ ತುಡರು ಶ್ರೀ ಕ್ಷೇತ್ರ ಗೆಜ್ಜಗಿರಿಯಾದ ಅರ್ಲೊಂದುಂಡು ಮೆನ್ಕೊಂದುಂಡು ಬಂಗಾರಡು ಸಿಂಗಾರ ಬೊಲ್ಲಿಡು ಬೊಲ್ಕೆನ ದಲಕ ಐತ ಸಿಂಗಾರದ ತುತ್ತೈತೊಡು ಮೆನ್ಕೊಂದುಂಡು ಅಂಚಿತ್ತಿನ ಸಾನ್ನಿಧ್ಯ ಹೊಸ ದೇಕಿನ ಹೊಸ ಐತೊಡು ಲಕ್ಕೊಂದುಂಡು ಬಿಂಡೆರ್ನ ಕೈ ಸೇರಿಗೆದ ಒಟ್ಟುಗು ಕತ್ತಲಿನಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಅಸತ್ಯದಿಂದ ಸತ್ಯದೆಡೆಗೆ ನಮ್ಮೆಲ್ಲರನ್ನ ಕೊಂಡೊಯ್ಯಬಲ್ಲಂತಹ ಪ್ರಖರ ಶಕ್ತಿ ಇರುವಂಥದ್ದು ಈ ದೀಪದ ಬೆಳಕಿಗೆ ಇದೀಗ ದೀಪ ಪ್ರಜ್ವಲಿಸಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕು ಅನ್ನುವಂತಹ ಮನವಿ ಮುಖ್ಯವಾಗಿ ಇವತ್ತಿನ ನಮ್ಮ ಉದ್ಘಾಟಕರು ಬಿ.ಕೆ. ಹರಿಪ್ರಸಾದ್ ಸರ್ ವಿಧಾನ ಪರಿಷತ್ ಸದಸ್ಯರು ಹಾಗೆ ವೇದಿಕೆ ಮೇಲೆ ಆಸನವನ್ನ ಸ್ವೀಕರಿಸಿರುವಂತಹ ಸರ್ವ ಗಣ್ಯರಲ್ಲಿ ಕೂಡ ಉದಿಪನ ಮಲ್ತಿನಂಚಿತನ ಬಿನ್ನೆರೆಗೆ ಮೋಕೆದ ಸೊಲ್ಮೇಲನ ಸಂದಾಯ ಮಲ್ತೊಂದು ಆತ್ಮೀಯರೇ ದೀಪ ಪ್ರಜ್ವಲಿಸಿ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನ ಕೊಟ್ಟಾಗಿದೆ. ದೀಪ ಜ್ಞಾನದ ಸಂಕೇತ, ದೀಪ ಬೆಳಕಿನ ಸಂಕೇತ, ದೀಪ ಅಭಿವೃದ್ಧಿಯ ಸಂಕೇತ. ಈ ಸಂಕೇತವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮುಂಬರುವ ದಿನಗಳಲ್ಲಿ ಹೆಮ್ಮರವಾಗಿ ಬೆಳೀತಾ ಇದೆ ನಮ್ಮ ಶ್ರೀ ಕ್ಷೇತ್ರ ಗೆಜ್ಜಗಿರಿಯ ಯಾತ್ರಿ ನಿವಾಸ. ಈ ದೀಪ ಪ್ರಜ್ವಲಿಸಿದಂತೆ ನಮ್ಮ ಗೆಜ್ಜಗಿರಿಯ ಪ್ರಖರತೆ ಕೂಡ ಎಲ್ಲೆಡೆ ಪ್ರಜ್ವಲಿಸಲಿ ಅನ್ನುವಂತಹ ಆಶೀರ್ವಾದವನ್ನ ಭಗವಂತನಲ್ಲಿ ಯಾಚಿಸ್ತಾ ಇದೀಗ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲಿಸಿ ಚಾಲನೆಯನ್ನ ಕೊಟ್ಟಿರುವಂತಹ ಮಾನ್ಯ ಬಿ.ಕೆ. ಹರಿಪ್ರಸಾದ್ ವಿಧಾನ ಪರಿಷತ್ ಸದಸ್ಯರು. ಸರ್, ತಾವು ಉದ್ಘಾಟಕರ ನೆಲೆಯಲ್ಲಿ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಪವಿತ್ರ ಕಾರ್ಯಕ್ರಮದ ಪವಿತ್ರ ದಿನವಾದ ಇಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಆರ್ಯ ಈಡಿಗರ ಮಹಾಮಂಡಲದ ಪೀಠಾಧಿಪತಿ ಆಗಿರ್ತಕ್ಕಂಥ ವಿಖ್ಯಾನಂದ ಸ್ವಾಮೀಜಿಗಳೇ ಹಾಗೂ ಶಿವಗಿರಿಯಿಂದ ಬಂದಿರತಕ್ಕಂಥ ನಮ್ಮ ಸಿದ್ಧಾರ್ಥ ಸ್ವಾಮೀಜಿಗಳೇ, ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಬೋಂಡ್ರಾರವರೇ, ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಶ್ರೀ ಗೆಜ್ಜಗಿರಿ ಯಾತ್ರಿ ನಿವಾಸ ಶಿಲಾನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಗುಜರಾತ್ನಿಂದ ಸಂಜೀವ ಪೂಜಾರಿ ಅವರೇ,
ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶ್ರೀಪಾದ್ ನಾಯ್ಕರವರೇ, NT ಪೂಜಾರಿ ಅವರೇ, ಜಯರಾಜ್ರವರೇ, ನವೀನ್ ಚಂದ್ರ ಸುವರ್ಣರವರೇ, ಸೂರ್ಯಕಾಂತ್ರವರೇ, ಪ್ರತಿಭಾ ಕುಳಾಯ್ರವರೇ, ರಕ್ಷಿತ್ ಶಿವರಾಮ್ರವರೇ, ಲಕ್ಷ್ಮೀ ನರಸಿಂಹರವರೇ, ಹೇಮಂತ್ ಶೆಟ್ಟಿ ಅವರೇ ಮತ್ತು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕ್ಯಾಪ್ಟನ್ ಚೌಟಾರ್ ಅವರೇ, ಯಾಕಂದರೆ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲರ ಹೆಸರು ಹೇಳಿದ್ರು ಭಾಳ ಸಮಯ ಹಿಡಿಯುತ್ತೆ. ಈಗಾಗಲೇ ರಾಜಶೇಖರ್ ಕೋಟ್ಯಾನ್ರವರು ಎಲ್ಲರೂ ಹೆಸರು ಹೇಳಿದ್ದಾರೆ. ಮತ್ತು ಈ ಒಂದು ಟ್ರಸ್ಟಿನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪಿತಾಂಬರ್ ಹೆರಾಜ್ ಅವರೇ, ಜಯಂತ್ ನಡುಬೈಲ್ರವರೇ, ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಕೋಟ್ಯಾನ್ರವರೇ, ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಪೂಜಾರಿ ಚಿಲಿಂಬಿ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ದೀಪಕ್ ಕೋಟ್ಯಾನ್ರವರೇ ಹಾಗೂ ಸಂಜೀವ್ ಪೂಜಾರಿ ಅವರೇ, ಹಾಗೂ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜಾರಾಮ್ರವರೇ, ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ದಾಸ್ ಬಂಗೇರಾರವರೇ, ಕಾರ್ಯದರ್ಶಿ ಆಗಿರ್ತಕ್ಕಂಥ ಉಲ್ಲಾಸ್ ಕೋಟ್ಯಾನ್ರವರೇ, ಜೊತೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಯ ವಿಕ್ರಮ್ ಹಾಗೂ ಸಂತೋಷ್ ಕುಮಾರ್ ಬೈರಂಪಳ್ಳಿ ಹಾಗೂ ಹರೀಶ್ ಸಾಲಿಯಾನ್ರವರೇ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸಚಿವರಾಗಿರ್ತಕ್ಕಂಥ ಗೆಳೆಯ PV ಮೋಹನ್ರವರೇ ಹಾಗೂ ದಿವಂಗತ ವಸಂತ್ ಬಂಗೇರ್ರವರ ಧರ್ಮಪತ್ನಿ ಆಗಿರ್ತಕ್ಕಂಥ ಶ್ರೀಮತಿ ವಸಂತ್ ಬಂಗೇರವರೇ, ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ ಮತ್ತು ವೇದಿಕೆ ಮೇಲೆ ಕೂಡ್ತಕ್ಕಂಥ ಗಣ್ಯರೇ ಹಾಗೂ ಮಾಧ್ಯಮದ ಮಿತ್ರರೇ, ಭಾಳ ಸಂತೋಷದ ವಿಚಾರ. ಬಿಲ್ಲವರ ಸಾಂಸ್ಕೃತಿಕ ನಾಯಕ ಹಾಗೂ ಸ್ವಾಭಿಮಾನದಿಂದ ಬದುಕಲು ದಾರಿ ತೋರಿಸ್ಕೊಟ್ಟಂಥ ಕೋಟಿ ಚೆನ್ನೈಯವರ ಈ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ಒಂದು ಯಾತ್ರಿ ನಿವಾಸ ಮಾಡ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಆಗಮಿಸಿರ್ತಕ್ಕಂಥ ನಾಯಕರು ಕೆಲವರು ಎಲ್ಲ ಪ್ರಮುಖ ನಾಯಕರಿದ್ದಾರೆ. ಅದರಲ್ಲಿ ಶ್ರೀಪಾದ್ ನಾಯಕರು ಗೋವಾದ ಬಿಲ್ಲವರು. ನಾನು ಅವರು ಭಾಳ ಸುಮಾರು ವರ್ಷದಿಂದ ಸ್ನೇಹಿತರು. ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಜನಾರ್ದನ್ ಪೂಜಾರಿ ಅವರು ಎಷ್ಟು ಕಳಂಕರಹಿತ ನಾಯಕರಾಗಿದ್ದರು, ಅಷ್ಟೇ ಕಳಂಕರಹಿತ ನಾಯಕರು ಶ್ರೀಪಾದ್ ನಾಯಕರು. ಅವರು BJP, ನಾನು ಕಾಂಗ್ರೆಸ್, ಅದು ಬೇರೆ ಪ್ರಶ್ನೆ. ಆದರೆ ನಾನು ಅವರ ಗೋವಾದ ಉಸ್ತುವಾರಿ ವಹಿಸಿದ್ದೆ. 6-7 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ. ಭಾಳ ಅಲ್ಲಿ ರಾಜಕಾರಣದಲ್ಲಿ ಉಳ್ಕೊಂಡು ಸತತವಾಗಿ ಆರಿಸಿ ಬರಬೇಕಾದ್ರೆ ಭಾರಿ ಕಷ್ಟ. ಆ ಸಂದರ್ಭದಲ್ಲೂ ಕೇಂದ್ರದಲ್ಲೂ ಸಹ ಐ ಥಿಂಕ್ ಯು ಆರ್ ಹೋಲ್ಡಿಂಗ್ ಎ ಇಂಡಿಪೆಂಡೆಂಟ್ ಚಾರ್ಜ್ ನಾವು, ನಾಟ್ ಎ ಮಿನಿಸ್ಟರ್ ಆಫ್ ಸ್ಟೇಟ್. ಈಗಲೂ ಸಹ 6 ಬಾರಿ MP ಆದ್ರೂ ಸಹ ಮಿನಿಸ್ಟರ್ ಆಫ್ ಸ್ಟೇಟ್ ಅವರಿಗೆ. ಅಲ್ಲಿ ಗೋವಾದಲ್ಲಿ ಬಿಲ್ಲವರ ಸಂಖ್ಯೆ ಅಂದರೆ ಭಂಡಾರಿಗಳು ಅಂತಾರೆ, 35% ಜನಸಂಖ್ಯೆ ಇರ್ತಕ್ಕಂಥವ್ರಿಗೆ ಇವತ್ತು ಸಹ MOS ಆಗಿ ಕೂಡ್ತಾರೆ. ಎಲ್ಲ ರಾಜಕೀಯ ಪಕ್ಷದಲ್ಲೂ ಅಷ್ಟೇ, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ ಜನತಾದಳದಲ್ಲಿ ಇಲ್ಲವೇ ಇಲ್ಲ, ಯಾರೇ ಇದ್ರೇನೂ ಸಹ ಮೇಲೆ ಬರೋದು ಅಷ್ಟು ಸುಲಭ ಅಲ್ಲ. ಆ ಮಧ್ಯದಲ್ಲಿ ಅವರು ಭಾಳ ಕಷ್ಟದಿಂದ ಆಗಾಗಲೇ ಕೇಂದ್ರದಲ್ಲಿ 2ನೇ ಸಲ 3ನೇ ಸಲ ಮಂತ್ರಿ ಆಗಿರ್ತಕ್ಕಂಥವ್ರು. ಅವ್ರಿಗೆಲ್ಲ ಅರ್ಹತೆಯೂ ಸಹ ಇದೆ. ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರವಿ ನಾಯಕರು ಮುಖ್ಯಮಂತ್ರಿ ಆಗಿದ್ದರು. ಅದೇ ರೀತಿ ಶ್ರೀಪಾದ್ ನಾಯಕರಿಗೆ ಎಲ್ಲ ಅರ್ಹತೆಯೂ ಇದೆ ಮುಖ್ಯಮಂತ್ರಿ ಆಗಲಿಕ್ಕೆ. ಅವ್ರಿಗೆ ಈ ಕೋಟಿ ಜೈನವರು, ದೇವಿ ಬದ್ಯತೆ ಅವ್ರಿಗೆ ಆಶೀರ್ವಾದ ಮಾಡಲಿ, ಮುಂದಿನ ಸಮಯದಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ. Don't think that I am accusing you or opposing you. I am speaking in Kannada to make them to understand that you are one of the cleanest politician in your party, like Janardhan Pujari, what we had here. ಸೊ ಅದರಿಂದ ಅವರು ತಪ್ಪು ತಿಳ್ಕೊಳ್ಬಾರ್ದು, ಏನಪ್ಪ ಕನ್ನಡದಲ್ಲಿ ಏನೋ ನನಗೇನೋ ಬೈತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ಅವ್ರಿಗೂ ಸ್ವಲ್ಪ ಹೇಳಿದೆ ನಾನು. ಆದ್ದರಿಂದ ಈ ಒಂದು ಅದೇ ರೀತಿ ನಮ್ಮ ಮೋಹನ್ರವರು 3ನೇ ತಾರೀಕು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಹಾತ್ಮ ಗಾಂಧಿಯವರು ಮತ್ತು ನಾರಾಯಣ್ ಗುರುಗಳ ಒಂದು ಸಂವಾದ, ಅದು 100 ವರ್ಷ ಆಗಿದೆ. ಆ ವಿಚಾರದಲ್ಲಿ ಈಗಾಗಲೇ ರಾಷ್ಟ್ರದ ಪ್ರಧಾನಮಂತ್ರಿಗಳು ದೆಹಲಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಶಿವಗಿರಿಯಲ್ಲಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮುರವರು ಸಹ ಬಂದು ಅಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. 3 ಮಹತ್ವದ ಕಾರ್ಯಕ್ರಮ ಈ ವರ್ಷ ನಡೀತಕ್ಕಂಥದ್ದು. ಒಂದು ಮಹಾತ್ಮ ಗಾಂಧಿಯವರು ಮತ್ತು ನಾರಾಯಣ್ ಗುರುಗಳ ಸಂವಾದ, ಎರಡನೇದು 100 ವರ್ಷ ಆಗಿರ್ತಕ್ಕಂಥದ್ದು ನಾರಾಯಣ್ ಗುರುರವರ ನೇತೃತ್ವದಲ್ಲಿ ಸರ್ವ ಮತ ಸಮ್ಮೇಳನ. ಅದಲ್ಲದೆ 100 ವರ್ಷ, ಇನ್ನು 2 ವರ್ಷಕ್ಕೆ ನಾರಾಯಣ್ ಗುರುವರು ಸಮಾಧಿಯಾಗಿ 100 ವರ್ಷ ಆಗುತ್ತೆ. ಇವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಲ್ಲಿ ನಾವು ನಾರಾಯಣ್ ಗುರು ಅಧ್ಯಯನ ಪೀಠವನ್ನು ಮಾಡಿದ್ದೇವೆ. ಬಿಲ್ಲವರು ನಾವು ಎಷ್ಟು ಸಕ್ರಿಯವಾಗಿರ್ತೀವಿ ಅಂತ ಹೇಳಿದ್ರೆ, ಯಾರೂ ಸಹ ಬಿಲ್ಲವರು ಬಂದು ಅಲ್ಲಿ
ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೀವು ನಾರಾಯಣ ಗುರುಪೀಠ ಮಾಡಿ ಅಂತ ಹೇಳಲಿಲ್ಲ. ಹೇಳಿದ್ದು ಬೇರೆ ಹಿಂದುಳಿದ ವರ್ಗದ ಜಾತಿ ಸೇರಿರ್ತಕ್ಕಂಥ PV ಮೋಹನ್ ರವರು ಬಂದು ನನಗೊಂದ್ಸಲಿ ಹೇಳಿದ್ರು, ನೀವು ಬಂದು ಅಲ್ಲೊಂದು ಅಧ್ಯಯನ ಪೀಠ ಮಾಡಿ ನಿಮಗೆ ನಾರಾಯಣ ಗುರುಗಳ ಬಗ್ಗೆ ಹೆಚ್ಚಿನ ಗೊತ್ತಾಗಿರೋದ್ರಿಂದ ಅಂಥೇಳಿ. ಆಗ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೆ. ಅದಕ್ಕೆ 50 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಪ್ರಾರಂಭ ಮಾಡಿದ್ರು. ಆಮೇಲೆ MLC ಆದಮೇಲೂ ಸಹ ನಾನು ಅದಕ್ಕೆ 10 ಲಕ್ಷ, ಅದಕ್ಕೆ ಸುಮಾರು 35 ಲಕ್ಷ ಕೊಟ್ಟು, ಮತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಿದ್ದರು ನಮ್ಮ ನಳಿನ್ ಕುಮಾರ್ ಕಟೀಲ್ರು, ಅವರು ಸಹ 10 ಲಕ್ಷ ಕೊಟ್ಟಿದ್ದಾರೆ. ಹರೀಶ್ ಕುಮಾರ್ ಅವರು ಸಹ 10 ಲಕ್ಷ ಕೊಟ್ಟಿದ್ದಾರೆ. ಆದರೆ ನಾನು ಅದು ಸಾಲೋದಿಲ್ಲ, 1 ಕೋಟಿನಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೆಲ್ಲೋ ಕೇಳಿಕೊಂಡೆ. ಏನಾದರೂ ಮಾಡಿ, ಈಗ ನಾರಾಯಣ ಗುರು ಹೆಸರಲ್ಲಿ ನಾವೊಂದು ಅಧ್ಯಯನ ಪೀಠ ಮಾಡಿದ್ದೀವಿ. ಮುಂದಿನ ಪೀಳಿಗೆ ನಾರಾಯಣ ಗುರುಗಳ ಚಿಂತನೆ, ಸಿದ್ಧಾಂತ, ಆದರ್ಶಗಳನ್ನು ಆರಿಸ್ಕೊಳ್ಬೇಕಾದ್ರೆ, ಅದಕ್ಕೆ ಸಕ್ರಿಯವಾಗಿ ಅಧ್ಯಯನ ಆಗಬೇಕಾದ್ರೆ ಅದಕ್ಕೊಂದು ಪೀಠ ಬೇಕಾಗಿದೆ ಅಂತ ಹೇಳಿ ದೊಡ್ಡ ಮನಸ್ಸು ಮಾಡಿ ಸಿದ್ದರಾಮಯ್ಯನವರು 3 ಕೋಟಿ ರೂಪಾಯಿಗಳನ್ನು ಅದಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮಗಳನ್ನು ಚಾಲನೆ ಕೊಡಲಿಕ್ಕೆ 3ನೇ ತಾರೀಕು ಡಿಸೆಂಬರ್ ಬರ್ತಾ ಇದ್ದಾರೆ. ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅತಿ ಹಿಂದುಳಿದ ವರ್ಗದ ಬಿಲ್ಲವ ಸಮಾಜದವರು, ದಕ್ಷಿಣ ಕನ್ನಡದಲ್ಲಿ ಬಿಲ್ಲವ ಸಮಾಜದವರು, ಉಡುಪಿಯಲ್ಲಿ ಬಿಲ್ಲವ ಸಮಾಜದವರು, ಉತ್ತರ ಕನ್ನಡದಲ್ಲಿ ನಾಮಧಾರಿಗಳು, ಶಿವಮೊಗ್ಗದಲ್ಲಿ ದೇವರು ಮತ್ತು ಘಟ್ಟದ ಮೇಲೆ ಇರ್ತಕ್ಕಂಥವರು ಈಡಿಗರು ಅಂತೇಳಿ ನಾವು ಕರೆಸ್ಕೊಳ್ತಕ್ಕಂಥವ್ರು 26 ಪಂಗಡಗಳಲ್ಲಿದ್ದೀವಿ. ಅಷ್ಟು ಸುಲಭ ಅಲ್ಲ. ಒಂದು ಹಿಂದುಳಿದ ವರ್ಗದಲ್ಲಿ ಹುಟ್ಟಿ ನೀವು ಮೇಲೆ ಬರಬೇಕಾದ್ರೆ ನಿಮಗೆ ಶಿಕ್ಷಣ ಭಾಳ ಮುಖ್ಯ. ಶಿಕ್ಷಣಕ್ಕೋಸ್ಕರ ಗುರು ನಾರಾಯಣರವರು ಸರ್ವ ಪ್ರಯತ್ನವನ್ನು ಮಾಡಿ ಇವತ್ತು SNDP ಅಂತ ಹೇಳಿದೆ, ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಅಂಥೇಳಿ ಕೇರಳದಲ್ಲಿರ್ತಕ್ಕಂಥ ಅಲ್ಲಿ 117 ಶಿಕ್ಷಣ ಸಂಸ್ಥೆಗಳಿದೆ. ಎಷ್ಟಿದೆ? 117 ಶಿಕ್ಷಣ ಸಂಸ್ಥೆ. ಆದ್ದರಿಂದನೇ ಕೇರಳದಲ್ಲಿ ಏನಾದರೂ ಸಾಕ್ಷರತೆ ಇರಬೇಕಾದ್ರೆ, ಸಂಪೂರ್ಣವಾಗಿ 100ಕ್ಕೆ 100 ಸಾಕ್ಷರತೆ ಇರಬೇಕಾದ್ರೆ ಅದಕ್ಕೆ ನಾರಾಯಣ ಗುರುಗಳು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದ್ರು. ದುರಂತ ದಕ್ಷಿಣ ಕನ್ನಡದಲ್ಲಿ ಗೋಕರ್ಣನಾಥ ಕುದ್ರೋಳಿವರೆಗೂ ಬಂದು ಅವರು ಶಿವಗಿರಿಯಲ್ಲಿ ಏನು ಸ್ಥಾಪನೆ ಮಾಡಿದರು, ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬಂದು ಮುಂದೆ ಬರಲಿ ಅಂತ ಹೇಳಿದ್ರೆ ಅವ್ರಿಗೆ ಅವಕಾಶ ವಂಚಿತರಾಗಿದ್ದಾರೆ. ಈ ಮಕ್ಕಳೆಲ್ಲರೂ ಸಹ ಅವಕಾಶ ವಂಚಿತರಾಗಿದ್ದಾಗ, ನಿರುದ್ಯೋಗಿಗಳಾದಾಗ, ಅವಕಾಶ ವಂಚಿತರಾದಾಗ ಬೇರೆ ದಾರಿಯನ್ನೆಲ್ಲ ಸಹ ಹಿಡಿತಾರೆ. ಇದಕ್ಕೋಸ್ಕರ ಅವನ್ನ ಸರಿ ದಾರಿಗೆ ತರಬೇಕಾದ್ರೆ ಈಗಾಗಲೇ ನಮ್ಮ ಪೂಜ್ಯ ಗುರುಗಳಾದ ವಿಖ್ಯಾನಂದ ಸ್ವಾಮೀಜಿಗಳು ಮತ್ತು ನಮ್ಮ ಶ್ರೀನಾನಂದ ಸ್ವಾಮೀಜಿಗಳು ಸಂಪೂರ್ಣವಾಗಿ ಯುವಕರಿಗೆ ಒಳ್ಳೆ ದಾರಿಯಲ್ಲಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಮ್ಮ ಮಕ್ಕಳು ಶಿಕ್ಷಣದಲ್ಲಿ ಮುಂದೆ ಬರಲಿಲ್ಲ ಅಂದರೆ ಈ ಜೀವನ ಮಾಡೋದು ಭಾರಿ ಕಷ್ಟ ಆಗತ್ತೆ. ನಾನೆಲ್ಲ ಮೊದಲು ಸಹ ಇಲ್ಲೇ ಹೇಳಿದ್ದೀನಿ, ಇನ್ನೊಂದು ಸಹ ಹೇಳ್ತೀನಿ. ದೇರ್ ವಾಸ್ ಎ ಗರ್ಲ್ ಫ್ರಮ್ ಪೂಜಾರಿ ಕಮ್ಯುನಿಟಿ. ಶಿ ಪಾಸ್ ದಿಸ್ IIT. You know how tough IIT exams are. One of your Bharatiya Janata Party MLA brought her to me. Sir, she belongs to your community and she can't go ahead for this IIT. Why? I said, because she can't pay the fees. So I spoke to Mr. Jalappa, former central minister. I told him to support her. And I asked her, what is your father? She said, my father was a bus conductor. He died in the accident. Then how come you finished your education? My mother worked as a domestic servant, worked in the houses and gave me this education. Poor girl had all the talent, but she has no financial support. Then Jalappa gave her 3.5 lakhs and gave her 50,000 rupees extra to wear good clothes and finish this IIT. Now she has finished IIT and she is working in Kharagpur. She is getting 3.5 lakh monthly salary. So you have all the talent. What I mean to say is, OBC ಹುಟ್ಟಿದ್ರೆ ಅದೇ ನಮ್ಮ ತಪ್ಪಲ್ಲ. It's not a curse to born in the OBC or the backward class community. You have all the talents. They have all the talent and the capacity. Only thing ಅವರು ಸರಿದ ನಿಮಗೆಲ್ಲ ಪ್ರಬುದ್ಧತೆ ಇದೆ, ನಿಮಗೆ ಬುದ್ಧಿ ಇದೆ, ನಿಮಗೆ ಸಾಮರ್ಥ್ಯ ಇದೆ. ಇವೆಲ್ಲವನ್ನು ಸಹ ಉಪಯೋಗಿಸ್ಕೊಂಡು ನೀವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮಾಡಬೇಕಾಗತ್ತೆ. ಶಿಕ್ಷಣಕ್ಕೆ ಕೊಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತ, ಏನು ನಮ್ಮ ಕೋಟಿ ಚೆನ್ನೈ ಅವರು ಈ ಬಿಲ್ಲವ ಸಮುದಾಯದವರಿಗೆ ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಯಾರಿಗೂ ಸಹ ಗುಲಾಮರಾಗಿ ಬದುಕಬೇಕಾದಿಲ್ಲ, ಯಾರನ್ನೂ ಸಹ ಕೆಟ್ಟದಾಗಿ ನೋಡಬೇಕಾದಿಲ್ಲ. ಅದೇ ವಿಚಾರದಲ್ಲಿ ನಾರಾಯಣ ಗುರುಗಳು ಮಹಾತ್ಮ ಗಾಂಧಿಯವರಿಗೆ ಪ್ರೇರಣೆ ಆಗಿದ್ದರು. ಯಾವ ರೀತಿ? ಅಸ್ಪೃಶ್ಯತೆಯ ವಿರುದ್ಧ ಶ್ರೀ ನಾರಾಯಣ ಗುರುಗಳ
ಶಿವಗಿರಿಯಲ್ಲಿ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಬಿಲ್ಲವರಿಗೆ ಅಥವಾ ಈಳವರಿಗೆ ದೇವಸ್ಥಾನ ಪ್ರವೇಶ ಇರಲಿಲ್ಲ. ಆಗ ದೊಡ್ಡ ಆಂದೋಲನವನ್ನು ಮಾಡಿ ನಾವು ಸಹ ಹಿಂದೂಗಳು, ನಮಗೂ ಸಹ ದೇವಸ್ಥಾನದ ಪ್ರವೇಶ ಆಗಬೇಕು, ದೇವಸ್ಥಾನದೊಳಗೆ ನಮಗೆ ಪ್ರವೇಶ ಸಿಗಬೇಕು ಅಂತೇಳಿ ಹೋರಾಟ ಮಾಡಿ ದೇವಸ್ಥಾನಕ್ಕೆ ಹೋಗೋ ಸಂದರ್ಭದಲ್ಲಿ ಸುಮಾರು 1800 ಜನ ಪ್ರಾಣ ಕಳ್ಕೊಳ್ತಾರೆ. ಆದರೆ ಯಾವುದೇ ಸಂಘರ್ಷಕ್ಕೆ ನಾರಾಯಣ ಗುರುಗಳು ಹೋಗಲಿಲ್ಲ. ಯಾವುದೇ ಸಂಘರ್ಷಕ್ಕೆ ಹೋಗದೆ ನೀವು ನಿಮ್ಮ ದೇವಸ್ಥಾನವನ್ನು ಮಾಡ್ಕೊಳ್ಳಿ, ನಾವು ನಮ್ಮ ಈಳುವ ಶಿವವನ್ನು ನಾವು ಸ್ಥಾಪನೆ ಮಾಡ್ತೀವಿ ಅಂಥೇಳಿ, ಬಿಲ್ಲವರ ಶಿವಲಿಂಗವನ್ನು ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂಥೇಳಿ ಸ್ವಾಭಿಮಾನದಿಂದ ಬದುಕಕ್ಕೆ ದಾರಿ ಕೊಟ್ಟಂಥ ಅಸ್ಪೃಶ್ಯತೆಯಿಂದ ದೂರ ಇರಬೇಕು ಅಂತೇಳಿ ಸ್ವಾಭಿಮಾನದಿಂದ ಬದುಕಲಿಕ್ಕೆ ದಾರಿ ಮಾಡಿಕೊಟ್ರು. ಮಹಾತ್ಮ ಗಾಂಧಿಯವರು ಅದನ್ನು ನೋಡಲಿಕ್ಕೆ ಬಂದಾಗ ಶಿವಗಿರಿಯಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಯಾವ ರೀತಿಯ ಹೋರಾಟ ಮಾಡಿದ್ರು ನಮ್ಮ ನಾರಾಯಣ ಗುರುಗಳು. ಆ ನಾರಾಯಣ ಗುರುಗಳಿಗೆ ಮಹಾತ್ಮ ಗಾಂಧಿಯವರಿಗೆ ದೊಡ್ಡ ಪ್ರೇರಣೆ ಆಗಿದ್ದ ನಾರಾಯಣ ಗುರುಗಳು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಲಿಕ್ಕೆ. ಅಲ್ಲಿ ತನಕ ಮಹಾತ್ಮ ಗಾಂಧಿಯವರು ಯಂಗ್ ಇಂಡಿಯಾ ಅಂಥೇಳಿ ಪತ್ರಿಕೆಯನ್ನು ತರ್ತಾ ಇದ್ರು. ನಾರಾಯಣ ಗುರುಗಳನ್ನ ಭೇಟಿ ಮಾಡಿದ ನಂತರ ಹರಿಜನ್ ಪತ್ರಿಕೆಯನ್ನು ತರಕ್ಕೆ ಪ್ರಾರಂಭ ಮಾಡಿದ್ರು. ಅಷ್ಟು ಪ್ರಭಾವಿತರಾಗಿದ್ದರು ಮಹಾತ್ಮ ಗಾಂಧಿಯವರು ನಾರಾಯಣ ಗುರುಗಳ ಅಸ್ಪೃಶ್ಯತೆಯ ವಿರುದ್ಧ. ಅದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವ್ರ ಬಗ್ಗೆಯೂ ಸಹ ನಾರಾಯಣ ಗುರುಗಳಿಗೆ ಯಾವ ರೀತಿ ಒಂದು ಗೌರವ ಬಂತು ಅಂದರೆ ಸರ್ವಧರ್ಮ ಸಮಭಾವ. ಏನು ಮಹಾತ್ಮ ಗಾಂಧಿಯವರು ಇವತ್ತು ಸರ್ವಧರ್ಮ ಸಮಭಾವ ಅಂತ ಹೇಳಿದ್ರೆ ಯಾವುದೇ ಭೇದಗಳಿಲ್ಲ, ಎಲ್ಲ ಧರ್ಮಗಳು ಸಹ ನಾವು ಒಂದೇ. ಅದಕ್ಕೆ ನಮ್ಮ ನಾರಾಯಣ ಗುರುಗಳು ಹೇಳಿದ್ದೇನು, ಒಂದೇ ದೇವರು, ಒಂದೇ ಜಾತಿ, ಒಂದೇ ಮತ ಅಂಥೇಳಿ. ಇಡೀ ಪ್ರಪಂಚದಲ್ಲಿ ಯಾರೂ ಸಹ ಇಂಥ ದೊಡ್ಡ ಕ್ರಾಂತಿಕಾರಕ ಘೋಷಣೆಯನ್ನು ಮಾಡಿರಲಿಲ್ಲ. ಅದಕ್ಕೋಸ್ಕರ ಪೋಪ್ ಯಾರು ಕ್ರಿಶ್ಚಿಯನ್ ಸಮುದಾಯದ ಮುಖ್ಯಸ್ಥರು ಪೋಪ್ ಅವರಿದ್ದಾರೆ, ಅವರು ಶತಮಾನದ ಮಹಾನ್ ವ್ಯಕ್ತಿ ನಾರಾಯಣ ಗುರುಗಳು ಅಂತೇಳಿ ಇಟಲಿಯಿಂದ ಹೊಗಳ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿ ನಾವೆಲ್ಲ ಹೆಮ್ಮೆ ಬೀಳಬೇಕಾಗಿದೆ. ನಮ್ಮ ಗುರುಗಳು ನಾರಾಯಣ ಗುರುಗಳು ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ನಡಿಬೇಕು. ಜೊತೆಗೆ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಏನು ಹೇಳ್ಕೊಟ್ಟಿದ್ದಾರೆ ಈ ಕೋಟಿ ಚೆನ್ನಯ್ಯನವರು, ಇವರ ಸಿದ್ಧಾಂತದಲ್ಲಿ ಆದರ್ಶದಲ್ಲಿ ನಾವೆಲ್ಲರೂ ಸಹ ಮುಂದೆ ಹೋಗ್ಬೇಕು. ಯಾಕಂದರೆ ನಮ್ಮದೆಲ್ಲ ವಯಸ್ಸಾಯಿತು, ಮುಂದೆ ಬರ್ತಕ್ಕಂಥ ಪೀಳಿಗೆಗಳು ಯಾವುದೇ ರೀತಿಯಲ್ಲಿ ಜೈಲಿಗೆ ಹೋಗದೆ, ಕೊಲೆ ಮಾಡದೆ, ಒಳ್ಳೆಯ ಹೆಸರು ತಗೊಂಡು ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ಮಾಡಿ IIT IAS ಡಾಕ್ಟ್ರು ಇಂಜಿನಿಯರ್ ಆಗಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೆಯ ಹೆಸರು ತರಲಿ ಅಂತ ಹೇಳಿ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಲಂಗೆ ಅವಕಾಶ ಕೊಟ್ರಿ. ಈ ಯಾತ್ರಿ ನಿವಾಸ ಆಗಲಿ, ಇಡೀ ದೇಶದಲ್ಲೇ ಅಲ್ಲ ಇಡೀ ಪ್ರಪಂಚದಲ್ಲಿ ಜನ ಬಂದು ಕೋಟಿ ಚೆನ್ನೈ ಅವರ ಸಂಸ್ಕೃತಿ ಸಂಸ್ಕಾರವನ್ನು ಅರಿತು ಎಲ್ಲರಿಗೂ ಸಹ ಎಲ್ಲರಿಗೂ ಆ ಭಾಗ್ಯ ಸಿಗಲಿ. ಅದಕ್ಕೆ ಈ ಒಂದು ಸೌಲಭ್ಯಗಳನ್ನ ಮಾಡಲಿಕ್ಕೆ ನೀವು ಎಲ್ಲ ಪ್ರಯತ್ನವನ್ನು ಮಾಡಿ ನನ್ನ ಕೈಯಲ್ಲಿ ಏನು ಸಹಾಯ ಆಗಬೇಕು ಅವೆಲ್ಲವನ್ನು ಸಹ ಮಾಡ್ತೀನಿ ಅಂಥೇಳಿ ನಾನು ತಮಗೆ ಆಶ್ವಾಸನೆ ಕೊಡ್ತೀನಿ. ಮತ್ತೊಂದು ಮರ್ತೋಗ್ಬಿಟ್ಟೆ, ಮಂಜುನಾಥ್ ಪೂಜಾರಿ ಅವ್ರನ್ನ ಇದೇ ಸಿದ್ದರಾಮಯ್ಯನವರು ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ನೇಮಕ ಮಾಡಿದ್ದಾರೆ. ಅದಕ್ಕೂ ಸಹ ಅವ್ರಿಗೂ ಸಹ ಅಭಿನಂದನೆಗಳು. ಪ್ರತಿಭಾ ಕುಳೆ ಅವರು ಹಿಂದುಳಿದ ವರ್ಗದ ಆಯೋಗದ ಸದಸ್ಯರಾಗಿದ್ದಾರೆ, ಅವ್ರಿಗೂ ಸಹ ಅಭಿನಂದನೆಗಳು. ಹರೀಶ್ ಕುಮಾರ್ ಬಂದಿಲ್ಲ, ಅವ್ರಿಗೂ ಸಹ ಬೆಸ್ಕಾಂನ ಅಧ್ಯಕ್ಷರು ಮಾಡಿದ್ದಾರೆ. ಯಾಕಂದರೆ ಎಲ್ಲ 3 ಜನ ಬಿಲ್ಲವರು ಬರಬೇಕಂದ್ರೆ ಸುಮಾರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಸಿದ್ದರಾಮಯ್ಯರು. ದಕ್ಷಿಣ ಕನ್ನಡದಲ್ಲಿ 11 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ಕ್ರಿಶ್ಚಿಯನ್ಸ್ಗೆ, ಮುಸ್ಲಿಮ್ಸ್ಗೆ, ಕುಲಾಳರಿಗೆ, ಮತ್ತು ಗಾಣಿಗರಿಗೆ, ಬಂಟರಿಗೆ ಎಲ್ರಿಗೂ ಸಹ ಅವಕಾಶ ಮಾಡಿ ಎಲ್ರಿಗೂ ಸಹ ಸಮಾನವಾಗಿ ತೆಗೆದುಕೊಂಡು ಹೋಗಬೇಕು ಅಂತ ಗುರುನಾರಾಯಣರು ಅವರ ಏನು ಆದರ್ಶ ಇದೆ ಅದನ್ನು ಸಂಪೂರ್ಣವಾಗಿ ಪಾಲನೆ ಮಾಡಿದ್ದಾರೆ. ಎಲ್ರಿಗೂ ಸಹ ಅಭಿನಂದನೆ ಸಲ್ಲಿಸಿ ಈ ಯಾತ್ರಿ ನಿವಾಸ ಆದಷ್ಟು ಬೇಗ ಪೂರ್ಣ ಆಗಲಿ. ನನ್ನ ಕಡೆಯಿಂದ ಏನು ಬೇಕು ಅವೆಲ್ಲ ಸಹಾಯ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ನಿಮ್ಮಲ್ಲಿ ಚಪ್ಪಾಳೆ ಹೊಡೆಸ್ಕೊಳ್ಳಿಕ್ಕೆ ನಾನು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ರೀತಿಯ ಸಹಾಯವನ್ನು ನಾನು ಮಾಡ್ತೀನಿ ಅಂಥೇಳಿ ಇಷ್ಟೊಂದು ವಿಜೃಂಭಣೆಯಿಂದ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಸನ್ಮಾನಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹ ವಂದಿಸಿ, ಗುರು ಹಿರಿಯರಿಗೆ ವಂದಿಸಿ, ಕೋಟಿ ಚೆನ್ನೈಯರಿಗೆ ವಂದಿಸಿ, ಗುರು ನಾರಾಯಣರವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ತುಂಬತ್ತ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಶಿವಗಿರಿ ಮಠ ವರ್ಕಳ ಶತಮಾನದ ಮಹಾಪ್ರಸ್ಥಾನ 100ನೇ ವರ್ಷದ ಗುರು ಗಾಂಧಿ ಸಂವಾದ ಶತಮಾನೋತ್ಸವದ ಲೋಗೋವನ್ನು ಇದೀಗ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿ ಅಭ್ಯಾಗತರ ಮುಂದೆ ಬಿಡುಗಡೆ ಮಾಡುತ್ತ ಶ್ರೀಪಾದ್ ನಾಯ್ಕೆರೆ, ಅಂಚನೆ ಪರಮಪೂಜ್ಯ ಸ್ವಾಮೀಜಿಲು, ಅಂಚನೆ ಸಂಸದರು, ಅಂಚನೆ ವಿಧಾನ ಪರಿಷತ್ ಸದಸ್ಯರು ಐತ ಒಟ್ಟಿಗೂ ಮಾತ ಬಿನ್ನೆರ್ನಕ್ಲ ಜೊತೆ ಸೇರಿಗೆದ ಒಟ್ಟಿಗೂ ಡಿಸೆಂಬರ್ 3ನೇ ತಾರೀಕು 2025 ಬುಧವಾರ
ಬೆಳಿಗ್ಗೆ 9:30ಕ್ಕೆ ಮಂಗಳ ಗಂಗೋತ್ರಿ ಮಂಗಳೂರು ವಿಶ್ವವಿದ್ಯಾನಿಲಯ ಕ್ಯಾಂಪಸ್ ಕೋನಾಜಿಯಲ್ಲೇ ನಡೆಯುವಂತಹ ಐತಿಹಾಸಿಕ ಸಂವಾದ ಶತಮಾನೋತ್ಸವ ಬ್ರಹ್ಮಶ್ರೀ ನಾರಾಯಣಗುರು ಮತ್ತು ಮಹಾತ್ಮ ಗಾಂಧಿಯ ಐತಿಹಾಸಿಕ ಸಂವಾದ ಶತಮಾನೋತ್ಸವದ ಈ ಕಾರ್ಯಕ್ರಮದ ಲೋಗವನ್ನ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿ ಅಭ್ಯಾಗತರು ಪರಮ ಪೂಜ್ಯ ಸ್ವಾಮೀಜಿಗಳು ಅನಾವರಣ ಮಾಡ್ತಾ ಇದ್ದಾರೆ. ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೂಡ ನೀಡುತ್ತಾ ಡಿಸೆಂಬರ್ 3ನೇ ತಾರೀಕಿಗೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗೋಣ, ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ. ಬಿಲ್ಲವ ಸಂಘ ಮಸ್ಕತ್ತ ಉಪಾಧ್ಯಕ್ಷರದ ಮಲ್ತದೆ ಮಿತ್ತಜಿಡ್ಡೆಡ್ ಪಿನ್ನೆರಾದ ಜತೆಯಾವಡು ಪಂಡದ ಭಿನ್ನಾಯ ಮಲ್ತೊಂದಲ್ಲೆ ಹರೀಶ್ ಪೂಜಾರಿ ಮಸ್ಕತ್ ಪಿನ್ನೆರ್ನ ಸಾಲಡ್ ಜತೆಯಾವಡು ಪಂಡದೆ ಭಿನ್ನಾಯ ಮಲ್ತೊಂದಲ್ಲೆ ಮೇರೆಗೆ ಪೀತಾಂಬರ್ ಹೇರಾಜ ಮೇರೆ ಶಾಲನ್ನು ಪಾಡ್ದ ಮೂಕೆಡೆ ಎದ್ದುಕೊಂಡು ಪನ್ಪಿನ ಚಿತ್ರನ ಭಿನ್ನಾಯ ಮಲ್ತೊಂದಲ್ಲೆ ಹರೀಶ್ ಪೂಜಾರಿ ಮಸ್ಕತ್ ಬಿಲ್ಲವ ಸಂಘ ಮಸ್ಕತ್ತ ಉಪಾಧ್ಯಕ್ಷರು ಶಾಲದ ಮಾನಾದಿಗೆ ದಬಟ್ಟುಗು ಮೋಕೆಡೆ ಎದ್ದುಕೊಂಡು ಪನ್ಪಿನ ಚಿತ್ರನ ಭಿನ್ನಾಯ ಮಲ್ತೊಂದಲ್ಲೆ ಮತ್ತೊಮ್ಮೆ ಎಲ್ಲರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಬಂಧುಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಪೂಜ್ಯ ಸ್ವಾಮೀಜಿಗಳಾದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ, ಅದೇ ರೀತಿ ಶ್ರೀ ಜ್ಞಾನತೀರ್ಥ ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬೇಡ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ಹಿರಿಯರು ವಿಧಾನ ಪರಿಷತ್ನ ಸದಸ್ಯರಾದಂಥ ಶ್ರೀ BK ಹರಿಪ್ರಸಾದ್ ಅವರೇ, ಕೇಂದ್ರದ ಇಂಧನ ಸಚಿವರು ಆಗಿರುವಂಥ ಶ್ರೀ ಶ್ರೀಪಾದ್ ನಾಯ್ಕ್ ಅವರೇ, ವೇದಿಕೆಯಲ್ಲಿರುವಂಥ ಮುಂಬೈ ಬಿಲ್ಲವರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಹರೀಶ್ ಅಮೀನ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಬಿಲ್ಲವ ಚೇಂಬರ್ ಆಫ್ ಕಾಮರ್ಸ್ ಮುಂಬೈನ ಅಧ್ಯಕ್ಷರಾಗಿರುವಂಥ NT ಪೂಜಾರಿ ಅವರೇ, ಗೋಕರ್ಣನಾಥೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರುವಂಥ ಶ್ರೀ ಜಯರಾಮ್ HS ಅವರೇ, ಅಖಿಲ ಭಾರತ ಬಿಲ್ಲವ ಯೂನಿಯನ್ನ ಅಧ್ಯಕ್ಷರಾಗಿರುವಂಥ ಶ್ರೀ ನವೀನ್ ಚಂದ್ರ ಸುವರ್ಣ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸಂಜೀವ್ ಪೂಜಾರಿ ಅವರೇ, ಯಾತ್ರಿ ನಿವಾಸದ ಶಿಲಾನ್ಯಾಸವನ್ನು ನೆರವೇರಿಸಿರುವಂಥ ಶ್ರೀ ದಯಾನಂದ ಬೋಂಟ್ರಾ ಅವರೇ, ಶ್ರೀಮತಿ ಪ್ರತಿಭಾ ಕುಳಾಯಿ ಅವರೇ, ಶ್ರೀ ಸತೀಶ್ ಕುಮಾರ್ ಅವರೇ, ಶ್ರೀ ಮಂಜುನಾಥ್ ಪೂಜಾರಿ ಅವರೇ, ಶ್ರೀ ರಕ್ಷಿತ್ ಶಿವರಾಮ್ ಅವರೇ, ಶ್ರೀ ಲಕ್ಷ್ಮೀ ನರಸಯ್ಯ ಅವರೇ, ಶ್ರೀ ಹೇಮನಾಥ್ ಶೆಟ್ಟಿ ಕಾವು ಅವರೇ, ಶ್ರೀ ಲೋಕೇಶ್ ಕೋಟ್ಯಾನ್ ಅವರೇ, ಶ್ರೀ ಸತೀಶ್ ರೈ ಅವರೇ, ಶ್ರೀ ಹರಿಶ್ಚಂದ್ರ ಅಮೀನ್ ಅವರೇ, ವಿಶೇಷವಾಗಿ ಈ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಶ್ರೀ ಪೀತಾಂಬರ್ ಹೆರಾಜೆ ಅವರೇ, ಶ್ರೀ ಜಯಂತ್ ನಡುಬೈಲ್ ಅವರೇ, ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಅವರೇ, ಶ್ರೀ ರವಿ ಪೂಜಾರಿ ಚಿಲಿಂಬಿ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ನಮ್ಮ BJPಯ ಪುತ್ತೂರು ಅಧ್ಯಕ್ಷರಾಗಿರುವಂಥ ಶ್ರೀ ದಯಾನಂದ್ ಶೆಟ್ಟಿ ಉಜಿರೆಮಾರ್ ಅವರೇ, ಸಹಜ ರಾಧಾಕೃಷ್ಣ ಆಳ್ವ ಅವರೇ, ನಮ್ಮ BJPಯ ಹಿಂದುಳಿದ ವರ್ಗ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಗಳು ಆತ್ಮೀಯರಾಗಿರುವಂಥ RC ನಾರಾಯಣರೇ, ಸೇರಿರುವಂಥ ಎಲ್ಲ ಆತ್ಮೀಯ ಸ್ನೇಹಿತರೆ, ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಕ್ಷೇತ್ರವಾದಂಥ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ಇವತ್ತೊಂದು ಯಾತ್ರಿ ನಿವಾಸದ ಶಿಲಾನ್ಯಾಸ ನಡೀತಾ ಇರುವಂಥದ್ದು ಮತ್ತು ಅದಕ್ಕೆ ಪೂಜ್ಯ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ನಡೀತಾ ಇರುವಂಥದ್ದು ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ಆ ಚಾವಡಿಯಲ್ಲಿ ಬರೆದಿದ್ದಾರೆ ಸತ್ಯ ಧರ್ಮದ ಚಾವಡಿ ಅಂತ. ಈ ತುಳುವ ನೆಲ ಸತ್ಯ ಧರ್ಮ ನ್ಯಾಯದ ನೆಲ. ಇದು ಇಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ಬಿಟ್ಟು ಹೋದರೆ ಯಾರಿಗೂ ತುಂಬ ದಿನ ಬದುಕಲಿಕ್ಕೆ ಮತ್ತು ಒಳ್ಳೆಯ ರೀತಿ ಬದುಕಲಿಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ಸತ್ಯ ಧರ್ಮ ನ್ಯಾಯವನ್ನು ಯಾರೆಲ್ಲ ಪಾಲನೆ ಮಾಡಿಕೊಂಡು ಬಂದಿದ್ದಾರೆ ಅವರು ತುಂಬ ದೀರ್ಘಕಾಲ ಒಳ್ಳೆಯ ಬಾಳನ್ನು ಕೂಡ ಮಾಡಿದ್ದಾರೆ, ಒಳ್ಳೆಯ ಬದುಕನ್ನು ಕೂಡ ಕಂಡಿದ್ದಾರೆ. ಅಂಥ ಒಂದು ಅಪರೂಪದ ನೆಲ ನಮ್ಮ ತುಳುವ ನೆಲ, ಸತ್ಯ ಧರ್ಮ ನ್ಯಾಯದ ನೆಲ ಇದು. ಅದೇ ರೀತಿ ಈ ನೆಲ ಹಿಂದೂ ಸಮಾಜಕ್ಕೆ ಒಂದು ಆದರ್ಶವನ್ನು ಕೊಟ್ಟಂಥ ನೆಲವೂ ಹೌದು. ಸಮಸ್ತ ಹಿಂದೂ ಸಮಾಜ ಒಂದೇ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ತನ್ನಲ್ಲಿರುವ ಹಲವು ಭಿನ್ನಾಭಿಪ್ರಾಯಗಳನ್ನು, ಹಲವು ಸಮಸ್ಯೆಗಳನ್ನು ಮತ್ತು ಸಮಾಜದಲ್ಲಿ ಮನುಷ್ಯರ ಮಧ್ಯೆ ಇರುವಂಥ ಲೋಪದೋಷಗಳನ್ನು ತಾನೇ ಸರಿ ಮಾಡಿಕೊಂಡು ಮುಂದೆ ಸಾಗಿದಂಥ ಒಂದು ಅಪರೂಪದ ಆದರ್ಶವಾದಂಥ ಹಿಂದೂ ಸಮಾಜ ಬದುಕಿದಂಥದ್ದು ಕೂಡ ಇದೇ ಸತ್ಯ ಧರ್ಮ ನ್ಯಾಯದ ತುಳುವ ನೆಲದಲ್ಲಿ ಅನ್ನುವಂಥದ್ದನ್ನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮಗೆ ಒಬ್ಬರು ದಾರ್ಶನಿಕರು, ಐತಿಹಾಸಿಕ ಪುರುಷ ಮಾತ್ರ ಅಲ್ಲ, ನಮಗೆ ಅತ್ಯಂತ ಪೂಜನೀಯರು ಕೂಡ ಹೌದು. ಈ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಶಾಪವಾದಂಥ ಅಸ್ಪೃಶ್ಯತೆ ಬಂದಂಥ ಸಂದರ್ಭದಲ್ಲಿ, ನಮ್ಮದೇ ಸಮಾಜದ ಬಂಧುಗಳನ್ನು ದೇವಸ್ಥಾನದ ಒಳಗೆ ಬಿಡದಿದ್ದಂಥ ಸಂದರ್ಭದಲ್ಲಿ ಹಿಂದೂ ಸಮಾಜದ ಮಧ್ಯೆ ಒಂದು ದಾರ್ಶನಿಕ, ಒಬ್ಬ ಶ್ರೇಷ್ಠವಾದಂಥ ವ್ಯಕ್ತಿ, ಒಬ್ಬ ಅತ್ಯಂತ ಪೂಜನೀಯವಾದಂಥ ವ್ಯಕ್ತಿ ನಾರಾಯಣ ಗುರುಗಳು ಒಂದು ಮಾದರಿಯನ್ನು ಹೇಗೆ ಈ ಸಮಾಜ ತಪ್ಪು ದಾರಿಗೆ ಹೋಗುವಂಥ ಸಂದರ್ಭದಲ್ಲಿ ಅದನ್ನು ಸರಿದಾರಿಗೆ ಕೊಂಡೊಯ್ಯಬಹುದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥ ವ್ಯಕ್ತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು.
ಹಾಗಾಗಿ ಅಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆದರ್ಶದಲ್ಲಿ ಈ ತುಳುವ ನೆಲದ ಸಂಸ್ಕೃತಿ, ಸತ್ಯ, ಧರ್ಮ, ನ್ಯಾಯದ ಆಧಾರದಲ್ಲಿ ಈ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯು ಕೂಡ ಬೆಳಗಲಿ ಅನ್ನುವಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಗೆಜ್ಜೆಗಿರಿಯ ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ ಈ ಕ್ಷೇತ್ರದಲ್ಲಿ ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಥವಾ ಆಯುರ್ವೇದಿಕ್ನ ಒಂದು ಟ್ರೆಡಿಷ್ನಲ್ ಮೆಡಿಸಿನ್ ಸೆಂಟರ್ ಆಗಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಇದೆ. our honorable minister was earlier Ayush minister also. While coming, I was talking to him that the management here intends to set up an Ayurvedic medical college here. But I suggested them that we have our honorable Prime Minister Shri Narendra Modi has set up a traditional medicine center in Jamnagar. So we should have a center of a traditional medicine center here, because Devi Baidati was one who practiced traditional medicine and who also excelled in traditional medicine. ಹಾಗಾಗಿ ದೇವಿ ಬೈದತಿಯ ಹೆಸರಲ್ಲಿ ಪ್ರಾಯಶಃ ಈ ಕ್ಷೇತ್ರದಲ್ಲಿ ಒಂದು ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಆದರೆ ಈ ಕ್ಷೇತ್ರಕ್ಕೆ ಯೋಗ್ಯವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಾಗೆ ಆಗ್ತದೆ. ಅದಕ್ಕೆ ಪೂರ್ತಿ ಸಹಕಾರವನ್ನು ಖಂಡಿತವಾಗಿಯೂ ಲೋಕಸಭಾ ಸದಸ್ಯನಾಗಿ ನಾನು ಈ ಕ್ಷೇತ್ರದ ಆಡಳಿತ ಮಂಡಳಿಯೊಂದಿಗೆ ಸದಾ ಇದ್ದು ಕೊಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಈ ನೆಲ ಕೋಟಿ ಚೆನ್ನೈಯರ ಆದರ್ಶದಲ್ಲಿ ಬೆಳಗಲಿ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆದರ್ಶದಲ್ಲಿ ಬೆಳಗಲಿ, ಸಮಸ್ತ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡುವಂಥ ಕೇಂದ್ರವಾಗಿ ಬೆಳಗಲಿ ಅನ್ನುವಂಥ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಈ ಯಾತ್ರಿ ನಿವಾಸ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರ ಸಹಕಾರದೊಂದಿಗೆ, ಇಡೀ ಸಮಸ್ತ ಹಿಂದೂ ಸಮಾಜದ ಸಹಕಾರದೊಂದಿಗೆ ಮತ್ತು ಈ ನೆಲದ ದೈವದೇವರ ಆಶೀರ್ವಾದದೊಂದಿಗೆ ಅತ್ಯಂತ ಶೀಘ್ರವಾಗಿ ಯಾತ್ರಿ ನಿವಾಸ ಮೂಡಿ ಬರಲಿ ಅನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಖಂಡಿತವಾಗಿಯೂ ತನು ಮನ ಧನ ಮೂರು ರೀತಿಯಲ್ಲೂ ನಾನು ನಿಮ್ಮ ಜೊತೆಗೆ ಕೈ ಜೋಡಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಮ್ಮ ಕೇಂದ್ರದ ಸಚಿವರಾದಂಥ ಶ್ರೀಪಾದ್ ನಾಯಕ್ರವರು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನಮಗೆ ಅತ್ಯಂತ ಸಂತೋಷ ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಮತ್ತೊಮ್ಮೆ ಸ್ವಾಗತ, ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ, ವೇದಿಕೆಯಲ್ಲಿರುವ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಲೇಸಗೆ ಎಟ್ಟೆಪ್ಪದ ನುಡಿ ಮಾಮಿನೊಟ್ಟುಗು ನಿಕ್ಕಲೊಟ್ಟುಗು ಚೌಟ ಮರಿಗೆ ದಿಂಜು ಬಿಡಲ್ದ ಬೋಕೆದ ಸೊಲ್ಮೇಲೆನ ಈ ಪೊರ್ತುಗು ಸಂದಾಯ ಮಲ್ತೊಂದುಲ್ಲ. Sir, today we are having you. It's our pleasure and indeed great happiness to have you as our chief guest here. It's my humble request to deliver few words in front of the gathering. Yatri Nivasa is the 35,000 square feet big building, sir. We are going to build here. That's what we have. You here as our guest today. Please come forward and deliver few words in front of our audience. ನಮಸ್ಕಾರ. ದಯಮಲ್ತದೆ ಚೆಂಡೆ ಮುಲ್ಪ ಸಭಾ ಕಾರ್ಯಕ್ರಮ ಒಂದಿಪ್ಪುನಗ ದಯಮಲ್ತದೆ ಚೆಂಡೆನೆ ಉಂತಾದ ಸಹಕಾರ ಕೊರಡು आज के इस पवित्र कार्यक्रम में मंच पर उपस्थित जिन्होंने इस कार्यक्रम को एक अलग प्रतिमा दे दी है, ये हमारे स्वामी विख्यातानंद जी, स्वामी ज्ञान तीर्था जी और जो महासंत ब्रह्मर्षि नारायण गुरु के शिष्य वर्ग है, और हम सब चाहते हैं कि ब्रह्मर्षि नारायण गुरु जी ने जो कुछ समाज के लिए, देश के लिए, सभी के लिए जो कुछ दिया है, उसी की परंपरा लेके हम सब आगे बढ़ रहे हैं. मैं इनको नारायण गुरु जी को नमन करता हूँ, प्रणाम करता हूँ. आज जिस क्षेत्र में जिस कार्य के लिए इकट्ठा हुए हैं, इस माता जी को, देवी को प्रणाम करता हूँ, और समाज के लिए कुछ उसकी उन्नति के लिए जो कुछ करना है, आज के जो 2 प्रोजेक्ट है, इस प्रोजेक्ट की शुरुआत आज हो रही है. इस प्रोजेक्ट के लिए हम सब यहाँ इकट्ठा है, ये जल्दी से जल्दी शुरू हो और उसका काम पूरा हो, इसके लिए मैं शुभकामनाएं भी देता हूँ. आज मैं सबसे माफ़ी चाहता हूँ कि मैं कन्नड़ बोल नहीं सकता हूँ, तो हिंदी में मेरे विचार आपके सामने रखूँगा. मंच पर उपस्थित श्री संजीव पुजारी जी, इस फंक्शन के प्रेसिडेंट, मेरे मित्र और हमारे सांसद कैप्टन विजय चौटा जी, मेरे मित्र जिन्होंने अपने सामने अपने विचार रखे, तो एक्स MP श्री BK हरिप्रसाद जी, श्री दयानंद बोंद्रा जी, श्री NT पुजारी जी, श्री मंजुनाथ पुजारी जी, श्री नवीन
चंद्रा जी, श्री रवि पुजारी जी, श्री पीताम्बर जी, श्री राजेश कुमार कोटिया जी, प्रतिष्ठित मंदिर के सभी पदाधिकारीगण, माननीय अतिथिगण, भक्तगण और माता, भाई और बहनों, आज इस पवित्र ऐतिहासिक अवसर पर प्रवासी निवास और अन्नछत्र निवास के शिलान्यास के समारोह में आप सबके बीच में उपस्थित रहना मेरे लिए अत्यंत गौरव और सौभाग्य की बात है। श्री क्षेत्र गज्जेगिरी जो अनादिकाल से हमारी श्रद्धा, सेवा और आध्यात्मिक जागरण का केंद्र बन रहा है, आज एक नए युग में प्रवेश कर रहा है। श्री क्षेत्र गज्जेगिरी केवल एक मंदिर नहीं है, बल्कि हमारी सांस्कृतिक धरोहर, हमारे मूल्य और हमारी भक्ति का जीवंत स्वरूप हम मानते हैं। हमारे शास्त्र हमें स्मरण कराते हैं, धर्मो रक्षिति रक्षता। धर्म उसी की रक्षा करता है जो उसकी रक्षा करता है। यानी ये दोनों काम इसमें हम सब कर रहे हैं। और इसकी रक्षा क्यों करना है? हमारा धर्म किसी को अलग नहीं समझता। हिंदू धर्म जितना सामाजिक है, सर्वधर्म समभाव को मानता है, इसे बाकी धर्म इससे भी वो अच्छा है। ये हमें, ये संस्कृति जो है, ये जो विचार है, ये जो संस्कार है, हमने पूर्वजों ने, हमारे ऋषि मुनि ने हमको वहाँ से दे दिए है। लेकिन ये सब होते हुए भी हम पीछे क्यों है? क्योंकि ये सब विचार अच्छे होते हुए भी हमारी ताकत बिखरी हुई है, और इस ताकत को इकट्ठा करना ये सबसे बड़ा काम है। हमारे समाज अलग अलग नाम से है। गोवा में उसको भंडारी करते हैं, यहाँ और कुछ करते हैं, अलग अलग नाम है। और इसको मजबूत करना एक राष्ट्र का काम है, ऐसा मैं समझता हूँ। और इसके आगे जाके हिंदू समाज को संगठित क्यों करना है? क्योंकि हिंदू समाज में ये संस्कार है सबको सम्मिलित करने के लिए। जो कहीं बाहर से आया उसको अपने में समा के ले लिया, वो हिंदू धर्म ही है। और आज इसके ऊपर प्रहार हो रहे हैं। हिंदू धर्म संगठित करना यानी कुछ गुनाह नहीं है। जब हम ताकतवान होंगे, हम मजबूत होंगे, तो सभी को संभाल सकते हैं। और इसलिए जिसके कारण हम पारतंत्र में गए, इसके कारण हम अनेक कठिनाइयाँ भोगनी पड़ी, अनेक स्वतंत्र सैनिकों को अपना जान न्यौछावर करना पड़ा ये वापस लाने के लिए। इसका कारण यही था कि हम संगठित नहीं थे। और समाज का संगठन करना, ये देश का एक मंदिर का पिलर मजबूत करना, ऐसा ही मैं समझता हूँ। और इसलिए आगे जाके पूरा हिंदू समाज जब संगठित होगा, तब सब अपने लाइन में आ जाएंगे। किसी को दोष देने के लिए या किसी को कम ले करने के लिए हम ऐसा नहीं चाहते। और इसलिए हम मजबूत हुआ तो कोई बुरे आँख से देश को या समाज को बुरे आँखों से, बुरे नज़र से नहीं देखेगा। इसीलिए ये संगठन ज़रूरत है। और इसीलिए हमें ये संगठन करते क्या करना है? कुछ ज़्यादा कुछ करने की जरूरत नहीं है। हमारा समाज यहाँ वहाँ बिखरा हुआ है। जैसा माननीय हरिप्रसाद जी ने जो कुछ एक उदाहरण दिया, हमारा समाज क्यों मजबूत है कि क्यों अपने घर, मेरा फैमिली, मेरा गांव, ये छोड़ के हम आगे नहीं बढ़ते। और इसलिए हमारे पास सब कुछ है, भगवान ने दी हुई बुद्धि है, दानत है, प्रेम है, सब है। लेकिन उसको जोड़ने का काम जो है हम सबको करना है। जो उदाहरण उन्होंने दिया, बहुत उदाहरण है। और ये इसको हम टैकल कर सकते हैं, इसको पीछे करके हम आगे बढ़ सकते हैं। जो कोऑर्डिनेशन का काम करना है, यहाँ है हमारे लोग देने लायक है, श्रीमंत है, यहाँ गरीबी है, उसका तालमेल रखना, इसको जोड़ना, ये जो काम है ना, वो काम हम सबको करना है। ताकि जिसके पास है उस धन का उपयोग अच्छे कार्य के लिए हो। जैसा हरिप्रसाद जी ने कहा है कि जो पढ़ाई के लिए पैसा नहीं दिया, पैसा उन्होंने अरेंज नहीं करके देता, तो आज जो ये लड़की आज इतने ऊपर के पद पर नहीं जाती। तो हमें इतना भी काम कर दिया तो समाज का भी काम होगा और पूरे हिंदू समाज का काम होगा, देश का भी काम होगा, ऐसा मैं मानता हूँ। और इसलिए जो कुछ आज हमारे पास सब कुछ है। हमारे यहाँ जैसा
ब्रह्मर्षि नारायण स्वामी जी, नारायण गुरु स्वामी जी हो गए, उन्होंने जो कुछ बोला है, उन्होंने जो कुछ कहा है, उसका थोड़ा सा एक शतांश भी इसका इम्प्लीमेंटेशन हमारी ओर से हर एक समाज बांधवों के प्रति हो जाए तो निश्चित तौर से हम बहुत से आगे जाएंगे और समाज का करते करते देश भी मजबूत करेंगे, ऐसा मेरा मानना है। और इसीलिए आज इस क्षेत्र का जो काम बन रहा है, यही तो एक समाज को एक मजबूती देने का काम है, ऐसा मानता हूँ। यह क्षेत्र सदैव धर्म की रक्षा करते आया है, लोगों को शांति, अनुशासन और सदाचार की ओर मार्गदर्शन देता आया है। आज इन नए उपक्रमों के साथ यह क्षेत्र सेवा के अपने महान पथ पर आगे बढ़ता जाएगा। श्री क्षेत्र गज्जेगिरी से जुड़ा समाज तुलुनाडु की गौरवशाली परंपराओं और वीर युगल कोटि और चेन्नई की विरासत का संरक्षित रखने वाला एक सशक्त सांस्कृतिक और सामाजिक स्तंभ है। उनका जीवन हमें यह अनंत सत्य सिखाता है, साहस और धर्म एक साथ चलते हैं। अनेक उनके साहस, न्याय और समानता के सिद्धांतों का पालन करते हुए यह समाज आध्यात्मिक, सांस्कृतिक और सामाजिक क्षेत्रों में निरंतर उत्कृष्ट योगदान दे रहा है। प्रवासी निवास का निर्माण एक दूरदर्शी कदम है जो इस मंदिर की समावेशी और करुणामय भावना का प्रतीक है। कर्नाटक पूरे भारत और विश्व भर से आने वाले भक्तों को यहाँ एक शांतिपूर्ण और गौरवमय ठहराव का स्थान मिलेगा। उपनिषदों के उसमें कहा है कि अतिथि देवो भव, अतिथि ही देवता है, ऐसी हमारी संस्कृति मानती है। यही संस्कार हम सब में है। जो हमारे पास जो अतिथि आता है उसको हम भगवान का दर्जा देते हैं, उसके सेवा का दर्जा देते हैं। ये शास्त्रों ने, ये सब पुराणों ने हमें सिखाया है। इसी आदर्श को सार्थ करते हुए प्रवासी निवास विनम्रता, सद्भाव और आदर से सभी का स्वागत करेगा। आज हम अन्न छत्र का भी, ये निवास का भी शिलान्यास कर रहे हैं, जो हमारी महान सांस्कृतिक परंपरा अन्नदान यानी बिना किसी भेदभाव के भोजन कराने की पवित्र सेवा इसको आगे बढ़ाता है। हमारे शास्त्र कहते हैं अन्नदानम महादानम, सभी दानों में अन्नदान सबसे श्रेष्ठ है। और जो करने के बाद जो हमें एक शांति मिलती है, मन को एक आनंद मिलता है, ये हम सब अनुभव कर रहे हैं और यही हमारी संस्कृति है। क्योंकि यह शरीर और आत्मा दोनों का पोषण करता है। इस अन्न छत्र के माध्यम से भी श्री क्षेत्र गज्जेगिरी अपनी करुणा, सेवा और सामाजिक उत्थान की परंपरा को आगे सुदृढ़ कर रहा है। यहाँ आने वाला हर भक्त, हर यात्री, हर व्यक्ति हमारे ऋषियों द्वारा सिखाए गए इस गहन सत्य का अनुभव करेगा। नर सेवा या नारायण की सेवा मानते हैं, मानव की सेवा ही भगवान की सेवा है, ऐसे शास्त्रों ने हमें बताया है। यही वह स्थान है जहाँ भक्ति करुणा में बदलती है और सेवा ही साधना बन जाती है। इन परियोजना को संभव बनाने वाले मंदिर प्रशासन, स्वयंसेवकों और असंख्य भक्तों के समर्पण और परिश्रम के लिए मैं हृदय से आभार व्यक्त करता हूँ। उनका यह प्रयास गीता के संदेश को प्रतिध्वनित करता है, योगम कर्मसु कौशल्यम, कर्म में ही उत्कृष्टता ही योग है। और मंदिर केवल पूजा के स्थान नहीं होते, वे शिक्षा, सद्भाव, सेवा और समाज निर्माण के केंद्र होते हैं। आज जो शिलान्यास किया जा रहा है वह केवल निर्माण की ईंटें नहीं है, बल्कि दृष्टि, एकता, उद्देश्य के प्रति है। ये इस पवित्र क्षेत्र में मूल मूल्य, सेवा, श्रद्धा और संस्कार इसको प्रकट करती है। और जैसा कि ऋषियों ने कहा है, एकता में शक्ति है, इसका उल्लेख मैंने किया है। जहाँ एकता है वहीं विजय है। मैं पूरे गज्जेगिरी परिवार को इस महान पहल के लिए हार्दिक शुभकामनाएं देता हूँ। ये परियोजनाएं पूर्ण हो, पीढ़ियों तक भक्तों की सेवा करे और यह पवित्र क्षेत्र सदैव प्रकाश पुंज
की तरह समाज का मार्गदर्शन करता रहे, इस प्रार्थना करके यह मंदिर जो है एक शांति, समृद्धि और आध्यात्मिक जागरण का निश्चित तौर से केंद्र बनेगा, ऐसा मैं मानता हूँ। और कहना चाहता हूँ कि आप जिस कार्य को आगे ले जा रहे हैं, या हम भी आपके साथ हैं। जो कुछ हमारी ओर से कुछ मदद होगी वो भी निश्चित तौर से होगी। यह कहते हुए मैं फिर एक बार आप सबको तहे दिल से धन्यवाद देता हूँ। मुझे यहाँ बुलाया, माता जी का दर्शन कराया, हमारे गुरुजनों का दर्शन कराया, आप सबका दर्शन कराया, इसलिए मैं आपको धन्यवाद देते हुए मेरे 2 शब्द पूरे करता हूँ। भारत माता की जय। आपके प्रेरणादायक भाषण के लिए हम आपका हार्दिक धन्यवाद करते हैं। ವಿಶೇಷವಾದ ಚಾಪಡಿದ ನಮ್ಮ ಬಿನ್ನೇರನೆ ಗೋವಾರ್ದಿಡೆ ತರಪಡಾವಡು ನಾಂಡ ನಮ್ಮ ಗೋವಾ ಬಿಲ್ಲವ ಸಂಘದ ಗೌರವಾಧ್ಯಕ್ಷರು ಕ್ಷೇತ್ರದ ಟ್ರಸ್ಟ್ ಚಿತ್ರ ಚಂದ್ರಾಸ್ ಅಮೀನ್ ಗೋವಾ ಮನೆಗೆ ಈ ಪೊರ್ತುಗು ವಿಶೇಷವಾದ ಚಿತ್ರ ಸೊಲ್ಮೆಲನೆ ಸಂದಾಯ ಮಲ್ತೊಂದು ನಮ್ಮೊಟ್ಟಿಗೂ ಲೆತ್ತೆಲೆಪ್ಪುಗು ಮೋಕೆನೆದು ಇದೆ ಪುತ್ತೂರದ ಮಾಜಿ ಶಾಸಕರೇ ಸಂಜೀವ ಮಠಂದೂರು ನಮ್ಮ ಮಾತ ಸಭೆ ಸರ್ವೇರ್ನ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಬಾರಿ ಮೋಕೆಡಿ ಎದುಕೊನೊಂದಿಲ್ಲ ಮೇರೆಗೆ ಈ ಪೊರ್ತುಗು ಡಾಕ್ಟರ್ ಸಂತೋಷ್ ಕುಮಾರ್ ಬೈರಂಪಳ್ಳಿ ಶಾಲದ ಮಾನಾದಿಗೆದ ಬುಟ್ಟುಗು ಮೋಕೆಡೆ ಎದುಕೊನೋಡು ಪನ್ಪಿನ ಚಿತ್ರ ಭಿನ್ನಾಯ ಮಲ್ತೊಂದುಲೆ ಶಾಲು ಅಂಚನೆ ತಾಂಬೂಲನ್ನು ಕೊಡ್ದು ಮೋಕೆಡೆ ಎದುಕೊನೋಡು ಪನ್ಪಿನ ಚಿತ್ರ ಭಿನ್ನಾಯನ ಮಲ್ತೊಂದು ಕ್ಷೇತ್ರದ ಸ್ಥಳ ಸಾನ್ನಿಧ್ಯನ ನಗೆಪ್ಪುನಂಚಿತ್ತನ ಪುಣ್ಯ ಗೆಜ್ಜೆಗಿರಿ ಪನ್ಪಿನಂಚಿತ್ತನ ಆಡಿಯೋ ಈ ಪೊರ್ತುಗು ಚಾಪಡಿದ ಬಿನ್ನೇರ್ ನಕಲು ರಿಲೀಸ್ ಮಂತದೆ ಅಬಡಿದ ಬಕ್ಕ ದುಂಬತ್ತ ಪಜ್ಜನ ದೀಬೋಡು ಪನ್ಪಿನಂಚಿತ್ತನ ಭಿನ್ನಾಯ ಮಲ್ತದಲ್ಲ ಮಲ್ತದೆ ನಮ್ಮ ಬಿನ್ನೇರ್ನ ಕೈಟೆ ಪ್ರಭಾಕರ್ ತಣ್ಣೀರು ಬಾವಿ ಬೊಕ್ಕ ಪ್ರತೀಕ್ಷಾ ಅಶ್ವಿನ್ ನಿರೀಕ್ಷಾ ಪಿ ಮುಕುಲ್ನ ಗಾಯಂಡೊಂಡು ಮೂಡುದು ಬತ್ತಿನಂಚಿತ್ತನ ಸಪ್ತಸ್ವರ ಆರ್ಕೆಸ್ಟ್ರಾ ಮಂಗಳೂರು ಬಾರಿ ಪೊರ್ಲುದ ಪುಣ್ಯ ಗೆಜ್ಜೆಗಿರಿ ಪನ್ಪಿನಂಚಿತ್ತನ ಬಾರಿ ಪೊರ್ಲ ಕಂಡದ ಪದ ಸುಗಿಪ್ಪುನು ಕ್ಷೇತ್ರ ಸಾನ್ನಿಧ್ಯದ ಕ್ಷೇತ್ರ ಪುರಾಣ ತೆರಿಪಾವನಂಚಿತ್ತಿನ ಪುಣ್ಯ ಗೆಜ್ಜಗಿರಿ ಪನ್ಪಿನಂಚಿತ್ತಿನ ಬಾರಿ ಪೊರ್ಲ ಕಂಡದ ಪದ ಸುಗಿಪ್ಪುನು ಚಾಬಡಿದ ಬಿನ್ನೇರ್ ನಕಲು ಪರಮಪೂಜ್ಯ ಸ್ವಾಮೀಜಿ ನಕಲು ಈ ಪೊರ್ತಗು ಬುಡುಗಡೆ ಮಲ್ತು ಕೊರಡು ಪನ್ಪಿನಂಚಿತ್ತನ ಭಿನ್ನಾಯನ ಮಲ್ತೊಂದುಲ್ಲ ಕರಿನ 45 ವರ್ಷದಿಂದ ಸಂಗೀತ ಕ್ಷೇತ್ರ ಮಮಲ್ಲ ಸೇವೆನ ಸಂದಾಯ ಮಲ್ಪನಂಚಿತ್ತಿನ ಸಪ್ತಸ್ವರ ಆರ್ಕೆಸ್ಟ್ರಾ ತಂಡ ಪುದರ್ ಪುಗಾಡ್ತದ ತಂಡ ಬಹುಶಃ ಅಮ್ಮೇರ್ನೊಟ್ಟುಗು ಜೋಕುಲ್ಲ ಅವೇ ಸಂಗೀತದ ಸಾಧಿಡು ಮಮಲ್ಲ ಸಾಧನೆ ಮಲ್ಪನಂಚಿತ್ತನ ಪೊನ್ನ ಕುರ್ಲೇಲು ಪ್ರತೀಕ್ಷಾ ಬೊಕ್ಕ ನಿರೀಕ್ಷಾ ವಿಶೇಷವಾದ ಕುದ್ರೋಳಿ ಸಾನ್ನಿಧ್ಯಡೆ ಸುಮಾರು 35 ವರ್ಷ ಸೇವೆನ ಸಂದಾಯ ಮಲ್ತೊಂದಿಪ್ಪನಂಚಿತ್ತಿನ ನಮ್ಮ ಪ್ರಭಾಕರ್ ತಣ್ಣೀರು ಬಾವಿ ಈ ಕ್ಷೇತ್ರದ ಪುಣ್ಯ ಗೆಜ್ಜೆಗಿರಿ ಪನ್ಪಿನಂಚಿತ್ತನ ಪದ ರಂಗಿತದ ಪದ ಪುರ್ಪನ ಈ ಪೊರ್ತುಗು ಬುಡುಗಡೆ ಮಲ್ತೊಂದುಲ್ಲೇರೆ ಬಿನ್ನೇರ್ನ ಕೈ ಸೇರಿಗೆದ ಒಟ್ಟುಗು ಬಂಧುಳೆ ಈ ಒತ್ತುಡು ನಮ್ಮ ಕುಡೊಂಜಿ ವಿಚಾರ ನಿಕ್ಲ ದುಂಬು ಪಟ್ಟುಂಡ್ರೆಗುಲ್ಲ ಬೈದಿನ ಮಾತ್ರೆಗ್ಲ ಮಧ್ಯಾಹ್ನದ ಈ ಲೇಸ್ ಮುಗಿದ ಈ ಬುಕ್ಕ ವನಸ್ಥ ವ್ಯವಸ್ಥೆಲ್ಲ ಮಲ್ದಿರು ದೈದೀದಿ ಏರ್ಲ ಲೇಸ್ ಹಿಡ್ದು ಪೋರೆಗ್ ಬಲ್ಲಿ ಪನ್ಪಿ ಭಿನ್ನಯ್ಯ ಮೂಕೆದ ಲೆಪ್ಪುಗು ಬೆಲೆ ಕೊರ್ದು ಈ ನಟ ನಮ್ಮ ಈ ಪೊರ್ಲುದ ಲೇಸಿಗೆ ಜತೆಯಾದ ಲೇಸಿಗೆ ಎಡ್ಡೆಪ್ಪದ ನುಡಿಬಾಮಿನ ಚಿತ್ರ ಭಾರತ ಸರ್ಕಾರದ ಕೇಂದ್ರದ ಮಂತ್ರಿಗಳು ಶ್ರೀಪಾದ ನಾಯ್ಕೇರಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲೆದ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರಿ ದುಂಬತ್ತ ಬೇತೊಂಜಿ ಲೇಸಡೆ ಪಾಲು ಪಡ ರೀತಿ ನಡೆದಾರ ದುಂಬತ್ತ ಪಜ್ಜನ ಪಡೊಂದುಲ್ಲೇರೆ ಅಕ್ಲೆಗೆ ಈ ಪೊರ್ತುಗು ಅಕ್ಲೆಗೆ ಶಾಲದ ಮಾನಾದಿಗೆನೆ ಸಂದಾಯ ಮಲ್ಪಡೊಂದು ರವಿ ಪೂಜಾರಿ ಚಿಲಿಂಬಿ ಈ ಪೊರ್ತುಗು ಭಿನ್ನಾಯ ಮಲ್ತೊಂದುಲ್ಲ ಪ್ರಥಮ ಬೊಕ್ಕ ದ್ವಿತೀಯ ಮಹಾಡಿಡೆ 37 ಯಾತ್ರಿ ನಿವಾಸದ ಕೋನೆಲು ಅಂಚನೆ ಮೂಜನೆ ಬೊಕ್ಕ 4ನೇ ಮಹಡಿಡೆ ಶ್ರೀ ದೇಯಿ ಬೈದೆದಿ ಆಯುರ್ವೇದಿಕ್ ಅಧ್ಯಯನ ಕೇಂದ್ರ ಇದು ಮಾತಾವಡು ನಂಡ ನೆಕ್ಕೆ ಬಾರಿ ಪೊರ್ಲುದ ನಿಧಿ ಸಂಗ್ರಹ ಆವಡು ಸುಮಾರು 7 ಕೋಟಿ ರೂಪಾಯಿ ವೆಚ್ಚದ ನಿರ್ಮಾಣ ಆಪಿನಂಚಿತ್ತಿನ ನಮ್ಮ ತೌಳವ ಶೈಲಿದ ಯಾತ್ರಿ ನಿವಾಸದ ಇನಿತಾದ ದಿನೊಟ್ಟು ಕೆಸರ ಕಲ್ಲನ್ನು ಪಾಡದೆ ಈ ಲೇಸಗೊಂಜಿ ಪುಲ್ಸುನ ಏರ್ಕಾಯ್ನಾರೆ ಬರೋಡ ಗುಜರಾತದ ಉದ್ಯಮಿಲು ಶ್ರೀಯುತ ದಯಾನಂದ ಬೋಂಟ್ರ ಈ ಪೊರ್ತುಗು ಇರೇನೆ ಪಾತೆರದ ಕಟ್ಟೆಗೆ ಹಿರಿಯರನ್ನು ಬಾರಿ ಮೌಕೆಡೆ ಲೆತ್ತುಕೊಂಡಾಡುದಿಲ್ಲ ಇನಿತ ಯಾತ್ರಿ ನಿವಾಸದ ಕೆಸರ ಕಲ್ಲದ ಲೆಸೆಡೆ ಪೇರ ಪುರ್ಪುನು ಸಂದಾಯ ಮಲ್ತದೆ ಶ್ರೀ ಕ್ಷೇತ್ರ ಗೆಜ್ಜಗಿರಿತ ಮನ್ನ ಐ ಸಿರಗೆ ನನೊಂಜಿ ಪುಲ್ಸುನು ದಿಂಜಾವುನಂಚಿತ್ತಿನ ಬಾರಿ ಪೊರ್ಲ ಲೇಸಿಗೆ ಇರ್ನ ಕೈ ಸ್ಪರ್ಶಡೆ ಇನಿತಾತ ದಿನೊಟ್ಟು ಶಿಲಾನ್ಯಾಸ ಆತಂಡೆ ಶಿಲಾನ್ಯಾಸದ ಬಿನ್ನೇರ ನೆಲಟ್ಟೆ ರಡ್ಡು ಮದಿಪು ಕೊರ್ಲೆ ಎಂದು ಭಿನ್ನಾಯ ಮಲ್ತೊಂದುಲ್ಲೆ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇನಿತ್ತ
ನಮ್ಮ ಈ ಕಾರ್ಯಕ್ರಮದ ಆಶೀರ್ವಾದ ವಚನ ಮಲ್ತದ್ದು ನಂಗೆ ಮಾತರೆಗ್ಲ ಶುಭಾಶಯ ಮಲ್ತಿನ ಬುಕ್ಕ ಆಶೀರ್ವಾದ ಕುರಿಯಂಚಿತ್ತಿನ ಸ್ವಾಮಿಲ್ಲಿಗೆ ಆರನ ಶರಣ ಪತದು ಯಾನ್ ನಮಸ್ಕಾರ ಮಲ್ತೊಂದುಲ್ಲೆ ಅಂಚನೆ ಮೂಲು ಸೇರಿದಿನ ಮಾ ಗಣ್ಯರೆಗ್ಲ ಎನ್ನ ಪ್ರೀತಿದ ಬಂಧು ಬಾಂಧವರೇ ನೆಗಲಿಗೆ ಮಾತರೆಗ್ಲ ಉರಿಯಗ ಯಾನ್ ನಮನ ಮಲ್ತೊಂದುಲ್ಲೆ. ಈ ಕ್ಷೇತ್ರ ನಮ್ಮ ಕುಲತ್ತ ನಮ್ಮ ಸಮಾಜದ ಅಪ್ಪೆ ಲಪನುಲಿ ದೇವಿ ಮಾತಾ ಪನುಲಿ ಅಂಚೆತ್ತಿನ ಅಪ್ಪನ ಈ ಕ್ಷೇತ್ರ ಮಹಾಕ್ಷೇತ್ರವಾದ ದುಂಬು ಬರೊಂದುಂಡು ಇನ್ನಿಡ್ದು ಆಜಿ ವರ್ಷ ದುಂಬು ಉನ್ನತ ಪ್ರತಿಷ್ಠಾಪನೆ ಆಯ್ನದಗಲ ಯಾನ್ ಬತ್ತಿತ್ತೆ ಮಸ್ತೋ ಲಕ್ಷಗಟ್ಟಲೆಡು ಜನಕುಲು ಮುಲ್ಪ ಬತ್ತದ ಅಪ್ಪನ ಸನ್ನಿಧಾನಡು ಅಪ್ಪನ ಆಶೀರ್ವಾದ ಪಡೆ ನೆಂಚುತ್ತಿನ ಈ ಕ್ಷೇತ್ರ ಇತ್ತದ ಈ ಕ್ಷೇತ್ರದ ಆಡಳಿತ ವರ್ಗದಗಳು ಯಾತ್ರಿ ನಿವಾಸ ಮಲ್ಪುನ ಒಂಜಿ ಮಲ್ಲ ಕಜ್ಜೋನು ಕೈಗೊಳ್ಳೊಂದುಲ್ಲೆರು ಭಾರಿ ಖುಷಿತ್ತ ಭಾರಿ ಸಂತೋಷದ ವಿಷಯ ದೇಖ್ಪಂಡ ಒವ್ವೊಲು ಅಂಜಿ ಮಹಾಕ್ಷೇತ್ರ ಉಪ್ಪಡು ದೂರ ಹೊಡ್ದು ಜನಕುಲು ಬತ್ತಿದ ಅವಲ ಇಂಚಿತ್ತಿನ ಒಂಜಿ ರಿಮೋಟ್ ಏರಿಯಾಡು ಬತ್ತದ ಅಗಲೆಗೆ ಉಂತುನಂಚಿತ್ತಿನ ಒಂಜಿ 2 ದಿನ ಉಂತುದು ಮುಲ್ಪ ಈ ಕ್ಷೇತ್ರದ ಭಕ್ತಿ ಮಲ್ತದು ಧ್ಯಾನ ಮಲ್ತದು ಆಶೀರ್ವಾದ ಪಡೆಯುನಂಚಿತ್ತಿನ ಒಂಜಿ ಅನುಕೂಲ ಮಲ್ಪುನಂಚಿತ್ತಿನ ಒಂಜಿ ಭವ್ಯ ಯೋಜನೆನ ಇತ್ತದ ನಮ್ಮ ಈ ಆಡಳಿತ ವರ್ಗದಗಳು ಮಲ್ತೊಂದುಲ್ಲೆರು ಭಾರಿ ಖುಷಿ ಐಟ್ಲ ఎవరో ಮುಲ್ತುಡ್ದು 17 ಕಿಲೋಮೀಟರ್ ದೂರದ ಗುಜರಾತದ ಬರೋಡು ಪುನಃ ಎನ್ನ ಲೆತ್ತದು ಅಣ್ಣರ್ನಗುಲೆ ನಿಗುಲು ಎನ್ನ ಕೈಟ ಶಿಲಾನ್ಯಾಸ ಮಲ್ಪಾಯರು ನೆಗಲೆಗೆ ಮಾತರೆಗಲ ಯಾನ ಋಣಿಯಾದುಲ್ಲೆ ಆ ಪರಮಾತ್ಮೆ ಆ ನಮ್ಮ ಕುಲದೈವರನಗಲ ಹಂಚಿತ್ತಿನ ಬೈದರ್ನಗಳು ಕೋಟಿ ಚೆನ್ನೇರು ಹಂಚನೆ ದೇಯಿ ಬೈದದಿ ಅಗುಲ್ ಅನುಗ್ರಹ ನಮ್ಮ ಸಮಾಜಗೂ ನನ್ನಲಾತ ಅವಡು ನಮ್ಮನ್ನು ಮಾತರನೆಲ್ಲ ಒಟ್ಟುಡು ದೀದು ಐಕ್ಯತೆನ ಬೆಳವಣಿಗೆ ಮಲ್ಪಡು ಎಂದು ಅನ್ಕೆನ್ನೊಂದುಲ್ಲೆ. ಈ ಯಾತ್ರಿ ನಿವಾಸದ ಎಂಕುಲು ಗುಜರಾತ್ ಒಂಜಿ ಬಿಲ್ಲವರ ಸಂಘ ಉಂಡು. ಇಡೀ ಗುಜರಾತ್ದ ಸ್ಟೇಟ್ ಇಡೀ ಎಂಕುಲು ಗುಜರಾತ್ ಬಿಲ್ಲವರ ಸಂಘ ಮಲ್ತೊಂದುಲ್ಲ. ಐಟ್ ಸುಮಾರು ಒಂಜಿ ಮೋರ್ ದೆನ್ 600 ಕಿಲೋಮೀಟರ್ಸ್ದ ವಿಸ್ತಾರೋಡು ಎಂಕಲ್ನ ಈ ಗುಜರಾತ್ ಬಿಲ್ಲವರನ್ನ ಮಾತ್ರೆಲ್ನ ಪಿಜ್ಜಿ ಪತ್ತದ ಮಲ್ತಿನಂಚಿತ್ತಿನ ಒಂಜಿ ಅವು ಬಿಲ್ಲವರ ಸಂಘ ನಮ್ಮ ಸಮಾಜದ ಏಳಿಗೆಗೆ ಅತ್ರಾದ ನಮ್ಮ ಸಮಾಜದ ಜೋಕುಳು ದುಂಬರೋಡು ನಮ್ಮ ಸಮಾಜದ ಜನಕುಲು ಅಭಿವೃದ್ಧಿ ಸಮೃದ್ಧಿ ಆವಡು ಸರ್ವತೋಮುಖ ಅಭಿವೃದ್ಧಿ ಹೊಂದುದು ನಮ್ಮ ಸಮಾಜ ಏಳಿಗೆ ಪಡುವುದು ಇನ್ಪಿನ ಒಂಜಿ ಮನೋಭಾವನೆಂದಿ ಒಂದು ಗುಜರಾತ್ ಬಿಲ್ಲವರ ಸಂಘದಗಳು ಮಸ್ತೋ ಸಮಾಜದ ಕೆಲಸವನ್ನು ಮಲ್ತೊಂದುಲ್ಲ ಎಂಗುಲು ಬಂದುಲೆ ಮುಳ್ಪ ನಮ್ಮ ಯಾತ್ರಿ ನಿವಾಸ ಎಂದು ಮಲ್ಪುವ ಎಂಕ್ ನೆನೆ ಬರೊಂದುಂಡೆ ಯಾನ್ ಪನ್ನೋಡು ಎಣಿಸುವೆ ನಮ್ಮ ಗುಜರಾತ್ದ ಬರೋಡದ ಕೈತಳ್ಡು ಯಾನ್ ಗಾಯತ್ರಿ ಸಾಧಕೆ ಗಾಯತ್ರಿ ಪರಿವಾರದ ಹರಿದ್ವಾರಡು ಶ್ರೀರಾಮ್ ಶರ್ಮಾ ಆಚಾರ್ಯಜಿ ಆರ್ನ ದೀಕ್ಷೆ ಪಡೆದಿದ್ದಂಚಿನ ಯಾನ್ ಒರಿ
ಗಾಯತ್ರಿ ಸಾಧಕೆ ಆದುಲ್ಲ ಅಲ್ಪ ಒಂಜಿ ಗಾಯತ್ರಿ ಶಕ್ತಿಪೀಠ ಎಂದ ಗಾಯತ್ರಿದ ಒಂಜಿ ಮಲ್ಲ ದೇವಸ್ಥಾನ ಮಂದಿರ ಉಂಡು ಐತ ಯಾನ್ ಅಲ್ಪದ ಜನಕುಲು ಯಾನ್ ಪ್ರವೃದ್ಧಯೇ ಅಲ್ಪಪೋದು ನೆಲೆಯಾಯತಿನ ಎಂಡಲ ಎನನ ಅಗುಳು ಅಕ್ಸೆಪ್ಟ್ ಮಲ್ತೊಂದು ಅಲ್ತ ಆ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಏನನ್ನು ಅಗುಳು ಆಯ್ಕೆ ಮಲ್ದರು ಅಂಚನೆ ಏನ್ ಇತ್ತ ಎಂಕುಳು ಅಲ್ಪ ಎಂಚ ಮೂಳು ಯಾತ್ರಿ ನಿವಾಸದ ನಮ್ಮ ಆಯೋಜನೆ ಮಲ್ತೊಂದುಲ್ಲನ ಅಂಚನೆ ಎಂಕುಳು ಅಲ್ಪ ಒಂಜಿ ಧ್ಯಾನ ಮಂದಿರ ಪಂಡು ಎಂಡ ಬತ್ತಿನ ಜನಕುಲಿಗೆ ಅಲ್ಪ ಬತ್ತದು ಕುದ್ದುದು ಧ್ಯಾನ ಮಲ್ಪುನಂಚಿತ್ತಿನ ಸತ್ಸಂಗ ಮಲ್ಪುನಂಚಿತ್ತಿನ ವ್ಯವಸ್ಥೆ ಮಲ್ತದ್ದು ಅಂಚನೆ ಬತ್ತಿನ ಗಲೆಗೆ ಸೆಲ್ಫ್ ಕಂಟೆಂಟ್ ಸುಸಜ್ಜಿತ ರೂಮ್ಸು ದ ವ್ಯವಸ್ಥೆಲ ಎಂಕ್ಲಲ್ಪ ಮಲ್ತೊಂದುಲ್ಲ ಆ ಪರಮಾತ್ಮೆ ನಮ್ಮ ಕುಲದೈವರ್ನಗಲ್ನ ಅನುಗ್ರಹ ಪನೊಲಿ ಮುಳ್ತುಡ್ದು ಆ ದೂರೋಡು ಪೋದು ಜನ್ಮಭೂಮಿ ಮಿಂದಾಂಡಲ ಎಂಕಲ್ನ ಕರ್ಮಭೂಮಿ ಗುಜರಾತ್ ಆ ಕರ್ಮಭೂಮಿಗೆ ಒಂಜಿ ಕಾಣಿಕದ ರೂಪೋಡು ಎನ್ನ ಅಮ್ಮನ ಪುದರಡು ಸೀತಾ ಅಮ್ಮ ಧ್ಯಾನ ಮಂದಿರ ಪಂಡಿನ ಇಂಚನೆ ಒಂಜಿ ಮುಪ್ಪತ್ತ ಆಜಿ 1000 ಸ್ಕ್ವೇರ್ ಫೀಟ್ದ ಕಟ್ಟಡನು ನಮ್ಮ ಅಲ್ಪ ಮಲ್ತೊಂದುಲ್ಲ ಆಯ್ತಾ ಮುಂದುವಾರಿಕಲ ಯಾನೆ ಮಲ್ತೊಂದುಲ್ಲೆ ಆ ಒಂದು ಇತ್ತೆ ಲಾಸ್ಟ್ ಸ್ಟೇಜ್ ಉಂಡು ಕಲರ್ ಒಂದುಂಡು ಎಂಡ ಫಿನಿಶಿಂಗ್ ಸ್ಟೇಜ್ ಇಡ್ತೀನ ಒಂಜಿ ನನ್ನ ಒಂಜಿ 2-3 ತಿಂಗಳದ ಉಳೈ ಆಯ್ತಾ ಎಂಕುಲು ಇನಾಗ್ರೇಷನ್ ಮಲ್ಪರೆ ಉಲ್ಲ ಅದಾಗ ನಿಗುಲು ಮಾತೆರ್ಲ ಅಡೆಗೆ ಬರ್ತದೆ ಎಂಕಲ್ನ ಸೀತಾ ಅಮ್ಮ ಪಂಡ ಎನ್ನ ಅಮ್ಮನ ಪುದರ್ ಸೀತಾ ಅಮ್ಮ ಆರ್ನ ಪುದರಡು ಆ ಒಂದಿತ್ತಿನಂಚಿತ್ತಿನ ಆ ಒಂಜಿ ಕ್ಷೇತ್ರದ ನಮ್ಮ ಧ್ಯಾನ ಮಂದಿರ ಪನ್ಲೆ ಯಾತ್ರಿ ನಿವಾಸ ಪನ್ಲೆ ಪ್ರವಾಸಿ ಗೃಹ ಪನ್ಲೆ ಅವಿತ ಉದ್ಘಾಟನಾ ಸಮಾರಂಭವು ನಿಗುಲು ಮಾತೆರಲ್ಲ ಬರೋಡು ಇಂದು ಯಾನ್ ಕೆಳಗೆ ಪೂರ್ವಕವಾದ ಏನೊಂದುಲ್ಲೆ ಯಾನ್ ಇತ್ತೇನೆ ಸ್ವಾಮೀಜಿಲಿ ಪಂಡೆ 6 ಜರೂರು ಬರ್ಪೇರು ಬಹುದಾರ ಅಂಚನೆ ಈ ಕ್ಷೇತ್ರದ ಉತ್ತರೋತ್ತರ ಅಭಿವೃದ್ಧಿಯವಡು ನಮ್ಮ ಸಮಾಜ ಈ ಕ್ಷೇತ್ರದ ಅನುಗ್ರಹ ಪಡೆದು ನಮ್ಮ ಸಮಾಜ ಸರ್ವತೋಮುಖ ಅಭಿವೃದ್ಧಿ ಹೊಂದಡು ಉನ್ನತಿ ಹೊಂದಡು ಯಾನ್ ಮುಲ್ಪ ಕೇನೊಂದುಲ್ಲೆ ಬಂದುಳೆ ಅಭಿವೃದ್ಧಿ ಹೊಂದೋಡು ಇಂದಾಂಡ ನಮ್ಮಡ ಐಕ್ಯತೆ ಬೋಡು ಇತ್ತೇನೆ ನಮ್ಮ ರಾಜಕಾರಣಿನಗಳು ಮಾತ ಪಂಡೇರು ನಮ್ಮ ಸಮಾಜಡು ಐಕ್ಯತೆ ಬೋಡು ಮಾತೆರ್ಲ ನಮ್ಮ ಒಟ್ಟು ಕೂಡೋದು ಒಂಜಿ ಮಹಾಶಕ್ತಿ ಆದುದುಂಬು ಬರೋಡು ಇಂದಾಂಡ ನಮ್ಮಡ ಅನ್ಯೋನ್ಯ ಐಕ್ಯತೆ ಇತ್ತದು ಮಾತೆರ್ಲ ಒಟ್ಟಾದ ಕೆಲಸ ಮಲ್ತುಂಡ ಮಾತ್ರ ಅವು ಸಾಧ್ಯ ಐಕೆ ಯಾನ ಕಳಕಳಿಪೂರ್ವಕವಾದ ಮಾತಾ ನಮ್ಮ ಸಮಾಜದ ಬಾಂಧವ್ಯರಡ ಬೊಕ್ಕ ಏರು ನಮ್ಮ ಸಮಾಜದ ನಾಯಕತ್ವ ಹೊಂದುದು ಗೆತ್ತೊಂದಿರ ಅಗಲೆಗೆ ಮಾತ್ರೆಗಳ ಯಾನ್ ತರ ತಗ್ಗಾದು ಕೇಣೊಂದುಲ್ಲೆ ನಟ್ಟೊಂದುಲ್ಲೆ ಬೇಡೊಂದುಲ್ಲೆ ಮಾತೆರ್ಲ ನಮ್ಮ ಒಂಜೇ ಮನಸ್ಸಿಡು ಇತ್ತದು ನಮ್ಮ ಸಮಾಜದ ಕೆಲಸವನ್ನು ಮಲ್ತೊಂದು ಪುಗ ಓಂ ನಾಗಬ್ರಹ್ಮ ಸಹಿತ ವೈದ್ಯರು ಶ್ರೀ ಕೋಟಿ ಚೆನ್ನೈ ರಾಯೇ ನಮೋ ನಮಃ. ಜಿಲ್ಲಾ ಬಿಜೆಪಿದ ಗುರ್ಕಾರ್ಯರು ಶ್ರೀಯುತ ಸತೀಶ್ ಕುಂಪಲ ಸರ್ ಇರೇನು ಎಂಗಲ್ನ ಲೇಸ್ಗ ಎದುಕೊನೊಂದುಲ್ಲ ಅಂಚನೆ ಮೇರೆಗ ಮನ್ನ ಜಯಂತ್ ನಡುಬೈಲು ಇರ ಚಾವಡಿದ ಮತ್ತಾರ್ಮೆಗ್ ಬತ್ತದು ಸಾಲು ಪಾರ್ದು ನಮ್ಮ ಲೇಸ್ಗ ಎದುಕೊನೊಡು ಪನ್ಪಿ ಭಿನ್ನಯ ಬಂಧುಲೆ ಇನಿತ ನಮ್ಮ ಲೇಸಡು ಮಲ್ಲ ವಿನ್ನೆರಾದ ಓಲಗ ಆತಿನಂಚಿನ ಶ್ರೀತ ಮಂಜುನಾಥ್ ಪೂಜಾರ್ಲು ಮುದ್ರಾಡಿ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಗುರುಕಾರ್ಯರು ಪಾತೆರಡು ಪನ್ಪಿ ಭಿನ್ನಯ್ಯ ಈ ಒಂಜಿ
ಪವಿತ್ರ ಕಾರ್ಯಕ್ರಮಡು ಪೂಜ್ಯ ಸ್ವಾಮಿಲಿನ ತರೆತಗ್ಗ ಒಂದು ಅಂಚನೆ ಈ ಪುಣ್ಯಕ್ಷೇತ್ರದ ಮಹಾಮಾತೆಯನ್ನ ದೈವದೈತಿ ಅಂಚನೆ ಕೋಟಿ ಚೆನ್ನೈಯನ್ನ ಅಂಚನೆ ಕ್ಷೇತ್ರದ ಪರಿವಾರ ದೇವತೆಯನ್ನು ನೆನಪೊಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿನ ನಮ್ಮ ಸಂಜೀವ ಪೂಜಾರ್ಯ ಅಂಚನೆ ಈ ಯಾತ್ರಿ ನಿವಾಸದ ಉದ್ಘಾಟನೆ ಮಲ್ತಿನ ನಮ್ಮ ಸಮಾಜದ ಹಿರಿಯರು ಗುಜರಾತ್ ಬಿಲ್ಲವ ಸಂಘದ ಸ್ಥಾಪಕ ಅಧ್ಯಕ್ಷರಾದ ಮಹಮಲ್ಲ ಕೊಡುಗೆ ಕೊನೆ ಅಂಚಿತ್ತನ ದಯಾನಂದ ಬೋಂಡ್ರೆ ಅಂಚನೆ ನಮ್ಮ ವೇದಿಕೆ ಹಿಡಿದ್ಪನ ಮಾತ ಗಣ್ಯರೇ ಬಕ್ಕ ಮೂಲ ಸೇರಿದಂಚಿತ್ರ ಮಾತ ನಮ್ಮ ಸಮಾಜದ ಬಂಧುಲೆ ಬಕ್ಕ ಗಣ್ಯರೇ ಯಾನೇಚ್ ಬಾತಾರೆ ಬಿ ಕೆ ಹರಿಪ್ರಸಾದ್ ಬಕ್ಕ ನಮ್ಮ ಗೋವಾ ಮಂತ್ರಿಲು ಅಂಚನೆ ನನ್ನ ಸ್ವಾಮಿಲು ಪಾತ್ರೊಳ್ಳೆರು ಭಾರಿ ಒಂದು ಎಡ್ಡೆ ಕಾರ್ಯಕ್ರಮ ಈ ಕ್ಷೇತ್ರ ಸರ್ವಾಂಗೀಣ ಬೆಳವಣಿಗೆ ಆವಡು ಅಂಚನೆ ಸಂಪೂರ್ಣವಾದ ಮೂಲಭೂತ ಸೌಕರ್ಯವನ್ನು ಪಡೆಯೋಣೋಡು ಆ ಒಂಜಿ ನಿಟ್ಟಿಡು ಸರ್ಕಾರದ ಮಟ್ಟಡು ಅಂಚನೆ ನಮ್ಮ ಸಮಾಜಲು ಪೂರ ಒಟ್ಟು ಸೇರ್ತು ನಮ್ಮ ಬಿಲ್ಲವ ಸಮಾಜದ ಒಂಜಿ ಆತ್ಮ ಪಣ್ಪುನ ತಪ್ಪ ಒಂದು ಈ ಕ್ಷೇತ್ರ ದುಂಬರಡು ಬಂದು ದುಂಬೈದು ನನಾತ್ ಸರ್ವ ರೀತಿಡು ನಮ್ಮ ಸಮಾಜದ ಕೇಂದ್ರ ಬಿಂದು ಆವಡು ಪಣ್ಪುನ ಒಂಜಿ ನಿರೀಕ್ಷೆಡು ನಮ್ಮ ಮಾತ ಸಮಾಜದಕ್ಕೂ ಒಟ್ಟಾವಡು ಇನಿ ನಮ್ಮ ಈಗ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಅಂಚನೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ನೂರಾರು ಗರಡಿಲುಳ್ಳ ಅಂಚನೆ ನೂರಾರು ನಾರಾಯಣ ಗುರುಕುಲನ ಸಂಘ 300 ಮಿತ್ತು ಸಂಘಟನೆಯಲ್ಳುಳ್ಳ ನಾರಾಯಣ ಗುರುಕುಲನ ಆಂಡ ನಮ್ಮ ಸಮಾಜ ಏತು ಒಗ್ಗಟ್ಟುಂಡು ನಮ್ಮ ಸಮಾಜ ಏತು ದುಂಬ ಬೈದುಂಡು ನಮ್ಮ ಮಂತ್ರಿಗಳು ನಮ್ಮ ಸಮಾಜದ ಎಮ್.ಎಲ್.ಎ ನಗಳುಳ್ಳೇರು ಅಂಚನೆ ನಮ್ಮ ಸಮಾಜ ಏತು ದುಂಬ ಇದ್ನು ಅವೇನೆ ನಮ್ಮ ತೇರಿ ನೋಡು ಆ ಸಮಾಜ ದುಂಬ ಹತ್ತಂಡ ನಮ್ಮ ಸಮಾಜ ಆರಾಧನಾ ಕ್ಷೇತ್ರಡು ಭಾರಿ ದುಮ್ಮುಡ್ದಿಂಚೆಲ್ಲ ಒಂಜಿ ಸಾಂಸ್ಕೃತಿಕವಾದ ಭೂತಾರಾಧನೆ ಇಪ್ಪರ್ಯಾವು ನಾಗಾರಾಧನೆ ಇಪ್ಪರ್ಯಾವು ದೇವರನ್ನ ಆರಾಧನೆ ಮಲ್ಪನೆ ಇಪ್ಪರ್ಯಾವು ಗರಡಿ ಚಾಕರಿ ಇಪ್ಪರ್ಯಾವು ಒಂದು ಮಾತ ಮಲ್ತೊಂದು ಬತ್ತಿನ ಒಂಜಿ ಆರಾಧನಾ ಮಲ್ಪನ ಒಂಜಿ ಸಮೂಹದ ಸಮಾಜ ನಮ್ಮ ಈ ಸಮಾಜ ಈ ತುಳುನಾಡದ ಕೀರ್ತಿನ ಎತ್ತರಗೆ ಕೊಣದನು ಆಂಡ ನಮ್ಮ ಸಮಾಜಕ್ಕೆ ಬಹುಶಃ ಆಕೆ ತಿಕ್ಕೋಡಾಯ್ನ ಈ ನಮ್ಮ ಜನಸಂಖ್ಯೆಗೆ ತಿಕ್ಕೋಡಾಯ್ನ ಒಂಜಿ ಸೌಲಭ್ಯಲು ಸರ್ಕಾರದ ಮಟ್ಟ ಎಲ್ಲ ಸಿಕ್ಕದಿಜಿ ಬ್ಯಾತೆ ವಾ ರೀತಿ ಇಡ್ಲ ನಮಕ್ ತಿಕ್ಕದಿಜಿ ನಮ್ಮ ಸಮಾಜ ಪಿರಾನೇ ಉಳ್ಳೇರು ಐಕೆ ನಮ್ಮಲ ಕಾರಣ ಅದುಳ್ಳ ಅಂಚವರಬಹುದು ನಮ್ಮ ಕ್ಷೇತ್ರಲು ಇನ್ನೇ ಗೆಜ್ಜಗಿರಿ ಇಪ್ಪು ಕುದ್ರೋಳಿ ಕ್ಷೇತ್ರ ಇಪ್ಪು ವಿಶ್ವನಾಥ ಕ್ಷೇತ್ರ ಇಪ್ಪು ಅಂಚನೆ ನಮ್ಮ ಸಮಾಜದ ಬೇತೆ ಆರಾಧನಾ ಕ್ಷೇತ್ರ ಎಲ್ಲ ಉಳ್ಳ ಐತ ಒಟ್ಟುಗು ಇನಿ ಅವಲ ದುಂಬರಡು ಅಂಚನೆ ನಮ್ಮ ಕುಟುಂಬಲ್ಲ ಪ್ರತಿ ಒಂಜಿ ವ್ಯಕ್ತಿಲ ದುಂಬರಡು ಅಪಗ ಮಾತ್ರ ನಮ್ಮ ಸಮಾಜ ಏಳಿಗೆ ಆಪುಂಡು ಆ ಒಂಜಿ ನೆಟ್ಟಿಡು ನಮ್ಮ ಸಮಾಜ ಒಗ್ಗಟ್ಟಿಡು ಯಾನು ತೂ ಅನಗ ಇನಿ ನಮ್ಮ ಸಮಾಜ ಮಸ್ತ್ ಸಂಘ ಸಂಸ್ಥೆಲು ಬೊಂಬಾಯಿ ಮಹಾರಾಷ್ಟ್ರ ಇಡೀ ಆಲ್ ಇಂಡಿಯಾ ಲೆವೆಲ್ ಉಂಡು ಡೆಲ್ಲಿ ಮುಟ್ಟಲು ಉಂಡು ಆಂಡ ನಮ್ಮ ಏತು ಒಗ್ಗಟ್ಟುಳ್ಳ ಅವು ನಮ್ಮ ಸ್ವಾಮಿಲು ನಮ್ಮ ನಾಯಕನಗಳು ಪೂರ ತೆರೆ ನೋಡು ಅವೇನು ದುಮ್ಮದ ದಿನೇಟು ನಮ್ಮ ಒಗ್ಗಟ್ಟನ್ನು ಒಗ್ಗಟ್ಟಿಡು ನಮ್ಮ ಸಮಾಜನ ಕಟ್ಟೋಡು ಪಣ್ಪನ ಒಂಜಿ ಪಾತೆರನು ಇನ್ನೇ ಎಂಕೆ ಕರ್ನಾಟಕ ಸರ್ಕಾರ ಯಾನು ಬಾರಿ ಮಲ್ಲ ಸಾಧನೆ ಮಲ್ತಿನ ವ್ಯಕ್ತಿಯಿಂದ ದತ್ತು ಆಂಡ ಯಾನು ಒಂಜಿ ಪ್ರಮಾಣಿಕಡು ಒಂಜಿ ಸಮಾಜನ ಸುಮಾರು 25-30 ವರ್ಷದಿಂಚಿ ನಮ್ಮ ಸಮಾಜದ ಒಂಜಿ ಅಧ್ಯಕ್ಷರದ್ದು ಆ ಭಾಗಡ್ ಹೋರಾಟ ಮಲ್ಪರಬಹುದು ಇನಿ ಸರ್ಕಾರ ಎಂಗಳನ್ನು ಗುರುತಿಸದನು ಈ ಒಂಜಿ ನೆಲೆಟಿ ಇನಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಹಿಂದುಳಿದ ವರ್ಗದ ಪೂರ ಸೌಲಭ್ಯ ಕೊರ್ಪನ ಒಂಜಿ ಆಶಯ ಇದು ನಾರಾಯಣಗುರು ನಿಗಮ ಮಲ್ದೇರು ಐಟ್ ನಮ್ಮ 26 ಪಂಗಡದ ಒವು ಸಮಾಜಲುಳ್ಳ ಐಕ್ ಮಾತ ಒಂಜಿ ಸೌಲಭ್ಯನ ಕೊರ್ಪನ ಒಂಜಿ ಅವಕಾಶ ಉಂಡು ಐಕ್ ನಮ್ಮ ಸಮಾಜದ ಮಾತೆನ ಬೆಂಬಲ ಬೋಡು ಐಟ್ ಶಿಕ್ಷಣಗ್ ಮಹಿಳಾ ಸಬಲೀಕರಣಗ್ ಅಂಚನೆ ಉದ್ಯಮಗ್ ಒಂದಕ್ಕೆ ಮಾತ ಸೌಲಭ್ಯನ ಕೊರ್ಪನ ಅಂಚೆತನ ಒಂಜಿ ಕಾರ್ಯಕ್ರಮ ಈ ನಿಗಮದ ಆವೋಡು ಐಕ್ ನಮ್ಮ
ಪೂರ ಈ ವೇದಿಕೆ ಅಡಿಪ್ಪುನ ನಾಯಕರು ಸ್ವಾಮಿಲು ಅಂಚನೆ ಮೂಲ ಪ್ರತಿಭಾ ಕುಳಾಯಿ ಉಳ್ಳೇರು ಆರ್ಲ ಬಾರಿ ಈ ಸಮಾಜದ ಮಿತ್ತು ಬಾರಿ ಮಲ್ಲ ಮಟ್ಟಡು ಹೋರಾಟ ಮಲ್ಪುನ ಅಂಚಿತ್ರ ಒಂಜಿ ದಿಟ್ಟ ನಾಯಕಿ ಈ ಮೊಕಲ ಮಾತ ಶಕ್ತಿನ ಕ್ರೋಢೀಕರಣ ಆದ ನಮ್ಮ ಸಮಾಜ ದುಂಬರಡು ಆ ಒಂಜಿ ನಿಟ್ಟಿಡು ನಮ್ಮ ಒಗ್ಗಟ್ಟು ನಮ್ಮ ತೋಜವಡು ಬಹುಶಃ ಮೇರೆ ನಮ್ಮ ಈ ಕಾರ್ಯಕ್ರಮದ ಸಂಘಟಕರು ಪಂಡೇರು ನಮ್ಮ ಅಪ್ಪಗ ಭಾರಿ ಮಲ್ಲ ಸಂಖ್ಯೆಡು ಒಟ್ಟು ಸೇರ್ತಾ 2 ಲಕ್ಷ ಜನ ಒಟ್ಟು ಸೇರ್ತಾನೆ ಖಂಡಿತವಾದಲ್ಲ ನಮ್ಮ ಒಗ್ಗಟ್ಟಿತ್ತಂಡ ಆ ಒಂಜಿ ಸಂಖ್ಯೆ ಅವು ಯಾಪಲ ಒಟ್ಟು ಸೇರೋಳಿ ಆ ಒಂಜಿ ನಿಟ್ಟಿನ ನಮ್ಮ ಕೆಲಸ ಮಲ್ಪುಗ ಇನ್ನೇ ಭಾರಿ ಜನ ಬಿಲ್ಲವ ಸಮಾಜದ ಸಂಘಟಕರು ಉಳ್ಳೇರು ಭಾರಿ ಅಭಿಮಾನದಿ ಒಂದು ಉಳ್ಳೇರು ಆ ಒಂಜಿ ನಿಟ್ಟಿನ ನಮ್ಮ ಮಾತ ಕೆಲಸ ಮಲ್ಪುಗ ಎಲ್ಲಂಜಿ 3 ತಾರೀಕು ಬರ್ಪುನಂಚಿತ್ತಿನ ಸಿದ್ದರಾಮಯ್ಯರು ಈ ನಾರಾಯಣ ಗುರುಕುಲನ 100ನೇ ವರ್ಷದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ಪರ ಉಳ್ಳೇರು ಐಕ್ಲ ನಮ್ಮ ಒಂಜಿ ಶಕ್ತಿದ ಬಿಲ್ಲವನ್ನ ಶಕ್ತಿದ ಒಂಜಿ ಪ್ರದರ್ಶನ ಅವಡು ಐಕ್ಯ ನಮ್ಮ BK ಹರಿಪ್ರಸಾದ್ ಇಪ್ಪರೆವು ಮಧು ಬಂಗಾರಪ್ಪ ಇಪ್ಪರೆವು ಮಕ್ಕಳ ಮಾತ ಒಂಜಿ ಒಗ್ಗಟ್ಟದ ಒಂಜಿ ಪ್ರದರ್ಶನ ನಮ್ಮನ ಶಕ್ತಿನ ತೋಜವಡು ಯಾಪಲ ಪಣ್ಪೆರು ಬಿಲ್ಲವೇರು ಒಟ್ಟಾ ಪೂಜೆರು ಬಿಲ್ಲವೇರು ಒಗ್ಗಟ್ಟಿಜ್ಜಿ ಅಂಜಾರ ಬೋದು ಅಗ್ಲು ಪಿರ ಉಳ್ಳೇರು ಬಣ್ಣ ಆ ಪಾತೆರ ನನ್ನ ದುಂಬುದ ದಿನಕ್ಕೆ ಬರ್ರ ಬಲ್ಲಿ ಪಣ್ಪುನ ಒಂಜಿ ಪಾತೆರನ್ನು ಪಣೊಂದು ಎಂಕಿ ಅವಕಾಶ ಈ ಪುಣ್ಯಕ್ಷೇತ್ರಡ್ ಈ ಸ್ಟೇಜ್ ಉಂತದು ಪಾತೆರನ ಅವಕಾಶ ಕೊರಿ ಅಂಚಿತನ ಮಾತ ನಮ್ಮ ಸಮಾಜದ ಬಹುಶಃ ಯಾನು ಈ ಸಮಾಜದ ಒಂಜಿ ಪ್ರಪ್ರಥಮ ರಾಜ್ಯದ ನಾರಾಯಣಗುರು ನಿಗಮದ ಅಧ್ಯಕ್ಷರವರ ಬಹುಶಃ ಒಂಜಿ ಪೂರ್ವ ಜನ್ಮದ ಪುಣ್ಯ ಅಂದು ಯಾನು ಭಾವನೆ ಮಲ್ತದ್ದು ಯಾರನ್ನು ಯಾನು ಈ ಸಮಾಜಕ್ಕೆ ಅರ್ಪಣೆ ಮಲ್ಪುವೆ ಪಣಪುನ ಪಾತೆರನ್ನು ಪಣೊಂದು ಎನ್ನ 2 ಪಾತೆರ ಮುಗಿಪುವೆ ಜೈ ಕರ್ನಾಟಕ ಬಂದಲೆ ಸೋಲ್ಮೇಲು ಪಾತ್ರೆಗಾದ ಉಡಲ್ ದಿಂಜಿ ಸೊಲ್ಮೆಲು ಬಂಧಲೆ ನಮ್ಮ ತುಳುನಾಡು ಮಾತ್ರ ದೂರದ ಸೂಲೂರು ಮಠ ಮಹಾಸಂಸ್ಥಾನ ಆರ್ಯ ಈಡಿಗ ಮಹಾಸಂಸ್ಥಾನ ಪೀಠಾಧಿಪತಿಲಾದ ಜಾತ ಜೋಕ್ಲೆಗ್ ಬರವು ಸರವುದ ಗೇನ ಕೊರೊಂದುಲ್ಲೇರು ಪಂಡ ನಮಕ್ ಮಾತ್ರೆಗ್ಲ ಮಮಲ್ಲ ಆಶೀರ್ವಾದದ ಒಟ್ಟುಗೊಂಜಿ ಬೆರಿತಾಂಗು ಕೊರೊಂದುಲ್ಲೇರು ಬೆರಿಬಲತ ನಿರೆಲಾದ ಏತೋ ಜೋಕ್ಲೆಗ್ ಮೇರು ಉಲ್ಲೇರು ಪಂಡ ಅವು ನಮನ ಶಕ್ತಿ ಇನಿಕ್ಕಾನಗ ನಮ್ಮ ಸಂಸ್ಥಾನದ ನಮ್ಮ ಸಂಘದ ಅವೇ ಕಾರ್ಯಕ್ರಮ ಅಂಡಲ ಅಲ್ಪ ಬತ್ತದ ಮಾತ್ರೆಗ್ಲ ಪ್ರೇರಣೆ ಕೊರ್ಪಿನಾರು ನಮ್ಮ ಸ್ವಾಮೀಜಿಲು ಎಂಗ್ಲಿಗೆ ಏಪಲ ಸ್ವಾಮೀಜಿಲಿನ ಪಾತೆರ ಪಂಡ ಅವಂಜಿ ಮಲ್ಲ ಆಶೀರ್ವಾದ ಇತ್ತ ಲೆಕ್ಕ ಇನ್ನಿಲ್ಲ ಅಂಚನೆ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಲು ನಮ್ಮೊಟ್ಟು ಗುಲ್ಲೇರು ಸ್ವಾಮೀಜಿ ಏಪಲ ಎಂಕಲು ಪನ್ಲೆಕ್ಕ ಗುರುವರ್ಯ ಇರೇ ಪಾತೆರಗಾದು ಎಂಕಲು ಮುಲ್ಪ ಕಾತೊಂದುಲ್ಲ ಪಾತೆರದೊಟ್ಟುಗು ಎಂಕ್ಲಿಗೆ ಆಶೀರ್ವಾದದ ಮದಿಪು ಕೊರುಡು ಪನ್ಪಿ ಭಿನ್ನಯನು ಇರ್ನ ಎದುರು ನಟ್ಟೊಂದುಲ್ಲ ಯಸ್ಯನ ಕಲ್ಪದೆ ಸಿದ್ಧಿ ಪಾದಾಂಬುಜರಜೋಲವ ನಾರಾಯಣ ಯತೀಂದ್ರಾಯ ತಸ್ಮೈ ಶ್ರೀ ಗುರವೇ ನಮಃ. ಪವಿತ್ರ ಪುಣ್ಯಭೂಮಿ ಗೆಜ್ಜೆಗಿರಿ ಕ್ಷೇತ್ರದಲ್ಲಿ ಇವತ್ತೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನಡೆಯುತ್ತಿದೆ. ಸಮಾಜಕ್ಕೆ ಈ ವರ್ಷ ಏನೋ ಒಳಿತಿನ ಲಕ್ಷಣಗಳು ಬರುವ ಕುರುಹುಗಳು ಕಾಣುತ್ತಾ ಇವೆ. ಒಂದಷ್ಟು ಕಾರ್ಯಕ್ರಮಗಳು, ಒಂದಷ್ಟು ಚಿಂತನೆಗಳು, ಒಂದಷ್ಟು ಸ್ಥಾನಮಾನಗಳು, ಇದನ್ನೆಲ್ಲ ನೋಡುವಾಗ ಸಮಾಜಕ್ಕೆ ಉನ್ನತಿಯ ಭವಿಷ್ಯ ಏನೋ ಕಾಣುವ ಯೋಗ ಭಾಗ್ಯ ಕೂಡಿ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಒಳ್ಳೆಯದು. ಆದರೆ ಶಿಲಾನ್ಯಾಸ ಮಾಡಿದಂಥ ಬೋಂಡ್ರವರ ಮನೆಗೆ ನಾನು ಹಲವು ಬಾರಿ ಹೋದವ. ಎಷ್ಟು ಶ್ರೀಮಂತಿಕೆ ಇದ್ದರೂ, ದೊಡ್ಡ ಆಧ್ಯಾತ್ಮಿಕ ಚಿಂತಕನಾದರೂ ಜನರ ಎಡೆಯಲ್ಲಿ ಗೌರವ ನೀಡಿ ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸುವ ಆ ಒಂದು ಉದಾರ ಮನೋವೃತ್ತಿ ನಮ್ಮಲ್ಲಿ ಬರಬೇಕು. ಅಧಿಕಾರ ಬಂದಾಗ, ದನಕನಕಾದಿಗಳು ಕೂಡಿ ಬಂದಾಗ ಕೆಲವರ ಸ್ವಭಾವ, ಆಚಾರ ವಿಚಾರಗಳು ಬದಲಾವಣೆಯನ್ನು ಕೊಡುತ್ತದೆ. ಆದರೆ ನಾನು ಶ್ರೀಪಾದ್ ನಾಯ್ಕ ಅವರ ಮನೆಗೆ ಹೋಗಿದ್ದೆ ಗೋವಾದಲ್ಲಿ. ಅವರೇ ಎಣಿಸಿದರು ಎಲ್ಲ ಸ್ವಾಮೀಜಿಯವರಾಗಿ. ನಾನು ಶಿವಗಿರಿಯಿಂದ ಬಂದದ್ದು, ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಬಂದದ್ದು ಅಂತ ಹೇಳುವಾಗ ಅವರಿಗಾದ ಆನಂದ ಇವತ್ತು ಅದನ್ನು ನೆನಪಿಸಿದರು. ಆ ರೀತಿಯ ಮನೋಬಲ ನಮ್ಮಲ್ಲಿ ಕೊಡಬೇಕು. ಕೋಟಿ ಚೆನ್ನಯ್ಯರ ಹೆಸರನ್ನು ಹೇಳುವುದು, ಆದರೆ ಅವರು ಸತ್ಯ, ಧರ್ಮ, ನ್ಯಾಯ, ಸಂಸ್ಕಾರವನ್ನು ಕೂಡಿಸಿಕೊಂಡವರು, ಮೈಗೂಡಿಸಿಕೊಂಡವರು. ತಮ್ಮನ್ನು ಹೊರಗೆ ಹಾಕುವಾಗ
ಏನು ಬಲ್ಲಾಳರನ್ನು ಎದುರಿಸುವಂಥ ಶಕ್ತಿ ಇತ್ತು. ಈಗಿನ ರಾಜಕೀಯ ವ್ಯಕ್ತಿಗಳ ಮನೋಧರ್ಮದ ಹಾಗೆ ಆದರೆ ಅವರನ್ನು ಅಲ್ಲಿಯೇ ಕೊಲ್ಯಾಪ್ಸ್ ಮಾಡಿ ಅವರಿಗೆ ರಾಜನಾಗ್ಬೋದಿತ್ತು. ಅದರ ಬಗ್ಗೆ ಯಾರು ಚಿಂತನೆ ಮಾಡ್ತಿರೋ ಗೊತ್ತಿಲ್ಲ. ಆದರೆ ಅವರು ಮಾಡಲಿಲ್ಲ. ಯಾಕೆ? ಅದರ ಸಂಸ್ಕಾರ ಅಲ್ಲ, ಅವರ ತಾಯಿ ಕೊಟ್ಟ ಸಂಸ್ಕಾರ ಅಲ್ಲ. ಆದ್ದರಿಂದ ಅವರು ಯಾವತ್ತೂ ಎದುರಿಸದೆ ತಾನು ಅನ್ನದಿಂದ ಮನೆ ಅಂತ ಇಳಿದು ಹೋದರು. ಆ ಪ್ರವೃತ್ತಿ ನಮ್ಮಲ್ಲಿ ಬೆಳೆಯಬೇಕು. ನಾವು ಮೇಳೆ ಬಂದಾಗ ಸಮಾಜವನ್ನು ಮೇಲೆ ಹೋಗುವಾಗ ಏಣಿಯನ್ನು ಉಪಯೋಗಿಸ್ತೇವೆ. ಆ ಏಣಿಯಿಂದ ನಾನು ಮೇಲೆ ಬಂದದ್ದಂತ ಮರೆತು ಬಿಡುವಂಥ ಈಗಿನ ಕಾಲ. ಅದು ಖಂಡಿತ ಮಾಡಬೇಡಿ. ಹೆಚ್ಚು ಮಾತಾಡುವ ಅವಕಾಶ ಇಲ್ಲ. ಬೋಂಟ್ರವರಲ್ಲಿ ಲಕ್ಷ್ಮೀನರಸಯ್ಯರ ಹತ್ರ ಹೇಳಿದೆ, ಒಂದು ನೀವು ರೂಮ್ ಕೊಡಬೇಕು ಅಂತ. ಆಯಿತು ಅಂತ ಹೇಳಿದರು. ಬೋಂಟ್ರವರು ಮನಸ್ಸು ಮಾಡಿದರೆ ಇಡೀ ಕಟ್ಟಡವೇ ಕಟ್ಟಿಕೊಡ್ಬೋದು. ಯಾಕಂದರೆ ಅವರಲ್ಲಿ ದೇವರು ಅವರೊಂದು ಗಾಯತ್ರಿ ಪರಿಹಾರವನ್ನು ನಾನು ಕಟ್ಟಿಸಿದ್ದಂತ ಎಲ್ಲಿಯೂ ಹೇಳಿದರೆ ಇಲ್ಲಲ್ಲ. ಆದರೆ ಅವರು ಕಟ್ಟಿಸೋದು ಅವರೊಬ್ಬರೇ. ನಾವು ಅದೇ ರೀತಿ ಗೆಜ್ಜೆಗಿರಿಯಲ್ಲೂ ನಿಮ್ಮ ಅಮ್ಮನ ಸವಿನೆನಪು ಸಾವಿರಾರು ವರ್ಷ ಇರಲಿ ಅಂತ ಒಂದು ಮನಸ್ಸನ್ನು ನೀವು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸುತ್ತಾ, ಎಲ್ಲ ಸಮಾಜ ಬಾಂಧವರಲ್ಲಿಯೂ ಈ ಕ್ಷೇತ್ರದ ಆರಾಧಕರಲ್ಲೂ ವಿನಂತಿಸುವುದು, ಜೀವನೇ ಕೃತಂ ಪಾಪಂ ಪುಣ್ಯ ಕ್ಷೇತ್ರೇ ವಿನಶ್ಯತಿ ಅಂತ. ನಾವು ಜೀವಮಾನದಲ್ಲಿ ಮಾಡುವ ಎಲ್ಲ ಪಾಪ ಕರ್ಮಗಳು ಪುಣ್ಯಕ್ಷೇತ್ರಕ್ಕೆ ಬಂದಾಗ ನಾಶ ಆಗ್ತದಂತೆ. ಆದರೆ ಮುಂದೆಯೂ ಹೇಳ್ತದೆ, ಪುಣ್ಯಕ್ಷೇತ್ರದಲ್ಲಿ ಏನಾದರೂ ಅಧರ್ಮ ಅನ್ಯಾಯ ಮಾಡಿದರೆ ಜೀವನ ಒಂದು ಜನ್ಮ ಅಲ್ಲ, ಜನ್ಮಾಂತರ ಎಲ್ಲೋ ಎಷ್ಟು ಜನ್ಮಗಳಲ್ಲಿ ಅನುಭವಿಸ್ಬೇಕಂತ ಮುಂದೆಯೂ ಹೇಳ್ತದೆ. ಆಗ ಈಗ ನಾವು ಮಾಡುವ ಏನಾದರೂ ಪಾಪ ಕರ್ಮಗಳಿದ್ದರೆ ಅದೆಲ್ಲ ಪುಣ್ಯಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆಗಳು ಮಾಡಿ ಅಲ್ಲಿಯ ಅನುಷ್ಠಾನಗಳಲ್ಲಿ ಭಾಗವಹಿಸಿದರೆ ಪರಿಹಾರ ಆಗ್ತದಂತೆ. ಹಾಗೆ ಅಂಥ ಒಂದು ಸನ್ನಿವೇಶವನ್ನು ಮಾಡಿಕೊಡ್ತಿದ್ದೀರಿ. ದೂರದ ಈ ಕ್ಷೇತ್ರದ ಭಕ್ತರು ಇಲ್ಲಿ ಬಂದು 1-2 ದಿವಸ ಇದ್ದು ಈ ಕ್ಷೇತ್ರದ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ತನ್ನ ದೋಷಗಳನ್ನು ನಿವೃತ್ತಿ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀರಿ. ನಾನು ಸಂಜೀವರ ಹತ್ರ ಹೇಳಿದೆ, ಈ ಜಾತ್ರೆ ಅಲ್ಲ, ಮುಂದಿನ ಜಾತ್ರೆಗೆ ಅದು ಉದ್ಘಾಟನೆ ಆಗಬೇಕು ಅಂತ. ಆದ್ದರಿಂದ ನೀವೆಲ್ಲರೂ ಮನಸ್ಸು ಮಾಡಿ ಆದಷ್ಟು ಬೇಗ ಕಟ್ಟಡ ಪೂರ್ತಿಯಾಗಿ ಅದರ ಉದ್ಘಾಟನೆಗೆ ನಾವೆಲ್ಲ ಸೇರುವ ಯೋಗ ಭಾಗ್ಯ ಬರಲಿ ಅಂತ ನಿಮಗೆಲ್ಲರಿಗೂ ಶುಭಾಶಯದ ಒಂದು ಆಶೀರ್ವಾದದ ನುಡಿಗಳನ್ನು ನೀಡುತ್ತಾ, ಕ್ಷೇತ್ರದ ಅಧಿದೇವತೆಯ ಬಗ್ಗೆ ಒಂದು ದಿವಸ ನನಗೆ ಒಂದು ಫೋನ್ ಬರ್ತದೆ, ಬೇರೆ ಸಮಾಜದವರು, ಸ್ವಾಮೀಜಿ ನನಗೆ ಅಲ್ಲಿಗೆ ಹೋಗಬೇಕು ಅಂತ. ಯಾಕೆ ಅಂತ ಕೇಳಿದೆ. ಎಲ್ಲವನ್ನು ಹೇಳುವ ಹಾಗಿಲ್ಲ, ಆದರೆ ನಮ್ಮ ಮನೆಯಲ್ಲಿ ಏನೋ ಆಗ್ತಿತ್ತೋ ಗೊತ್ತಿಲ್ಲ, 1-2 ಹೆಣವು ಬೀಳುವಂಥ ಒಂದು ಸನ್ನಿವೇಶ ಆಗಿತ್ತು. ಆದರೆ ಅದು ತಪ್ಪಿಸಿದ್ದು ಗೆಜ್ಜೆಗಿರಿಯ ಕ್ಷೇತ್ರ ಅಂತ ಹೇಳಿದರು. ಯಾಕೆ ಕೇಳಿದೆ, ಸ್ವಾಮೀಜಿ ನಾವ್ಯಾವತ್ತೂ ಕೂಡಬೇಕಿತ್ತು, ನಾವು ಹೋಗಿದ್ದೆವು, ಅದರಲ್ಲಿ ಒಬ್ಬ ವ್ಯಕ್ತಿ ಬರಲಿಲ್ಲ, ಅವರು ಇಲ್ಲಿಗೆ ಬಂದಿದ್ದರು. ಇದು ಉದ್ಘಾಟನೆ ದಿವಸ. ಬಿಲ್ಲವರಲ್ಲ, ಬೇರೆ ಸಮಾಜದವರದ್ದು, ನಮ್ಮ ಅತ್ಯಂತ ಒಡನಾಟದಲ್ಲಿರುವ, ನಮ್ಮನ್ನು ತುಂಬ ಗೌರವಿಸುವ ಒಂದು ಕುಟುಂಬ. ಹಾಗೆ ಅವರು ಇಲ್ಲಿಗೆ ಬರದೇ ಇರುತ್ತೆ, ಅಲ್ಲಿಗೆ ಬರ್ತಿದ್ರೆ ಏನೋ ಆಗ್ತಿತ್ತು. ಆದರೆ ಅವರೊಬ್ಬರು ಬರದ ಕಾರಣ ಶಾಂತವಾಗಿ ನಡೆದು ಅಲ್ಲಿಂದ ನಾವು ವಿರಮಿಸಿದೆವು ಅಂತ ಮತ್ತೆ ಹೇಳಿದರಂತೆ. ಆ ಒಂದು ಕಾರ್ಯಕ್ರಮ ಅಲ್ಲದಿದ್ದರೆ ಏನಾಗ್ತಿತ್ತು ಅಂತ ಅವರು ಹೇಳಿದರು. ಅದಕ್ಕೆ ಯಾವುದೋ ಪುಣ್ಯಕ್ಷೇತ್ರಗಳು ಯಾವ ಸಮಾಜದಲ್ಲಿ ಶಾಂತಿ ಸಮಾಜವನ್ನು ಕಾಪಾಡ್ತದೆ ಅಂದರೆ ಚಿಕ್ಕ ಉದಾಹರಣೆ ಇದು ನಡೆದ ವಿಚಾರ. ನಾವೆಲ್ಲೋ ಮಾತಾಡುವಾಗ ಪುರಾಣದ ಇಲ್ಲ ಎಲ್ಲಿಯ ಕಥೆಗಳು ಹೇಳೋದಿಲ್ಲ, ನೈಜ ಚಿತ್ರಣವನ್ನು ಬಿಡಿಸುವಂಥ ಸುಬ್ರಹ್ಮಣ್ಯ ಸ್ವಾಮೀಜಿ ಯಾವಾಗಲೂ ಹೇಳಲಿಕ್ಕೆ ಉಂಟು, ನೈಜ ಉದಾಹರಣೆ ಕೊಡಬೇಕಾದ್ರೆ ಬಲ್ಯೋಟು ಸ್ವಾಮೀಜಿ ಹತ್ರ ಹೋಗಬೇಕು ಅಂತ. ಹಾಗೆ ನೈಜ ಉದಾಹರಣೆಯನ್ನು ಹೇಳುತ್ತಾ ಆ ಕ್ಷೇತ್ರದ ಶಕ್ತಿ ಏನೆಂಬುದನ್ನು ನೀವು ಗಮನಿಸಿ
ಮುಂದೆ ಶಿವಗಿರಿಯ ಹಾಗೆ ಗೆಜ್ಜೆಗಿರಿಯು ಬೆಳೆಯಲಿ. ಸ್ವಾಮೀಜಿ ಹೇಳಿದರು ಶಿವಗಿರಿ ಅಲ್ಲ ಚೆಂಬಳಂತಿ ಅಂತ, ಯಾಕಂದರೆ ನಾರಾಯಣ ಗುರುಗಳು ಹುಟ್ಟಿದ ಮನೆ ಚೆಂಬಳಂತಿ. ಹಾಗೆ ಚೆಂಬಳಂತಿಯ ಆ ಸ್ಥಾನಮಾನ ಇಲ್ಲಿಗೂ ಬರಲಿ ಅಂತ ಶುಭವನ್ನು ಮಗದೊಮ್ಮೆ ಎಲ್ಲರಿಗೂ ಹಾರೈಸುತ್ತಾ ಈ ಕ್ಷೇತ್ರದ ಬೆಳವಣಿಗೆ, ಈ ಯಾತ್ರೆ ನಿವಾಸವ ಕೆಲಸ ಆದಷ್ಟು ಬೇಗ ನಡೆಯಲಿ ಅಂತ ಮಗದೊಮ್ಮೆ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಗುರುವರ್ಯರ ನೈಜ ಕಥೆಯಾಧಾರಿತ ಒಂದಷ್ಟು ಸ್ಫೂರ್ತಿದಾಯಕ ಮಾತುಗಳಿಗೆ ಶಿರಸ ಪ್ರಣಾಮಗಳು ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾ, ಆತ್ಮೀಯರೇ, ಹೆಣ್ಣು ಮನಸ್ಸು ಮಾಡಿದರೆ ಅದಂತಹ ಕೆಲಸವನ್ನು ಕೂಡ ಸಂಪನ್ನಗೊಳಿಸ್ತಾರಂತೆ. ಹಾಗೆ ಇದಕ್ಕೆ ಅನ್ವರ್ಥನಾಮ ನಮ್ಮ ವೇದಿಕೆ ಮೇಲಿರುವಂತಹ ನಮ್ಮ ಮುಖ್ಯ ಅತಿಥಿಗಳು. ಈ ದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥವರು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು ಶ್ರೀಮತಿ ಪ್ರತಿಭಾ ಕುಳಾಯಿ. ತಾವು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಧ್ಯಕ್ಷರಾಯನ ಸಂಜೀವಣ್ಣಗೆ ನಮಸ್ಕಾರ ಪನೊಂದು, ವೇದಿಕೆ ಡಿತಿನ ಮಾತಾ ಗಣ್ಯರಿಗೆ ನಮಸ್ಕಾರ ಪನೊಂದು, ಮೂಲು ಸೇರಿದಿನಂಚಿಂತ ಮಾತೆರೆಗ್ಲ ನಮಸ್ಕಾರ ಪನೊಂದು. ಇನಿ ಈ ಸುಂದರವಾಯಿನ ವೇದಿಕೆಗೆ ಎಂಕ ಒಂಜಿ ಅವಕಾಶ ತಿಕ್ಕದಂಡು ಯಾನ್ ಆ್ಯಕ್ಚುಲಿ ಅಕಡೆ ಪೋಡುಂದಿತ್ತೆ ಪೋದಾಯ್ ಬಕ್ಕದಾದ ಮನಸ್ಸಿಡ್ ಬತ್ತನ್ ಬಂಡ ಯಾನ ದೇವಿ ಬಾಯ್ದಿನ ಕ್ಷೇತ್ರಡುಲ್ಲ. ಈ ಕ್ಷೇತ್ರಡು ಬಿಲ್ಲವ ಸಮಾಜಡಾವಡು ಯಾಪಲ ಪೊಂಜೋಲೆಗೆ ಮಸ್ತ್ ಆದ್ಯತೆ ಕೊಡ್ತುಂಡು. ಈ ವೇದಿಕೆಡು ಒಂಜಿ ಪೊಂಜೋ ಪಾತೆರ್ ಜಿಡ ಅವು ಪೊರ್ಲ ಅವಂದು ಪಂಪಿನ ಪಾತೆರ ಎನ್ನದು ಯಾನು ಪಿರ ಬತ್ತ ಈ ಕ್ಷೇತ್ರಗೆ ದಯಪಂಡ ಯಾನು ದೇವರಿಗೆ ಅಪಮಾನ ಮಂತಿಲ ಕಾಪುಣದು ಯಾನು ಮಲ್ಲ ಜನ ಹತ್ತು ಮಲ್ಲ ವಾಗ್ಮೀಲ ಹತ್ತು ಆಂಡ ಎಂಕ್ ಸಮಾಜದ ಮಿತ್ತು ಮೋಕೆ ಉಂಡು, ಪ್ರೀತಿ ಉಂಡು, ಕಾಳಜಿ ಉಂಡು. ಸಂಜೀವಣ್ಣ ನಡಕೆಂಡೆ ಏತ್ ಖರ್ಚಿ ಆಪುಂಡು ಸಮುದಾಯ ಭವನಗೆ ಸಂಜೀವಣ್ಣ ಪುಂಡ್ರು 7 ಕೋಟಿ ಆಪುಂಡು ದಾಲ ಘೋಷಣೆ ಮನ್ಪುಲೆ ವೆಂಡೇರು ಯಾನ್ ದಾಲ ಘೋಷಣೆ ಮನ್ಪೊಡು ನಿಜ್ಜಿ ದಾಯ್ಪಂಡ ಎನ್ನ ಸಮಾಜ ಮಲ್ಲ, ಎನ್ನ ಸಮಾಜ ಏತು ಮಲ್ಲ ಉಂಡು ಪಂಡ ಎನ್ನ ಸಮಾಜದಕ್ಕಲು 1,500 ರೂಪಾಯಿ ಕೊರುಂಡ 7 ಕೋಟಿ ವಾ ಲೆಕ್ಕನೇ ಹತ್ತು ಅಂಚಾಯ್ನೆಟ್ ಹತ್ರ ಪ್ರತಿ ಒಂಜಿ ಇಲ್ಲದಕ್ಕಲು ಈ ಕಟ್ಟಡಗೆ 500 ರೂಪಾಯಿ 1,000 ರೂಪಾಯಿ ಮನಪೂರ್ವಕವಾದ ಕೊರಿಯರ್ ಕೊರ್ಪಿರು ಅವು ಮಲ್ಲ ಸಂಗತಿಯ ತಿತ್ತದ ಕಾಲಡು 1,000 ರೂಪಾಯಿ 500 ರೂಪಾಯಿ ಮಲ್ಲದಲ್ಲಕ್ಕೆ ಏನೊಂದಿಜೆ ಯಾನಿಕೇನು ನಿಕಳ್ದ ಮಾತಿರ್ಲ ಒಂಜೊಂಜಿ ಎಲ್ಲೆಲ್ಲಿಯ ಕಾಂಟ್ರಿಬ್ಯೂಷನ್ ಮನ್ಪ್ಲೆ ನಮ್ಮ 2 ತರ ತಗ್ಗವನು 2 ಪೋದಕ್ಕೆ ಏನೂ ಡೊನೇಷನ್ ದಕ್ಕ ಕಾಕಜಿ ಪದೊಂದು ಒಂತು ನಂಚಿಂದ ಪರಿಸ್ಥಿತಿ ಖಂಡಿತವಾದ ಬರ್ಪುಜಿ ಯಾನು ದುಂಬುಲ ಈ ಕ್ಷೇತ್ರಕ್ಕೆ ಯಾನು ಕೊಡ್ತೀನತ್ತ ದೇವೇರು ಕೊರ್ಪಾದೇರು ನನಲ ಕೊರ್ಪವೇರು ಪನ್ಪುನ ಎಂಕ್ ನಂಬಿಕೆ ಉಂಡು. ಎನರ್ದು ಏತ ತೀರಂಡು ಮಿತಿ ಮೀರಿದ ತನು ಮನ ಧನ ಸಂಪೂರ್ಣವಾದ ಯಾನು ಈ ಕ್ಷೇತ್ರ ಕೊರ್ಪೆ ನಮಕ್ ದಾಲ ಪೋಡಿಗೆಜಿ ಗಟ್ಟಿದ ಸ್ವಾಮೀಜಿ ಉಲ್ಲೇರು ಆರು ಖಾಲಿ ಮನಸ್ಸು ಮಂತಲ್ಲ ಯಾವು ಇಡೀ ಸಮಾಜನ ಒಟ್ಟು ಮಂತದ್ದು ಮಲ್ಲ ಮಲ್ಲಕ್ಕಳ್ದ ಆರೋಗ್ಯದ ತೊನ್ಪಾವಲಿ ಅಂಚಾಯ್ನೆಟ್ ಹತ್ರ ನಮ್ಮ ದುಡ್ಡದ ವಿಚಾರಕ್ಕೂ ದಾಲ ಪೋಡಿನ ಅಗತ್ಯ ಇಜ್ಜಿಂದ ಯಾನು ಎನ್ನುವೆ ಬಕ್ಕ ಯಾನು ಇನಿ ಈ ಸ್ಥಾನ ಮಾಡೋಡು ಉಂತೋಡು ದಾಂಡಲ್ಲ ಐಕ ಖಂಡಿತವಾದ ನಾರಾಯಣ ಗುರುವೇ ಕಾರಣ. ದಾಯ ಪಣ್ಣಂಡ ಒಂಜಿ ಕಾಲಡು ಪೊಂಜೋಲೆಗೆ ಬ್ಲೌಸು ಪಾಡರ್ ಎತ್ತಿಜಿ ಇನಿ ಎಂಕುಲು ಸ್ಟೇಜ್ ನಡುಟು ಕುಲ್ಲುವ ಅವು ದಾಯಡ ಪಂಡ ಎಂಕಲ ವಿದ್ಯೆ ಇರ್ದ ಹತ್ರ ಎಂಕಲ ಎಜುಕೇಷನ್ ಇರ್ದ ಹತ್ರ ಅಂಚ ಐನಾತ್ ನಮ್ಮ ಸಮಾಜದ ಜೋಕ್ಲೆಗೆ ನಮ್ಮ ವಿದ್ಯೆಗೆ ಪ್ರಾಮುಖ್ಯತೆ ಕೊರ್ಕ ಐಕದಾದ ಸಹಕಾರ ಬೋರ್ಡು ಯಾನ್ ಮನ್ಪು ಎನ್ನೆಲ್ಲ ಒಂಜಿ ಟ್ರಸ್ಟ್ ಉಂಡು. ಸುಮಾರು ಜನ ಜೋಕ್ಲೆಗೆ 500 ಮಿತ್ತು ಪೊಂಜೋಕ್ಲೆಗೆ ಹಿಂದುಳಿದ ವರ್ಗದ ಕ್ಲೆಗೆ ಎನ್ನ ಟ್ರಸ್ಟ್ ಇರ್ದು ಯಾನ್ ಸಹಾಯ ಮಂತೊಂದುಲ್ಲೆ ಏರ್ಲ ನಿಖಲ ಊರುಡ್ಲ ಎತ್ತೆರಡ ಆ ಕ್ಲೆಗ್ಲ ಯಾನ್ ಸಹಾಯ ಮನ್ಪುವೆ. ಈ ಕಟ್ಟಡದಾದ ಉಂಡು ಐನಾತ್ ಬೇಗ ಆವಡು ಇನ್ನು ಎಂಕ್ ಹಿಂದುಳಿದ ವರ್ಗದ ಆಯೋಗದ ಸದಸ್ಯ ಅವೇ ರೀತಿ ಪ್ರಭಕರಣ್ಯತ್ತೀರ ಆರೇಗ ತಿಕ್ಕದಿಂದಾಂಡ ಹರೀಶಣ್ಣಗೆ ತಿಕ್ಕದಿಂದಾಂಡ ಎಂಕಲ್ ಮಾತ ಪೂಜಾರ್ಲು ಪನ್ಪುನ ಭಾವನೆ ತಿಕ್ಕದಿಂದ ದಯಪಂಡ ಈ ಜಿಲ್ಲೆಡು ಅತ್ಯಂತ ಹೆಚ್ಚಿನ ಸಂಖ್ಯೆಡು ನಮ್ಮವಲ್ಲ ಅಂಚಾದು ಎಂಕ್ ಮಸ್ತ್ ಹೆಮ್ಮೆ ಆಪುಂಡು ಯಾನೊಂಜಿ ಪೂಜಾರ್ದಿಂದು ಪನಿಯರೆ ಅವೇ ನನ್ನ ದುಂಬುಗ್ಲ ಮಾತೆರೆಗ್ಲ ಮಸ್ತ್ ಅವಕಾಶ ಉಂಡು ಈ ಸಮಾಜಡ್ ನಮ್ಮ ಆಯ್ನಾತ್ ಈ ಕ್ಷೇತ್ರಗ್ ಅವೇ ರೀತಿ ಈ ಕಟ್ಟಡಗೆ ಸಹಕಾರ ಮನ್ಪುಗ ಎಲ್ಲಂಜಿ 7 ತಾರೀಕಿಗೆ ಎನ್ನೆಲ್ಲಡು ಗೆಜ್ಜೆಗಿರಿತ ಒಂಜಿ ಆಟೋನ್ ದಿಗೊಂದೆ ಮುಲ್ ಬೈದಿನ ಮಾತಿರ್ಲ ಬಲೆ ನಿಖಲೆಗೆ ಸಾಮರ್ಥ್ಯ ಇತ್ತಣಂದಾಂಡ ನಿಖಲ ಇಲ್ಲಡ್ಲ ಗೆಜ್ಜೆಗಿರಿತ ಒಂಜಿ ಆಟೋನು ಗೊಬ್ಬಾಲೆ ಈ ರೀತಿ ನಮ್ಮ ಸಮಾಜಗೂ ನಮ್ಮ ಕ್ಷೇತ್ರನು ನಮ್ಮ ಬೆಳೆ ಸಾಧ್ಯ ಉಂಡು ಪಂದದ ಎಂಕಿ ಪೊರ್ಲುದ ವೇದಿಕೆಡ ಅವಕಾಶ ಮಂತಕರು ನಮ್ಮ ಮಾತೆರೆಗ್ಲ ನಮಸ್ಕಾರ ಪನ್ಪೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ಗುರ್ಕಾರ್ಯರು ಶ್ರೀಯುತ ಸತೀಶ್ ಕುಂಬಲ ಇರು ರಡ್ಡು ಪಾತೆರಡು ಪನ್ಪಿ ಭಿನ್ನಯ ಗ್ರಾಮದ ದೇವರ ಅಂಚನೆ ಶ್ರೀಕೃಷ್ಣ ಪರಮಾತ್ಮನ ದೇವಿ ಬೈದಿನ ಭಕ್ತಿಡು ಪ್ರಾರ್ಥನೆ ಮಲ್ತೊಂದು ಗೆಜ್ಜೆಗಿರಿದ ಈ ಒಂಜಿ ಯಾತ್ರೆ ನಿವಾಸದ ಶಿಲಾನ್ಯಾಸ ಸಮಾರಂಭದ ವೇದಿಕೆ ಪುನಃ ಪೂಜ್ಯ ನಮ್ಮ ಮಾತರ್ನಲ್ಲ ಪ್ರೀತಿದ ವಿಖ್ಯಾತಾನಂದ ಸ್ವಾಮೀಜಿ ಬೊಕ್ಕ ವೇದಿಕೆ ಪುನಃ ಮಾತ ಗೌರವಾನ್ವಿತ ಅತಿಥಿನಕ್ಲೆ
ಸತ್ಯ ಪನೋಡ್ದಂಡ ಯಾನ್ ರವೆನ್ನಡ ಪಂಡಿತ್ತಾನ್ ವಾ ಕಾರಣಗಳ ಇನಿ ಬರಿಯರ್ನೇ ಸಾಧ್ಯ ಜಾತ್ ಕಾರ್ಯಕ್ರಮ ಉಂಡು ಅವನ್ ಇನಿ ಭಾರಿ ಎಡ್ಡೆ ದಿನ ಬಂಡ ಭಾರಿ ಎಡ್ಡೆ ದಿನ ಅಣ್ಣ ಎನ್ನ ಮನಸ್ಸು ಪ್ರತಿಪಕ್ಕ ಪಲ್ನಕನೆ ಕೇನ್ನೆ ಅಜ್ಜಿ ಯಾನ್ ವರ ಇಡೇ ಬತ್ತಿಜಿಂದ ಎನ್ನ ಬಾರಿ ಮಲ್ಲ ತಪ್ಪಾಪುನೊಂದು ಪನ್ಪನ ಲೆಕ್ಕಡು ಪೂರ ಬಿಡುದು ಸೀದಾ ಇಡೆಗೆ ಬರೋಡು ಮನಸ್ಸು ಬತ್ತನು ಇಡೆ ಬತ್ತೇನೆ ಇನಿ ಸೆಂಟ್ರಲ್ ಮಿನಿಸ್ಟ್ಲ ಬೈದೇರು ಬಕ್ಕ MP ಬೈದೇರು ಮಾತಾ ರಾಜಕೀಯ ಪಾರ್ಟಿದಲ್ಲ ಮಾತಾ ಪ್ರಮುಖ ಎಲ್ಲ ಈ ಒಂಜಿ ಕಾರ್ಯಕ್ರಮಕ್ಕೆ ಬಕ್ಕ ಈ ನೇಕ್ ಸಾಕಾರ ಮಲ್ಪ ಪನ್ಪನ ದೃಷ್ಟಿನ ಮಾತೆಲ್ಲ ಬೈದೇರು ನಮ್ಮ ಸಮುದಾಯ ನಮ್ಮ ಸಮಾಜ ಗಟ್ಟಿಯಾವಡು ಪನ್ಪನ ನೆಲದ ಒಟ್ಟಿಗೆ ಈ ಒಂಜಿ ಧಾರ್ಮಿಕ ಕ್ಷೇತ್ರಲ ಅತ್ಯಂತ ದಕ್ಷಿಣ ಭಾರತಡೆ ಅತ್ಯಂತ ಕೀರ್ತಿ ದೆತ್ತೊಂದಂಚಿನ ಕ್ಷೇತ್ರ ಆವಡು ಪನ್ಪನ ರೀತಿಡು ಮಾತೆಲ್ಲ ಭಾರಿ ಪ್ರಯತ್ನ ಮಲ್ತೊಂದುಲ್ಲೇರು ಎಂಕ್ಲು ಪಿರಾವಡು ಮಾತ್ರ ಒಪ್ಪುನಿ ನೆಕ್ತ ಪಿರಾವಡು ಭಾರಿ ಮಲ್ಲ ಬೆನ್ಪಾಟಿಗೆ ಬೆನ್ಪುನಂಚಿನ ಕೆಲಸಲೇನು ಮಾತೆಲ್ಲ ಸೇರಿದು ಮಲ್ತೊಂದುಲ್ಲೇರು ನಮ್ಮ ಮಾತೆಲ್ಲ ಐತೊಟ್ಟಿಗೆ ಉಪ್ಪೊಡಾಯಿನ ಕೆಲಸ ಇನ್ನು ವಿಖ್ಯಾತಾನಂದ ಸ್ವಾಮೀಜಿ ನಮ್ಮ ಮಾತೆರ್ನೆಲ್ಲ ಹಿರಿಯ ಸ್ವಾಮೀಜಿ ಇಡೀ ನಮ್ಮ ಕರಾವಳಿ ಬಾಗಡ್ ನಮ್ಮ ಸಮುದಾಯನ ಗಟ್ಟಿ ಮಲ್ಪರಿಗೋಸ್ಕರ ಅನ್ನನೇ ಆಯ್ನ ರೀತಿಡು ಒಂಜಿ ಯೋಜನೆ ಮಲ್ತದೆ ಕೆಲಸ ಕಾರ್ಯ ಮಲ್ತೊಂದುಲ್ಲೇರು ಅರ್ನೊಟ್ಟಿಗೆ ನಮ್ಮ ಗಟ್ಟಿಯಾದ ನಮ್ಮ ಮಾತೆಲ್ಲ ಒಟ್ಟು ಉಂತುನಲ್ಲ ನಮ್ಮ ಮಾತೆರ್ನೆಲ್ಲ ಜವಾಬ್ದಾರಿ ಇಂಚಿತ್ತಿನ ಒಂಜಿ ಧಾರ್ಮಿಕ ಕ್ಷೇತ್ರನ ಬೆಲಗೊಡುಂದಾಂಡ ನಮ್ಮ ಮಾತೆರ್ಲ ನೇತ ಪಿರಾವಡು ಗಟ್ಟಿಯಾದ ನೇತೊಟ್ಟಿಗೆ ಉಪ್ಪುನ ನಮ್ಮ ಜವಾಬ್ದಾರಿ ಬಕ್ಕ ಕರ್ತವ್ಯ ಅಂದ ಈ ಸಂದರ್ಭ ಪನೊಂದು ಯಾನ್ಲ ಏನರ್ದು ಎಂಚಿನ ಶಕ್ತಿ ಮೀರಿದ ಕೆಲಸ ಕಾರ್ಯ ನೇಕ ಮಲ್ಪೆರೆ ಆಪುಂಡು ಐನು ಪೂರ ಮಲ್ಪೆ ಅಂದ ಈ ಸಂದರ್ಭ ಪನೊಂದು ಅವಕಾಶ ಕೊನ್ನ ನಿಕ್ಲೆ ಮಾತೆರೆಗಳ ಧನ್ಯವಾದ ಸಲ್ಲಿಸದೆ ಎನ್ನ ಪಾತೆನಂತವೆ ಜೈ ಹಿಂದ್ ಜೈ ಶ್ರೀರಾಮ್. ವಿಶೇಷವಾದ ತೌಳವ ಪರಂಪರೆಡೆ ನಿರ್ಮಾಣ ಅವರಿಪ್ಪುನಂಚಿತ್ತಿನ ಯಾತ್ರಿ ನಿವಾಸದ ವಾಸ್ತು ವಿನ್ಯಾಸನ ಮಲ್ತಿನಂಚಿತ್ತಿನ ಪ್ರಮಲ್ ಕುಮಾರ್ ಮಲ್ತದ ಮಿತ್ತ ಚಾವಡಿಗೆ ಬತ್ತದೆ ಪರಂಪೂಜ್ಯ ಸ್ವಾಮೀಜಿನ ಕೈಟ ಒಂಜಿ ಶಾಲದ ಗೌರವಾರ್ಪಣೆಯನ್ನು ಸ್ವೀಕಾರ ಮಲ್ಪಡುವ ಬಣ್ಣದ ಭಿನ್ನಾಯ ಮಲ್ತೊಂದಲ್ಲೇ ಕಾರ್ಕಾಳ ಬಿಲ್ಲವ ಸಂಘದ ಅಧ್ಯಕ್ಷರಾದಿತ್ತೊಂದು ಬಹುಶಃ ಪ್ರಮಲ್ ಕುಮಾರನ ಒಂಜಿ ವಾಸ್ತು ವಿನ್ಯಾಸ ಅಂದ ಪಂಡ ಅವು ಒಂಜಿ ವಿಶೇಷವಾಯಿನಂಚಿತ್ತಿನ ಜನಕ್ಲ ಆಕರ್ಷಣವಾಯಿನಂಚಿತ್ತಿನ ವಿನ್ಯಾಸ ಆದಿಪ್ಪುಡು ಒಂಜಾತ್ ಕಕ್ಕೆ ಪದವದ ಗರಡಿದಂಚಿತ್ತಿನ ವಿಶೇಷವಾಯಿನಂಚಿತ್ತಿನ ನಮಕ್ ಆ ಕ್ಷೇತ್ರಕ್ಕೆ ಪೊಗ್ಗುನಗನೆ ಕಣ್ಣಿಗೆ ತಲ್ಮೆನ ಐಸಿರ ಕೊರಪಿನಂಚಿತ್ತಿನ ವಿನ್ಯಾಸ ಈ ಬಾಗುಡ್ಲ ಗೆಜ್ಜಗಿರಿ ಕ್ಷೇತ್ರ ಪಂಡನೆ ಒಂಜಿ ಪೊಸತ್ತಾಯಿನಂಚಿತ್ತಿನ ನಮ್ಮನೆ ವಿನ್ಯಾಸ ಅವಕ್ಕೆ ಪೂರಕವಾದ ಯಾತ್ರಿ ನಿವಾಸದ ವಿನ್ಯಾಸನೆ ಬಾರಿ ಪೊರ್ಲುಡು ನಮಕ್ ಕಣ್ಣಿಗೆ ಕಟ್ಟುಲಕ ಕಡದು ಕೊರ್ನಾರೆ ಪ್ರಮಲ್ ಕುಮಾರ್ ಮೇರೆಗೆ ಈ ಪೊರ್ತುಗು ದಿಂಜಿ ಬಿಡಲ್ದ ಮುಖ್ಯದ ಸೋಲ್ಮೇಲಿನ ಸಂದಾಯ ಮಲ್ತೊಂದು ಅಂಚನೆ ವಿಶೇಷವಾದ ಕರೆನ ಮೂಜಿ ವರ್ಷದಿಂಚ ನಿರಂತರವಾದ ತುಳುನಾಡುದಾಯಿ ಮಣ್ಣ ಕಮ್ಮೆನ ಗೆಜ್ಜಗಿರಿತ ಮಣ್ಣ ಶಕ್ತಿನೇ ಆದಿಧೂಮಾವತಿ ದೇವೈದಿದಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ತಿರುಗಾಟ ಮಲ್ತೊಂದು ಈ ವರ್ಷ 4ನೇ ವರ್ಷದ ತಿರುಗಾಟಗೆ ಇನಿ ರಾತ್ರಿ ಈ ಸೇವೆ ಕ್ಷೇತ್ರಡೆ ಗೆಜ್ಜೆ ಸೇವೆ ಅದು ತಿರುಗಾಟ ಆರಂಭ ಇನಿ ರಾತ್ರಿ ಗೆಜ್ಜೆಗಿರಿತ ಗೆಜ್ಜೆ ಸೇವೆದ ಮುಖಾಂತರವಾದ 4ನೇ ವರ್ಷದ ತಿರುಗಾಟ ಆರಂಭ ಒಂದು ಪಣ್ಣೊಂದು ಲೇಸದ ದುಂಬತ್ತ ದೇಯಿ ಬೈದೇದಿ ಕೋಟಿ ಚೆನ್ನಯ ಮೂಲಸ್ಥಾನ ಕ್ಷೇತ್ರಾಡಳಿತ ಸಮಿತಿದ ಅಧ್ಯಕ್ಷರಾಯಚಿತನ ರವಿ ಪೂಜಾರಿ ಚಿಲಿಂಬಿ ಈ ಪೊರ್ತುಗು ರಡ್ಡು ಪಾತೇರುನ ಪೊರ್ತು ಉಂದು ಹತ್ತು ನಮ್ಮ ಒವಿತ್ತಿನಲ್ಲ ಕೆಲ್ಸಡು ಮಲ್ತು ತೋಜಾವನಾರು ಪಣಿಪಿನಾರು ರವಿ ಅಣ್ಣೆ ಅಂಚ ಅದು ವಿಶೇಷವಾದ ಆನೆರ್ದು ಇನಿವರೆ ಮುಟ್ಟಲ ಪಾತೆರ ಕಮ್ಮಿ ಕೆಲಸ ಜಾಸ್ತಿ ಪನಿಪಿನ ನಟ್ಟು ಪೊರ್ತುದ ತುರ್ತನೋತಿರ ಒಂದು ಲೇಸನ ಮುಂದಾರ್ಪೆ ಅನುವು ಕೊಡ್ತೀರಿ ಮಾತ ಬಿನ್ನೇರ್ ನಕ್ಕಳೆಲ್ಲ ಲೇಸನ ಮುಂದಾರ್ಪೆ ಅನುವು ಏನೊಂದು ಅಪ್ಪೆದಾಂತಿ ಇಲ್ಲು ತುಪ್ಪೆದಾಂತಿ ಜಾಲು ಉಪ್ಪುದಾಂತಿ ಅಟಿಲು ಲೇಸಡು ಗುರಿ ಕಾರಣ ಮದಿಪುದಾಂಟೆ ಕೂಟಾಗಿ ಮುಕ್ತಲೆಜ್ಜಿ ಆ ನಿಲಟ್ ಇನಿತ ಚಾವಟಿ ಲೇಸದ ಗುರ್ಕಾರ್ಮೆದ ಗದ್ದಿಗೆಡು ಕುಲ್ದಿನಾರೆ ಸಂಜೀವ ಪೂಜಾರಿ ಬಿರುವ ಈ ಪೊರ್ತುಗು ಗುರ್ಕಾರ್ಮೆದ ಮದಿಪು ಕೊರಡು ಈರು ಎಂದು ಭಿನ್ನಾಯ ಮಲ್ತೊಂದುಲ್ಲ ಸುರುಕಾದು ಅಪ್ಪೆ ದೇವಿ ಬೈದಿದ್ನ ಪಾದಗು ವಂದನೆ ಮಂತಂದು ವೇದಿಕೆ ಸ್ವಾಮೀಜಿನ ಆಶೀರ್ವಾದ ತದ್ದು ವೇದಿಕೆ ಮಾತ ಗಣ್ಯರೇ ಮೂಲು ಸೇರಿನ ಬಂಧು ಭಗಿನಿಯರೇ ಸಮಯ ಮೀರಿದಂಡು ಜನಕುಲುಬ್ರ ಪೋನುಲ್ಲಿರಿ ಹೆಚ್ಚಿಗೆ ಆನೆ ಪಾತ್ಯರೆ ಪೋಪುಜಿ ಬಂದುಲೆ ಶ್ರೀಕ್ಷೇತ್ರ ಗೆಜ್ಜೆಗಿದ್ರೆ ಗೆಜ್ಜೆರಿಟ್ಟು ಒಂಜಿ ಆಡಳಿತ ಟ್ರಸ್ಟ್ ಉಂಡು ನೆತ್ತ ಸುರೂತ ಅಧ್ಯಕ್ಷರಾದ ರಾಜಶೇಖರ್ ಕೋಟಿನ ಆದಿತ್ಯರು ಬಹುಶಃ 4 ಎಕರೆದಾತು ಜಾಗಿದ್ದೆತ್ತದು ಕನ್ವರ್ಷನ್ ಮಂತದು ನಮ್ಮ ಸಮಿತಿ ಕೊಡ್ತೇರು ಒಂಜಿ 2-3 ವರ್ಷ ಬೇತೆ ಕಾರಣದಾದ ಮುಲ್ಪ ಒಂತೆ ಕೆಲಸ ಕಮ್ಮಿ ಆಂಡು 5 ಬೊಕ್ಕ ಅಧ್ಯಕ್ಷರು ಒಂಜಿ ಮಾಸ ಬೆಲೆತ್ತದು ಏನಾನು ಮಾತ ಸಮಿತಿದ ಸೇರ್ದು ಒಂಜಿ ಅಧ್ಯಕ್ಷರು ಮಂತೇರು ಈರು ಸಂಜೆರೆ ಈ ಕ್ಷೇತ್ರಡು ಬೆನ್ನೋಡು ಕೆಲಸ ಮನ್ಪೊಡುಂದು ಯಾನು ಅಧ್ಯಕ್ಷರಾಗಿ ಕೂಡಲೇ
ಒಂದು ಆಲೋಚನೆ ಮಂತೆ ಇನಿ ಈ ಕ್ಷೇತ್ರಡು ವಿಶ್ವ ಬಿಲ್ಲವೇರು ಬರೋದಿಲ್ಲೇರು ಬೇತೆ ಬೇತೆ ಊರುದು ಬರ್ಪೇರು ಬತ್ತಂಡ ಒಂಜಿ ದಿನ 2 ದಿನ ಕುಲ್ಲುದು ಮೂಲು ಪೂಜೆ ಪುರಸ್ಕಾರ ಮಂತಂಡ ಆಕನ ಮನಸ್ಸಿಗೆ ತೃಪ್ತಿ ಆಪಣ ಪಂಪಣಂಜಿ ನಮ್ಮ ಮನಸ್ಸಿಗೆ ಬತ್ತಿನದವರ ಯಾನು ವಿಶೇಷವಾದ ಮೀಟಿಂಗ್ ಎತ್ತದು ಮಾತೆರಡಲ ಒಂದು ಪ್ರಸ್ತಾವನೆ ಮಂತೆ ಮಾತಿರ್ಲ ಮನ್ಪುಗ ಬಂದಿರು ಸುರುಕಾದು ಎಂಗ್ನ ಪಿತಾಂಬರ ಎರಜೆ 5 ಲಕ್ಷ ರೂಪಾಯಿ ಕೊರ್ಪೆ ಘೋಷಣೆ ಮಂತಿದ್ದು ಬೇರೆ ಬೇರೆಕ್ಕೆ ಎನ್ಮ ಜನ 5 ಲಕ್ಷ ರೂಪಾಯಿ ಕೊರ್ಪೆ ಒಂದು ಘೋಷಣೆ ಮಂತಿರು ಆ ಒಂಜಿ ಧೈರ್ಯೋಡು ಬಹುಶಃ ಎಂಗ್ಲು ಮನೆ ಬೊಂಬೈಗೆ ಪೋಯ ಅಲ್ಪ ಬಹುಶಃ ಎಂಗ್ಲಿಗೆ 5 ರೂಮದ ಘೋಷಣೆ ಅಂಡಿ 5 ಬೇಕಾದ್ರೆ ಬ್ಯಾಂಗ್ಳೂರು ಪೋಯ ಅಲ್ಪಲ ಮಧು ಬಂಗಾರಪ್ಪನ ನೇತೃತ್ವಗಳು ಒಂದು 4 ರೂಮದ ಆಶ್ವಾಸನೆ ತೆಗೆದನು ನೇಕ್ ನೇರ್ದು ಬಿಂತ ಹೆಂಗ್ ಜಾಸ್ತಿ ಪ್ರೇರಣೆ ಆದ ಬಹುಶಃ ಎಂಕುಲು ಈ ಒಂಜಿ ಕಾರ್ಯಕ್ರಮಗೂ ಏರನ್ ಬರ್ತದೆ ಏರ್ನ ಕೈಟ್ ಭೂಮಿ ಪೂಜೆ ಮಂತ್ರ ಆವು ಪಂದು ಒಂಜಿ ಚರ್ಚೆ ಅನ್ನಗ ಮಾತಾ ಸದಸ್ಯರ್ಲ ಪನ್ನಿ ಒಂಜಿ ಗುಜರಾತರು ನಮ್ಮ ಹಿರಿಯರು ದೈನಂದಿನ ನಮ್ಮ ಲೆಪ್ಪುಗ ಬಂದು ಎಂಗ್ಲೆ ಸುರುಕು ಮಸ್ತ್ ಸಹಾಯ ಮಂತ ನಾನು ಬಹುಶಃ ಎಂಗ್ಳು ಫೋನ್ ಮುಖಾಂತರ ಸಂಪರ್ಕ ಬಂದಾಗ ಆರು ಬರ್ಪುಜಿ ಸಾಧ್ಯಜಿ ಬರ್ರೆ ಬುರ್ಚಿ ಪಣ್ಣಗಲ ಎಂಗ್ಳು ಒತ್ತೆ ಮಂತ ಪನ್ನೆಕ್ಕೆ ಆರಿನ ಬೈದೇರಿ ಎಂಗ್ಲೆ ಮಾತೆರೆಗಲ ಸಂತೋಷ ಆತ್ಮ ಬಹುಶಃ ಈ ಪ್ರಾಯಡ್ಲ ಈತು ದೂರ ಬತ್ತದು 2 ದಿನ ಮೊದಲು ಕುಲ್ಲುದು ಇನ್ನು ಆ ಒಂಜಿ ರಡ್ಡರ ಮೂಜಿ ಪೀಠದ ಗುಂಡಿಗೆ ಜತ್ತದು ಆ ಒಂಜಿ ಕಲ್ಲದಿದು ಒಂಜಿ ಕುಟ್ಟಿ ಹಾಕುವಂಡ ಹಾರ್ಕೊನ್ನ ಒಂಜಿ ಧೈರ್ಯ ಬಹುಶಃ ಯಾಲ್ನ ಇನ್ನು ಒಂಜಿ ಕಲ್ಲದ ಪಾಕ ವರ್ಷ ಆದಿತ್ತು ಇನ್ನು ಆ ಗುಂಡಿ ಜತ್ತದು ಎಂಕಲ ಕಲ್ಲದೇರ್ಮ ಶಕ್ತಿ ಬೈದನು ಬಂದುಲೆ ಯಾನು ಹೆಚ್ಚ ಪಾತ್ರೆ ದಾಯಬಂಡ ಸ್ವಾಮೀಜಿಲು ಒಂಜಿ ಪಂಡೇರು ಬರ್ಪಿನ ವರ್ಷದ ಜಾತ್ರೆಗೆ ತುಂಬ ಒಂಜಿ ಉದ್ಘಾಟನೆ ಮಂತುಂಡು ಖಂಡಿತವಾದ್ಲ ಎಂಗ್ಲ ಆಡಳಿತ ಸಮಿತಿಲ ಟ್ರಸ್ಟಿಲ ಮಾತ ಪದಾಧಿಕಾರಿಗಳ ಸೇರ್ದು ನೇನು ಒಂಜಿ ಒಂಜಿ ಸಲಹೆ ಕೊರಿ 500 ರೂಪಾಯಿ 100 ರೂಪಾಯಿ ಕೂಪನ್ ಮಂತ್ಲಿ ಪ್ರತಿಪಕ್ಕ ಬಹುಶಃ ಈ ರೀತಿ ಅನ್ಲ ಎಂಗ್ಲು ಜನಕ್ಕನ ಕೈಕಾರ ಪತ್ತದನ್ಲ ಒಂಜಿ ವರ್ಷಗೂ ಈ ಕಟ್ಟಡನು ಎಂಗ್ಲು ಯಾತ್ರೆ ನಿವಾಸವನ್ನು ಉದ್ಘಾಟನೆ ಮಾಡ್ಪಣ ಭರವಸೆಯನ್ನು ಈ ಸಂದರ್ಭ ಪಣಿಯರೆ ಯಾನು ಇಚ್ಛೆ ಪಡಪೆ ದಯಪಂಡ ಎಂಗ್ ಪ್ರತಿಪಕ್ಕ ಮುರಾಣಿ ಪಂಡಿಯರು ಬ್ಯಾಂಗ್ಳೂರು ಪಣಪಗ ಈರ್ ಜಪ್ಪಲೆ ಸಂಜವನ್ನ ಎಂಚಿನ ಯಾನು ಉಳ್ಳೇ ಈರ್ನ ಪಿರವುಡು ಬಂದು ಬಹುಶಃ ಹರಿಪ್ರಸಾದ್ ಮುರಾಣಿ ಪಂಡಿಯರು ನಿಖಿಲ್ ಜಪ್ಪಲೆ ಫೈಲ್ ಮಂತೊಂದು ಎನ್ನ ಕೈತಳಿ ಬಲ್ಲಿ ಪೊಕ್ಕಡ ಬಾಯಿ ಪಾತ್ರ ಬಲ್ಲಿ ಕಾರ್ಯರೂಪಡು ಮನ್ಪಡುದು ಈ ರಡ್ಡು ಸಮಾಜದ ಲೀಡರ್ ನಗದು ಧೈರ್ಯ ಕೊಡ್ನಿದ್ದಾರೆ ಬಹುಶಃ ಬೊಕ್ಕೊಜಿನಿ ಕೆಸರಕಲ್ಲು ಬನ್ನ ಎಂಕಿ ಅವ್ರು ಗೊತ್ತಿಜ್ಜಿ ಆರ ಅಮ್ಮನ ಪುದರ್ಡು ಅವ್ರ ಆತ್ಮಲ್ಲ ಒಂಜಿ ಯಾತ್ರೆ ನಿವಾಸ ಕಟ್ಟದು ಕೊಡ್ತೇನಂಡ ಬಹುಶಃ ಇದೀಲ ಈ ಒಂಜಿ ಕ್ಷೇತ್ರ ಬಹುಶಃ ನಮ್ಮ MP ಬಂದಿರು ಸತ್ಯ ಧರ್ಮದ ಚಾವಡಿ ಬಂದು ಇನಿ ಎಂಕಲ ಒಂಜಿ ಆಸೆ ಉಂಟು ದೇವಂಡ ನೀವು ನಮ್ಮೊಂಜಿ ಪರಂಪರೆ ಬತ್ತಂಚಿನ ದೇವಿ ಬೈದಿನ ಕತೆ ಮೂಲ ಒಂಜಿ ಸತ್ಯನೇ ಪನ್ನೋಡು ತಂದೆ ಮೋಸ ಮನ್ಪೇರ ಬಲ್ಲಿ ಕೋಟಿ ಜನ ರೇಪಲ ಸತ್ಯಗೂ ತಿಗಲೇಡು ಸಾಧಿಕೋರ್ನಾಗಲು ಆ ಒಂಜಿ ಅಕಲ ಒಂಜಿ ಸಂದೇಶದ ಪ್ರಕಾರ ಈ ಕ್ಷೇತ್ರೋಡು ಎಂಗ್ಲು ಕೆಲಸ ಮನ್ಪ ಪಂಡದು ನಾನು ಈ ಸಂದರ್ಭ ಪಡೆಯ ಇಷ್ಟಪಡಪೆ ದಯಪಂಡ ಎಂಕುಲು ಏಪಲ ಸುಳ್ಳು ಪಂಡದು ಮೋಸ ಪಂದು ಎಂಚಿನ ಮಂತದಂಡ ಅವು ನಂಗೆ ಏಪಲ ತಿರುಗದು ಮುಟ್ಟಿರೋ ಚಾನ್ಸಸ್ ಉಂಟು ಜಾಸ್ತಿ ಉಂಟು ಅಂಚಾದ್ಮ ಈ ಕ್ಷೇತ್ರ ಒಂಜಿ ಶಕ್ತಿ ಪೀಠ ಅವಡು ಶಕ್ತಿ ಕೇಂದ್ರ ಬಹುಶಃ ಮುರಣಿ ಎಂಗುಲು ಬೊಂಬೈ ಪಣಗ ಅಲ್ಪ ನಮ್ಮ ಸಮಾಜದ ಮಾತೆರ್ಲ ಪಂಡ್ಯರು ಗೆಜ್ಜಗಿರಿ ಕ್ಷೇತ್ರ ಒಂಜಿ ನಮ್ಮ ಶಕ್ತಿಪೀಠ ಅವಡು ಮಾತೆರೆಗಳ ಒಂದು ನ್ಯಾಯ ಕೊರಪಣ ಒಂಜಿ ಸಂಸ್ಥೆ ಅವಳು ಬಂದು ಬೊಂಬೈಡ್ಲ ಎಂಗ್ಲಿ ಮಾತೆರ್ಲ ಪಂಡ್ಯರು ಬಹುಶಃ ಎಂಕುಲು ದುಮ್ಮುದ ದಿನೊಟ್ಟು ಎಂಕುಲು ಮಾತೆರ್ಲ ಒಂಜಿ ಕುಲ್ಲುದು ನಮ್ಮ ಸಮಾಜಗೂ ಓಲಾನ್ಲ ತೊಂದರೆ ಆನಂದ ಈ ಕ್ಷೇತ್ರ ಲೆತ್ತದು ಅಕಡೆ ಪಾತ್ರನಂಚಿನ ವ್ಯವಸ್ಥೆಯನ್ನು ಖಂಡಿತವಾದ್ಲ ಈ ಕ್ಷೇತ್ರ ಮಲ್ಪ ಬಂಡದು ಈ ಸಂದರ್ಭ ಪಣಿಯರೆ ನಾನು ಇಚ್ಛೆ ಪಡಪೆ ಬಂದಲೆ ಆಯ್ನಾತ್ ಬೇಗ ಈ ಕಾರ್ಯಕ್ರಮ ಒಂಜಿ ತಿಂಗಳಿಗೂ ತುಂಬ ಆವಡಿತಂದು ಕಾರಣ ಬರ್ಸದ ಒಂಜಿ ವಾತಾವರಣ ತೂದು ಪಿರ ಪಾಡ್ದು ಬಹುಶಃ ಇಲ್ಲ ಬತ್ತೆ ಬರ್ಸದೇ ಬತ್ತೆ ತೊಂದರೆ ಅಂಡು ಅಂಚಾದಿ ಪುನಗ ನನ್ನ ಇದಿದ ಬೊಕ್ಕ ಎಂಕು ಸ್ಪೀಡ್ ಕೆಲಸ ಮಂತುಲ್ಲ ನಮ್ಮ ಮಾತ ಸಮಾಜದ ಬಂದುಲ್ಲ ಸದಸ್ಯರ್ಲ ಹೆಚ್ಚ ಶ್ರಮದಾನ ಮುಖಾಂತರ ಅದನ್ನ ಒಂಜಿ 500 ರೂಪಾಯಿ 1,000 ರೂಪಾಯಿ ಕೊರ್ದು ದಂಕ ಸಾಕಾರ ಕೊರಡು ಪಂಡದು ಈ ನಂಕಿನ ಬತ್ನಂಚಿನ ಒಂಜಿ ಮಸ್ತ್
ಗಣ್ಯರು ನಮ್ಮನ್ನು ಕೈ ಬಿಡಾಯರು ನಂಗೆ ಸಾಕಾರ ಕೋರು ಪಂಡು ಒಂಜಿ ಆತ್ಮವಿಶ್ವಾಸಗಳು ಯಾನು ಒಳ್ಳೆ ಅಂಜಾದ್ನಾಗ ಹೆಚ್ಚಿಗೆ ನಾನು ಪಾತ್ರ ಬಪ್ಪುಜಿ ಈ ವೇದಿಕೆ ಮಾತಾ ಜನಕಲಿಗೆಲ್ಲ ಯಾನೊಂದು ಅಭಿನಂದನೆ ಸಲ್ಲಿಸೋದು ಬಹುಶಃ ಇನಿ ಈತ ಮಲ್ಲ ಒಂಜಿ ಕಾರ್ಯಕ್ರಮ ಆವಡ್ದಂಡ ಇನ್ನು ಜನಕಲು ಮುಖ್ಯ ಬಹುಶಃ ಇನ್ನು ಆತ ಮದಿಮಲಿತ್ತಿದ್ದಾರೆ ಎಂಗ್ಲು ಏರ್ನ ಇಲ್ಲಡೆ ಪೋಂಡ ಈ ಸರಿ ಬರ್ರೆ ಆಪುಜಿಂದೇ ಪಂಡಿತರು ಆಂಡ ಇನ್ನು ಕಾಂಡದ ಇದೇ ಬಿಟ್ಟ ಇಡೀ ಬತ್ತದ ಪೋಯಿನ ಜನಕಲಂತೂ ನಾನು ಹೆಂಗೆ ಆಶ್ಚರ್ಯ ಆದ ಉಂಡು ಬಂದ ಈ ಕ್ಷೇತ್ರಕ್ಕೆ ಇನ್ನು ನಮ್ಮ ವೈಯಕ್ತಿಕದಲ್ಲ ಇನ್ನು ಜನಕಲು ಇಡೆ ಬೈದಿರಿ ಈ ಕ್ಷೇತ್ರದ ಪುದರ್ದ ಮಿತ್ತು ಬೈದಿರು ನನಗೆ ಈ ಕ್ಷೇತ್ರದ ಮಿತ್ತೇ ಜನಕಲು ಬರ್ಪೇರ ತಂದೆ ವೈಯಕ್ತಿಕ ಮುಂದೆ ಪ್ರಚನೆ ಏರ್ನಲ್ಲ ಇಪ್ಪುಜಿ ಈ ಕ್ಷೇತ್ರದ ಒಂದು ಕಾರ್ಮಿಕ ಇತ್ನದಾದ ಇನ್ನು ಮಾತಿರಲ್ಲ ಭಕ್ತಿಯರು ಬರಂದುಲ್ಲಿರು ಮುಂದೆ ಒಂಜಿ ಶಕ್ತಿ ಉಂಡು ಬಹುಶಃ ಸ್ವಾಮಿಲು ಒಂಜಿ ಕತೆ ಉಂಡು ಅಂಚಿನ ನೂದು ಕತೆಲು ಮೂಲ ಉಂಡು ಕೇಳೊಂದು ಬೆತೆ ಬೆತೆ ಜನಗಳು ಅರಿಕೆ ಮಂತ್ ಪೋತಿರ ಆ ಕೆಲಸ ಅದು ಕುಡ ಬತ್ತದ ಮೂಲು ಆಕನ ಒಂಜಿ ಪೂಜೆನ ಪುರ ಮನ್ಪ ತೂಪ ಎಂಗುಲು ಅಂಚೆ ಈ ಜಾಗದ ಒಂಜಿ ಸತ್ಯ ಧರ್ಮ ನ್ಯಾಯಡು ಪೋಪುಲೆಗೆ ಪ್ರಯತ್ನ ಮನ್ಪ ಪಂಡದು ಅವಕಾಶಕ್ಕೆ ವಂದಿಸದು ಏನಾರು ಪಾತ್ರ ಉಂತವೆ ಜೈ ಹಿಂದ್ ಜೈ ಕರ್ನಾಟಕ ಗುರ್ಕಾರ್ ಮೇದ ಪಾತಿರಗು ಸೊಲ್ಮೆ ಸಂದಾಯ ಮಲ್ತೊಂದು ಸಹಕಾರ ಕುರ್ನಂಚಿನ ಮಾತಿರೆಗ್ಲ ಉಡಲ್ದಿಂಜಿ ಸೊಲ್ಮೆ ಪಾತಿರ ಸಂದಾಯ ಮಲ್ಪುಡು ಪನ್ಪಿ ಭಿನ್ನಯ ಅಭಿವೃದ್ಧಿ ಟ್ರಸ್ಟ್ ರಿಜಿಸ್ಟರ್ಡ್ ದ ಕಾರ್ಯಂತಿರು ಶ್ರೀಯುತ ಉಲ್ಲಾಸ್ ಕೋಟ್ಯಾನ್ ಕೆವಿ ಇರಡ ಸಲ ಸಾನ್ನಿಧ್ಯಕ್ಕೆ ಅಡ್ಡ ಬರೋದು ಅಂಚನೆ ವೇದಿಕೆ ದಿತ್ತನ ಮಾತಾರೆಗ್ಲ ಅಂಚನೆ ಎದುರುಡಿತನ ಗಣ್ಯರೆಗೆ ಸೊಲ್ಮೆ ಸಂದ ಒಂದು ಬೇರ್ಮೇರು ಬೈದ್ಯರ್ನಾಗ್ಲ 500 ವರ್ಷದೊಂಬು ಈ ಮಣ್ಣಡು ನಡೆತಿತ್ತೇರು ಅಂಚನೆ ಅಕಲ್ನ ಅನುಗ್ರಹ ಆಶೀರ್ವಾದದ ಮುಖಾಂತರವಾದ 2005 ಇರುವನೇ ಇಸುವಿಡು ಬ್ರಹ್ಮ ಕಲಸಾಂಡು ಆ 5 ಬುಕ್ಕದ 500 ವರ್ಷ ಕರೀದು ಕೂಡ ಅಭಿವೃದ್ಧಿ ಪರ್ವದ ಮುನ್ನುಡಿಗೆ ನೀ ಸ್ವಾಮಿಲಿನ ಮುಖಾಂತರ ಅಂಚನೆ ಹಿರಿಯರನ ಬೋಂಡ್ರನ ದಯಾನಂದ ಬೋಂಡ್ರರು ಮೇರನ ಮುಖಾಂತರವಾದ ಚಾಲನೆ ಆತಂಡು ಸಮಿತಿದ ಮಾತ ಸದಸ್ಯರ್ಲ ಸಮಾಜದ ಗಣ್ಯರ್ಲ ದಾನಿಲ್ಲ ಪೂರ ಸೇರಿದು ಈ ಕ್ಷೇತ್ರವನ್ನು ನಮ್ಮ ನಡಪಂದಿಲ್ಲ ಅಂಚನೆ ಇನ್ನಿತ ಕಾರ್ಯಕ್ರಮ ಪೂರ ಎಡ್ಡೆ ರೀತಿ ನಡತದು ಇನಿ ಮುಗಿತನದ ಲೇಸಿಗೆ ನಮ್ಮ ಚುಕ್ಕಿಪಾಡ್ರೆ ಬತ್ತದು ಯಾನು ಉಂತುದಿಲ್ಲ ಅಂಚನೆ ಇನ್ನಿತ ಈ ಲೇಸುಡು ನಮಕ್ ಆಶೀರ್ವಾದ ವಚನ ಕೊರ್ನಂಚಿನ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿ ಮೇರೆಗೆ ಗೌರವಪೂರ್ವಕವಾದ ಯಾನು ವಂದನೆಯನ್ನು ಸಲ್ಲಿಸವಂದಿಲ್ಲ ಅಂಚನೆ ಈ ಯಾತ್ರಿ ನಿವಾಸದ ಶಿಲಾನ್ಯಾಸನ ಮಂತನಾರು ನಮ್ಮ ಸಮಾಜದ ಹಿರಿಯರು ಅಂಚನೆ ಧಾರ್ಮಿಕವಾಯಿನ ಚಿಂತನೆ ಮಲ್ಪನಂಚಿನ ಒಂದು ಹಿರಿಯ ವ್ಯಕ್ತಿ ನಮ್ಮ ಸಮಾಜದ ಕೊಡುಗೆ ದ್ವಾನಿ ಅಂಚನೆ ಇತ್ತನೆ ಪಂಡೆರು ತನ್ನ ಅಪ್ಪನ ಪುದರ್ಡು ಗುಜರಾತ್ ಮಲ್ಲ ಒಂಜಿ ಮಂದಿರ ನಿರ್ಮಾಣ ಮಂತೊಂದುಲ್ಲೆರು ಅಂಚನೆ ಈ ಮಂದಿರಗಳ ಆರ್ನ ಅಮೃತ ಹಸ್ತಡ್ ಶಿಲಾನ್ಯಾಸ ಆತಂಡು ಆರ್ನ ಸಾಕಾರಡ್ಲ ಸಮಾಜದ ಮಾತ ತನುಮದ ಸಹಾಯಡ್ ಆಯ್ನಾತ್ ಬೇಗ ಆವೋಡು ಒಂದು ಏನೋ ದೇವರಡ ಕೇಳೊಂದು ಅಂಚನೆ ಆರೆಗ್ ಸಮಿತಿದ ಪರವಾದ ಮಾತ ನಮ್ಮ ಸಮಾಜದ ಸದ್ಭಕ್ತರನ ಪರವಾದ ನಾನು ಧನ್ಯವಾದನ ಸಮರ್ಪಣೆ ಮಲ್ತೊಂದುಲ್ಲೆ ಅಂಚನೆ ಈ ಒಂಜಿ ಕಾರ್ಯಕ್ರಮನ ಉದ್ಘಾಟನೆ ಮಂತದ್ದು ನಮ್ಮ ಸಮಾಜದ ಬಗ್ಗೆ ಎಡ್ಡೆ ರೀತಿಯ ಮಾರ್ಗದರ್ಶನನು ಸಮಾಜದ ಬಗ್ಗೆ ಚಿಂತನೆನು ದೇಶದ ಮಟ್ಟಡು ಮಾಜಿ ರಾಜ್ಯಸಭಾ ಸದಸ್ಯರು AICCದ ಕಾರ್ಯದರ್ಶಿಲು ಅಂಚನೆ ಸುಮಾರು ರಾಜ್ಯಲೆಡು ಕಾರ್ಯಕ್ರಮ ಮಂತದ್ದು ಅಂಚನೆ ಇತ್ತೆ ನಮ್ಮ ಈ ದಕ್ಷಿಣ ಕನ್ನಡ ಅಂಚನೆ ಕರ್ನಾಟಕ ರಾಜ್ಯಡು ನಮ್ಮ ಸಮಾಜದ ಬಗ್ಗೆ ಚಿಂತನೆ ಮಂತೊಂದು ದೇಶವ್ಯಾಪಿ ತಿರುಗೊಂದು ಕೆಲಸ ಮಲ್ಪಣಂಚಿನ ಹಿರಿಯರು ಸಮಾಜ ಚಿಂತಕರಾಯನ BK ಹರಿಪ್ರಸಾದ್ ಮಲ್ತೇರು ಮೇರೆಗೆ ಆಡಳಿತ ಸಮಿತಿಯ ಪರವಾದ ಟ್ರಸ್ಟ್ದ ಪರವಾದ ಮಾತ ಸದ್ಭಕ್ತರನ ಪರವಾದಲ್ಲಿ ನಾನು ವಂದನೆಯನ್ನು ಸಲ್ಲಿಸವಂದುಲ್ಲೆ ಅಂಚನೆ ಇನ್ನಿತ ಈ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಮಂತ್ರಿಲಾಯನ ಶ್ರೀಪಾದ ನಾಯ್ಕರು ಬತ್ತದು ನಮ್ಮೊಟ್ಟಿಗೆ ಇತ್ತದು ಎಡ್ಡೆ ಇಚ್ಛೆ ತಿಂತನೆಯನ್ನು ಕೊರ್ದು ನಂಗೆ ಎಡ್ಡೆ ಸಾಕಾರ ಕೊರ್ಪೆ ಪಂಪನ ಒಂಜಿ ಪಾತೆರನ್ನು ಪಂಡದು ಪೋತಿರು ಆರೆಗೆ ಆಡಳಿತ ಸಮಿತಿ ಅಂಚನೆ ಟ್ರಸ್ಟ್ ಮಾತ ಸೇರ್ನಂಚಿನ ಸದ್ಭಕ್ತರನ್ನ ಪರವಾದಿ ನಾನು ವಂದನೆಯನ್ನು ಸಲ್ಲಿಸವಂದುಲ್ಲೆ ಅಂಚನೆ ನಮ್ಮ ಈ ಭಾಗದ ಸಂಸತ್ ಸದಸ್ಯರು ಯುವಕಿರು ಆಯ್ನಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ್ ಬತ್ತದು ಈ ಕ್ಷೇತ್ರದ ಇಂಚಿನ ಪೂರ ಏನಡ್ದು ಸಹಾಯ ಆವಡು ಯಾನು ನಿಖಲ್ನೊಟ್ಟಿಗೆ ಉಲ್ಲೇ ಪಂಪನ ಪಾತೆರನ್ನು ಪಂಡದು ಧೈರ್ಯ ಕೊರ್ದು ನಂಗೆ ಪೋಯಿನಂಚಿನ ಬ್ರಿಜೇಶ್ ಚೌಟೇರಿಗೆ ಆಡಳಿತ ಸಮಿತಿ ಅಂಚನೆ ಅಭಿವೃದ್ಧಿ ಟ್ರಸ್ಟ್ ಮಾತ ಸದ್ಭಕ್ತರನ್ನ ಪರವಾದಿ ನಾನು ವಂದನೆಯನ್ನು ಸಲ್ಲಿಸೊಂದುಲ್ಲೆ ಜಿಂಜ ಕಾರ್ಯಕ್ರಮ ಉಂಡು ಪಂಡದು ಬೇಗ ಬತ್ತದು ಮುಲ್ಪ ಬತ್ತದು ದೇವಸ್ಥಾನಕ್ಕೆ ಅಡ್ಡ ಬುಡ್ದು ಆರ್ನ ಒಂಜಿ ಆರೈಕೆಯನ್ನು ತೆರಿಪಾದ ಪೋಯಿನಂಚಿನ ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರದ ಸಂಸದರಾಯನ ಕೋಟ ಶ್ರೀನಿವಾಸ್ ಪೂಜಾರ್ಲೆಗ್ಲ ಮಾತೆರ್ನ ಪರವಾದಲ್ಲ ಯಾನು ವಂದನೆಯನ್ನು ಸಲ್ಲಿಸೊಂದುಲ್ಲೆ ಅಂಚನೆ
ನಮ್ಮ ಮುಲ್ಕಿ ಮೂಡುಬಿದ್ರದ ಶಾಸಕರೆಲ್ಲ ಅಂಚನೆ ಬೇಗ ಬರ್ತದೆ ಇಂಜ ಕಾರ್ಯಕ್ರಮ ಉಂಡು ಪಂಡದು ನಮ್ಮ ಮುಲ್ಪದ ಈ ಕಾರ್ಯಕ್ರಮದ ಶಿಲಾನ್ಯಾಸದೊಟ್ಟಿಗೆ ಸೇರಿದು ಮುಂದುವರಿಸೋದು ಪೋತೆರು ಆರೆಗೆ ಆಡಳಿತ ಸಮಿತಿ ಪರವಾದ ಅಭಿವೃದ್ಧಿ ಟ್ರಸ್ಟ್ದ ಪರವಾದ ಸೇರಿನಂಚಿನ ಈ ಕ್ಷೇತ್ರದ ಸದ್ಭಕ್ತರನ್ನ ಪರವಾದ ಯಾನು ವಂದನೆ ಸಲ್ಲಿಸ ಹೊಂದಿಲ್ಲ ಅಂಚನೆ ನಮ್ಮ ಈ ಕುದುರೋಳಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ್ ಜಯರಾಜರು ಬತ್ತದು ನಮ್ಮ ಈ ಕಾರ್ಯಕ್ರಮದ ಮಾತ ಸೇರಿದು ನಮಗೆ ಧೈರ್ಯ ಕೊಡ್ತೇರು ಅಂಚೆ ಆರೆಗ್ಲ ನಮ್ಮ ಈ ಆಡಳಿತ ಸಮಿತಿ ಪರವಾದ ಅಭಿವೃದ್ಧಿ ಟ್ರಸ್ಟ್ದ ಪರವಾದ ಮಾತ ಸೇರಿನ ಸದ್ಭಕ್ತರನ್ನ ಪರವಾದ ಯಾನು ವಂದನೆ ಸಲ್ಲಿಸ ಹೊಂದಿಲ್ಲ ಅಂಚನೆ NT ಪೂಜಾರ್ಲು ನಮ್ಮ ಈ ಕ್ಷೇತ್ರ ನಿರ್ಮಾಣ ಆನಗ ಪ್ರಾರಂಭಿಕ ಅಂತೋಡು ನಮಗೆ ಮಾತ ಧೈರ್ಯ ಕೊಡ್ದು ರಾಜಶೇಖರ್ ಕೋಟೆಯನ್ನೊಟ್ಟಿಗೆ ಸೇರೊಂದು ಆ ಬೊಂಬಾಯಿ ಅಂಚನೆ ವಿದೇಶಡ್ ಅಂಚನೆ ಪೂರ ತುಳುನಾಡು ಇಂಚಿನ ಪೂರ ವ್ಯವಸ್ಥೆ ಉಂಡು ಐಕೆ ಪೂರ ಸಾಕಾರ ಮಂತದ್ದು ನಂಗೆ ಧೈರ್ಯ ಕೊಡ್ದು ಈ ಕ್ಷೇತ್ರ ನಿರ್ಮಾಣ ಆನಗ ನಮ್ಮೊಟ್ಟಿಗೆ ಗಟ್ಟಿ ಉಂತದು ಕೆಲಸ ಮಂತನ ಅಂಚಿನ ಒಂಜಿ ಪ್ರಾಮಾಣಿಕವಾಯಿನ ಒಂಜಿ ಈ ಕ್ಷೇತ್ರದ ಭಕ್ತನ NT ಪೂಜಾರ್ಲು ಬಿಲ್ಲವ ಚೇಂಬರ್ ಆಫ್ ಕಾಮರ್ಸ್ ಮುಂಬೈ ನನ್ನ ಅಧ್ಯಕ್ಷರು ಮೇರೆಗೆ ಆಡಳಿತ ಸಮಿತಿ ಪರವಾದ ಅಂಚನೆ ಅಭಿವೃದ್ಧಿ ಟ್ರಸ್ಟ್ದ ಪರವಾದ ಈ ಕ್ಷೇತ್ರದ ಭಕ್ತರನ್ನ ಪರವಾದ ಯಾನು ಗೌರವ ವಂದನೆ ಸಲ್ಲಿಸ ಹೊಂದಿಲ್ಲ ಅಂಚನೆ ಮಹೇಶ್ ಅಂಚನ್ ಮೇರೆ ನಮ್ಮ ವಿಶ್ವನಾಥ್ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಆರೆಲ್ಲ ಬರ್ತದೆ ನಮ್ಮೊಟ್ಟಿಗೆ ಇರ್ತದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮಾತ ನಂಗೆ ಸಹಕಾರ ಕೊಡ್ತು ನಮಗೆ ಧೈರ್ಯ ಕೊಡ್ತು ಹೋಗ್ತೀರಿ ಆರೆಗ್ಲ ಯಾನು ಆಡಳಿತ ಸಮಿತಿ ಅಂಚನೆ ಅಭಿವೃದ್ಧಿ ಟ್ರಸ್ಟ್ ಅಂಚನೆ ಕ್ಷೇತ್ರದ ಸದ್ಭಕ್ತರನ್ನ ಪರವಾದಿ ಯಾನು ವಂದನೆಯನ್ನು ಸಲ್ಲಿಸ ಹೊಂದಿಲ್ಲ ಅಂಚನೆ ನಮ್ಮ ಈ ಕಾರ್ಯಕ್ರಮದ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಇನ್ನು ಅಧ್ಯಕ್ಷರಾಯಿನ ನವೀನ್ ಚಂದ್ರ ಸಿ ಸುವರ್ಣ ಬತ್ತದ ನಮ್ಮೊಟ್ಟಿಗೆ ಸೇರಿದು ಇತ್ತ ಮುಂದುವರಿಸೋದು ಪೋತಿರು ಆರೆಗ್ಲ ಆಡಳಿತ ಸಮಿತಿ ಅಂಚನೆ ಅಭಿವೃದ್ಧಿ ಟ್ರಸ್ಟ್ ಅಂಚನೆ ಸೇರಿನ ಮಾತ ಸದ್ಭಕ್ತರ ಪರವಾದಿ ಯಾನು ವಂದನೆಯನ್ನು ಸಲ್ಲಿಸ ಹೊಂದಿಲ್ಲ ಅಂಚನೆ ಭಾರತ್ ಬ್ಯಾಂಕ್ದ ಅಧ್ಯಕ್ಷರಾದಿಪ್ಪನ ಯುವ ನಾಯಕ ಅಂಚಿನ ಸೂರ್ಯಕಾಂತ್ ಜೆ ಸುವರ್ಣ ಬತ್ತದ ಬೇತೆ ಕಾರ್ಯಕ್ರಮದ ನಿಮಿತ್ತ ಬೇಗ ಪೋತೆರು ಆರೆಗ್ಲ ನಮ್ಮ ಆಡಳಿತ ಸಮಿತಿ ಅಂಚನೆ ಅಭಿವೃದ್ಧಿ ಟ್ರಸ್ಟ್ ಅಂಚನೆ ಕ್ಷೇತ್ರದ ಭಕ್ತ ಬಾಂಧವರನ್ನ ಪರವಾದಿ ಯಾನು ವಂದನೆಯನ್ನು ಸಲ್ಲಿಸ ಹೊಂದಿಲ್ಲ ಅಂಚನೆ ಐಡುಬುಕ್ಕ ನಮ್ಮ ಈ ಭಾಗದ ಈ ಪ್ರದೇಶ ಬೆಳ್ಳಿಪಾಡಿ ಸಂಸ್ಥಾನಕ್ಕೆ ಸೇರಿದು ಪಂಡಿತ ಆಣಿದ ಕಾಲಡು ಅಂಚನೆ ಆ ಮುಲ್ಪ ಪ್ರಾರಂಭಿಕ ಅಂತಾಗ ಮುಲ್ಪ ಜೀರ್ಣೋದ್ಧಾರ ಆನಗನೆ ಆರಪ್ಪ ಮಂತ್ರಿ ಆದಿತ್ತೇರು ಬತ್ತದು ಮುಲ್ಪ ಸೇರಿದು ನಮ್ಮೊಟ್ಟಿಗೆ ಆ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಸೇರಿದು ನಂಗೆ ಬೇತೆ ಕಾರ್ಯಕ್ರಮ ಉಂಡು ಪಂಡದು ಮುಂದುವರಿಸೋದು ಪೋಣಂಚಿನ ಬಿ ರಮನಾಥ್ ರೈಕುಲು ಆರೆಗೆ ಈ ಆಡಳಿತ ಸಮಿತಿ ಅಂಚನೆ ಅಭಿವೃದ್ಧಿ ಟ್ರಸ್ಟ್ ಅಂಚನೆ ಸೇರಿನಂಚಿನ ಮಾತ ಭಕ್ತರನ್ನ ಪರವಾದಿ ಯಾನು ವಂದನೆಯನ್ನು ಸಲ್ಲಿಸ ಹೊಂದಿಲ್ಲ ಈ ಕ್ಷೇತ್ರದ ಬ್ರಹ್ಮಕಲಸ ಆನಗ ನಮ್ಮೊಟ್ಟಿಗೆ ಇತ್ತೊಂದು ನಮ್ಮ ಬ್ರಹ್ಮಕಲಸಗೆ ಇಂಚಿನ ಪೂರ ಸರ್ಕಾರದ ಸವಲತ್ತು ಇಲ್ಬೋದು ಸರ್ಕಾರದ ಅನುದಾನ ಇಲ್ಬೋದು ನಿನ್ನ ಮಾತೆಲ್ಲ ಪ್ರಾಮಾಣಿಕವಾದ ಭಕ್ತಿಡು ನಂಗೆ ಸಹಾಯ ಮಂತನ ಮಾಜಿ ಶಾಸಕರೇನ ಸಂಜೀವ ಮಠೊಂದೂರ್ಲು ಬತ್ತದ ನಮ್ಮೊಟ್ಟಿಗೆ ಇತ್ತೇರು ಆರೆಗ್ಲ ನಮ್ಮ ಆಡಳಿತ ಸಮಿತಿ ಅಂಚನೆ ಅಭಿವೃದ್ಧಿ ಟ್ರಸ್ಟ್ ಅಂಚನೆ ಕ್ಷೇತ್ರದ ಭಕ್ತ ಮಹೇಶ್ವರನ ಪರವಾದಿ ಯಾನು ವಂದನೆಯನ್ನು ಸಲ್ಲಿಸ ಹೊಂದಿಲ್ಲ ಐಕೆ ದುಂಬು ಪ್ರಾರಂಭಿಕ 5 ವರ್ಷ ದುಂಬು ಮುಲ್ಪ ಕೆಲಸ ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿ ನಡ್ತೊಂದು ಇಪ್ಪನಾಗ ಶಕುಂತಲ ಶೆಟ್ರಲ್ಲ ನಂಗೆ ಸಹಕಾರ ಮಂತೇರು ಆರ್ಲ ಬತ್ತದೇರು ಆರ್ಲ ಬತ್ತದ ಕಾರ್ಯನಿಮಿತ್ತ ದುಂಬು ಪೋತೇರು ಆರೆಗ್ಲ ಅಭಿವೃದ್ಧಿ ಟ್ರಸ್ಟ್ ಅಂಚನೆ ಆಡಳಿತ ಸಮಿತಿ ಅಂಚನೆ ಸೇರಿನ ಈ ಕ್ಷೇತ್ರದ ಭಕ್ತರನ್ನ ಪರವಾದಿ ಯಾನು ವಂದನೆ ಸಲ್ಲಿಸ ಹೊಂದಿಲ್ಲ ಅಂಚನೆ ಇತ್ತೆ ನಮ್ಮೊಟ್ಟಿಗೆ ಇತ್ತದ ಪಾತೆರ್ದು ಒಂಜಿ ನಮ್ಮ ಸಮಾಜಗೂ ನಮಗೆ ಎಂಚಿನ ಮನ್ಪೋಲಿ ನಮ್ಮ ಸಮಾಜದ ಮುಖಾಂತರ ಎಂಚಿನ ಬುಳೆವುಳಿ ನಮಗೆ ಸ್ವಾಭಿಮಾನ ಬಂಡ ಸ್ವಾಭಿಮಾನ ನಮ್ಮ ದಾಯ ಇಪ್ಪೋಡು ನಿನ್ನ ಮಾತ ನಮ್ಮ ಹಿಂದುಳಿದ ವರ್ಗದ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗದ ಮೆಂಬರ ಒಂದು ನಂಗೆ ಮಾತರೆಗಳ ಮಾರ್ಗದರ್ಶನ ಸಹಕಾರ ಅಂಚನೆ ನಮ್ಮ ಯಕ್ಷಗಾನ ಮೇಳ ಮಲ್ಪನಾಗ ನಂಗೆ ಜನರೇಟರ್ದೆಲ್ಲ ಸಹಾಯ ಮಂತೇರಿ ಜೀರ್ಣೋದ್ಧಾರ ಅನ್ನಗಲ ನಂಗೆ ಸಹಾಯ ಮಂತನಂಚಿನ ಪ್ರತಿಭಾ ಕುಲಾಯಿ ಅಕ್ಕ ಮೇರೆಗ್ಲ ನಮ್ಮ ಮಾತ ಆಡಳಿತ ಸಮಿತಿ ಅಭಿವೃದ್ಧಿ ಟ್ರಸ್ಟ್ ಅಂಚ ಈ ಕ್ಷೇತ್ರದ ಭಕ್ತರ ಪರವಾದ ಯಾನು ವಂದನೆಯನ್ನು ಸಲ್ಲಿಸ ಹೊಂದಿಲ್ಲ ಅಂಚನೆ ಈ ಕ್ಷೇತ್ರದ ಈ ಭಾಗದ ಪಂಚಾಯತಿ ಅಧ್ಯಕ್ಷರಣ ಶ್ರೀಮತಿ ಪುಷ್ಪಲತಾ ಅರ್ಲ ಬತ್ತದ ಬೇಗ ಪೋತಿರು ಆರೆಗ್ಲ ಅಭಿವೃದ್ಧಿ ಸಮಿತಿ ಅಂಚನೆ ಆಡಳಿತ ಸಮಿತಿ ಮಾತ ಭಕ್ತರನ್ನ ಪರವಾದ ವಂದನೆ ಸಲ್ಲಿಸ ಹೊಂದಿಲ್ಲ ನಮ್ಮ ಪುತ್ತೂರು ಬಿಲ್ಲವ ಸಂಘದ ಅಧ್ಯಕ್ಷರಾಗಿನ ಸತೀಶ್ ಕುಮಾರ್ ಕೆಡಿಂಜಿ ಬೇರೆ ಬತ್ತದು ನಮ್ಮೊಟ್ಟಿಗೆ ಸೇರಿದಿತ್ತೆ ಇತ್ತೇರು ಇದು ದಾನ ಕಾರ್ಯನಿಮಿತ್ತ ಬೇಗ ಪೋತಿರು ಆರ್ಲ ನಂಗೆ ಮಾತ ಪುತ್ತೂರು ತಾಲೂಕು ಡಾಡು ಮಾತ ಮುಲ್ಪದ ಅಭಿವೃದ್ಧಿಗೆ ಸಹಕಾರ ಮಲ್ತೊಂದುಲ್ಲೇರು ಆರೆಗ್ಲ ಆಡಳಿತ ಸಮಿತಿ ಅಭಿವೃದ್ಧಿ ಸಮಿತಿ ಅಂಚನೆ ಸೇರಿನ ಮಾತ ಭಕ್ತರನ್ನ ಪರವಾದ ಯಾನು ವಂದನೆಯನ್ನು ಸಲ್ಲಿಸ ಹೊಂದಿಲ್ಲ ನಮ್ಮ ನಾರಾಯಣಗುರು ಬಿಲ್ಲವ ಅಭಿವೃದ್ಧಿ ನಿಗಮ ಅಂತ ಬಂದ್ಬಿಟ್ಟು ನಿಗಮ ಅಂತ ಐನ ಅಧ್ಯಕ್ಷರಾದ ಜನ ಮುದ್ರಾಡಿ ಮಂಜುನಾಥ ಪೂಜಾರ್ಲು ಬರ್ತದೆ ನಮ್ಮೊಟ್ಟಿಗೆ ಇತ್ತದು ನಂಗೆ ಮಾತ ಇತ ನುಡಿನ ಪಾತಿರದು ನಮ್ಮ ಸಮಾಜ ನೆಂಚ ಕಟ್ಟೋಲಿ ಸಮಾಜ ಎಂಚ ಬುಳೆವಳಿ ಶಿಕ್ಷಣಗೆ ಎಂಚ ಆದ್ಯತೆ ಕೊರಲಿ ನಮ್ಮ ದಾದ ಮಲ್ಪೋಡು ಬಂದ್ಬಿಟ್ಟು ಮಾತ ನಂಗೆ ತೆರಿಪಾದಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆಲ್ಲ ಎಡ್ಡೆ ಒಂಜಿ ಚಿಂತನೆ ಮಂತ ಪಾತಿರದು ಪೋತಿರು ಮೇರೆಗೆಲ್ಲ ನಮ್ಮ ಆಡಳಿತ ಸಮಿತಿ ಅಭಿವೃದ್ಧಿ ಟ್ರಸ್ಟ್ ಕ್ಷೇತ್ರದ ಮಾತ ಭಕ್ತರನ್ನ ಪರವಾದಿ ನಾನು ವಂದನೆಯನ್ನು ಸಲ್ಲಿಸ ಹೊಂದಿಲ್ಲ ಅಂಚನೆ
ರಕ್ಷಿತ್ ಶಿವರಾಮೇರು ನಮ್ಮ ಯುವ ನಾಯಕರು ನಮ್ಮ ಪ್ರತಿ ಒಂಜಿ ಕೆಲಸಗಳ ಮುಲ್ಪದ ಒವೇ ಒಂಜಿಲಿ ಕಾನೂನಾತ್ಮಕ ವಿಷಯಪ್ಪು ಸರಕಾರದ ವಿಷಯಪ್ಪು ಒವು ಇತ್ತಿನ ಆರು ಫೋನ್ ಬಂತನ ಆರು ನಮ್ಮೊಟ್ಟಿಗೆ ಸ್ಪಂದಿಸ ಒಂದು ನಂಗೆ ಎಡ್ಡೆ ರೀತಿ ಸಹಕಾರ ಮಲ್ಪುನಾರು ಪ್ರತಿದಿನಲ ನಮ್ಮ ಒವೇ ಒಂಜಿ ಕೆಲಸಗಳ ನಂಗೆ ಸರಿಯಾದ ಒಂಜಿ ಮಾರ್ಗದರ್ಶನ ಕೊಡ್ಪುನಂಚಿನ ಒಂಜಿ ಯುವಕ ನಾಯಕಿ ಬತ್ತದು ನಮ್ಮೊಟ್ಟಿಗೆ ಇತ್ತೇರು ಆರೆಗ್ಲ ನಮ್ಮ ಕ್ಷೇತ್ರಾಡಳಿತ ಸಮಿತಿ ಅಂಚನೆ ಅಭಿವೃದ್ಧಿ ಟ್ರಸ್ಟ್ ಅಂಚನೆ ಮಾತ ಭಕ್ತರನ ಪರವಾದ ಯಾನು ಒಂದನೇನು ಸಲ್ಲಿಸ ಒಂದುಲ್ಲೆ ಅಂಚನೆ ದೂರದ ಬ್ಯಾಂಗ್ಳೂರ್ದು ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಯನ ಹಿರಿಯರಾಯನಂಚನ ಈಡಿಗ ಸಮುದಾಯದ ಹಿರಿಯರಾಯಂಚನ ಲಕ್ಷ್ಮೀ ನರಸಯ್ಯ ಆರು ಬತ್ತದು ನಮ್ಮೊಟ್ಟಿಗೆ ಇತ್ತದು ನಂಗೆ ನಾನು ಒಂಜಿ ರೂಮ್ ಕೊರ್ಪುನಂಚನ ಒಂಜಿ ಎಡ್ಡೆಂದ್ರ ಒಂಜಿ ಪಾತೆರನ್ನು ಪಂಡದು ಮುಂದುವರಿಸೋದು ಪೋತೇರು ಆ ದೂರದ್ದು ಬೆಂಗಳೂರ್ದು ಬತ್ತದು ಮುಲ್ಪ ಆರು ಸೇರೊಂದೇರು ಅಂಚನ ಆರೆಗ್ಲ ನಮ್ಮ ಈ ಆಡಳಿತ ಸಮಿತಿ ಅಭಿವೃದ್ಧಿ ಸಮಿತಿ ಅಂಚ ಮಾತ ಸೇರ್ನ ಭಕ್ತರನ ಪರವಾದೇನು ಒಂದನೆಯನ್ನು ಸಲ್ಲಿಸ ಒಂದುಲ್ಲೆ ಈ ಭಾಗದ ಒಂಜಿ ರಾಜಕೀಯ ನಾಯಕಿ ನಮ್ಮ ಪ್ರಾರಂಭಿಕ ಅಂತ ಜೀರ್ಣೋದ್ಧಾರ ಬ್ರಹ್ಮ ಕಲಸ ಇನ್ನು ಈ ಕಾರ್ಯಕ್ರಮಗಳ ನಮ್ಮೊಟ್ಟಿಗೆ ಬತ್ತದು ಕಾವು ಹೇಮನಾಥ್ ಶೆಟ್ರು ನಮಗೆ ಮಾತೆಲ್ಲ ಬೆರಿತಟ್ಟದ್ದು ಮಾರಿ ಸಾಕಾರ ಮನ್ಪುನಂಚಿನ ವ್ಯಕ್ತಿ ಆ ಹೇಮನಾಥ್ ಶೆಟ್ರಿಗಳ ಆಡಳಿತ ಸಮಿತಿ ಅಭಿವೃದ್ಧಿ ಟ್ರಸ್ಟ್ ಮಾತ ಭಕ್ತರನ ಪರವಾದೇನು ಒಂದನೆಯನ್ನು ಸಲ್ಲಿಸ ಒಂದುಲ್ಲೆ ಅಂಚನೆ ನಮ್ಮ ಈ ಒಂಜಿ ನೆಕ್ ಪ್ರಾರಂಭಿಕ ಅಂತ ಯುವೈನಿ ಪನ್ಪುನ ಒಂಜಿ ಸಂಸ್ಥೆ ಇಟ್ಟು ವರ್ಷ ಅಧ್ಯಕ್ಷರು ಬದಲಾವಣೆ ಹೊಂದಿಪ್ಪರು ಈ ಸರ್ತಿ ಅಧ್ಯಕ್ಷರಾಯನ ಯುವೈನಿ ರೆಪ್ರೆಸೆಂಟ್ ಮಲ್ಪುನಂಚಿನ ಲೋಕೇಶ್ ಕೋಟೆ ಅನ್ನು ಬತ್ತದು ನಮ್ಮೊಟ್ಟಿಗೆ ಇತ್ತೇರು ಅಂಜನೆ ಯುವೈಂದ ಮಾತ ಜವನಿರ್ಲ ನಮ್ಮ ಮಾತ ಕ್ಷೇತ್ರ ಮಾತ ವ್ಯವಸ್ಥೆ ಇರಲ್ಲ ನಮ್ಮೊಟ್ಟಿಗೆ ಏಪೋಲ ಕೈ ಜೋಡಿಸೋದು ನಮಗೆ ಸಹಕಾರ ಮನ್ಪುನಾಗ್ಲಿ ಅಂಚ ನಿಗ ಆರ್ನ ಅಧ್ಯಕ್ಷರನ್ನ ಮಾತ ರೆಪ್ರೆಸೆಂಟೇಟಿವ್ ಆನಲ್ಲ ಮಾತ ಯುವೈಂದ ಜವನಿರಿಗೆ ಯುವೈಂದ ಅಧ್ಯಕ್ಷರಿಗೆ ನಿಗಲಿಗೆ ಮಾತರೆಗಳ ಯಾನು ಆಡಳಿತ ಸಮಿತಿ ಅಭಿವೃದ್ಧಿ ಸಮಿತಿ ಅಂಚನೆ ಮಾತ ಕ್ಷೇತ್ರದ ಭಕ್ತರನ್ನ ಬರೋದು ವಂದನೆ ಸಲ್ಲಿಸ ಒಂದಿಲ್ಲ ಅಂಚನೆ ಡಾಕ್ಟರ್ ಸದಾನಂದ ಪೆರ್ಲ ಆರೇನು ನಮ್ಮ ಅತಿಥಿ ಪಾಡ್ಗಂದು ಪಂಡ ಅವರಿಗೆ ಕೇಂಡ ಅಪ್ಪ ಆರು ಪಂಡರಿ ಎನ್ನ ಇಲ್ಲದ ಒಂಜಿ ಕೈತಲ್ದ ಇಲ್ಲದ ಸಂಸಾರದ ಒಂಜಿ ಮದ್ಮೆ ಉಂಡು ಅನಿ ಬರೇರ ಆಪುಜಿದ ಆ ಮದ್ಮೆ ಅಂತ ದುಂಬು ಪೋಯಿ ನೆಡ್ದಾದು ಆರ ಅತಿಥಿ ಅತ್ತಲ್ನ ಆರು ಬತ್ತದು ನಮ್ಮೊಟ್ಟಿಗೆ ಸೇರಿದು ನಮಗೆ ಸಹಕಾರ ಕೊರ್ಪೆ ನಮ್ಮ ನಿಖಿಲೊಟ್ಟಿಗೆ ಉಲ್ಲೆ ಅಂತ ಪಂಪನ ಪಾತೆರನು ಪಂಡದು ಮುಂದುವರಿಸೋದು ಪೋತೇರು ಅಂಚಿನ ಒಂಜಿ ಸೌಹೃದಯದ ಒಂಜಿ ನಮ್ಮ ಜಾತಿದ ಬಾರಿ ಮಲ್ಲ ಒಂಜಿ ಸ್ವಾಭಿಮಾನಿ ಡಾಕ್ಟರ್ ಸದಾನಂದ ಬೆರೆಗೆ ನಮ್ಮ ಸಮಿತಿದ ಪರವಾದ ಅಂಚನೆ ಟ್ರಸ್ಟ್ದ ಪರವಾದ ಯಾನು ಮಾತೆರ್ನ ಪರವಾದಲೆ ಯಾನು ಒಂದನೆಯನ್ನು ಸಲ್ಲಿಸ ಒಂದುಲ್ಲೆ ಅಂಚನೆ ನಮ್ಮ ಈ ಪಡುಮಲ ದೇಶಡು ವಿಷ್ಣುಮೂರ್ತಿ ಕೂವೆಸಾಸ್ತಾವು ವಿಷ್ಣುಮೂರ್ತಿ ದೇವಸ್ಥಾನ ಉಂಡು ಐನ ಆಡಳಿತ ಮುಕ್ತೈ ಸರ್ ಆರು ದುಂಬುಲ ಪ್ರಾರಂಭಿಕ ಅಂತೋಡ್ಲ ಮುಲ್ಪ ನೇಮ ಅನಗ ಆತನ ಮುಲ್ಪದ ಅಭಿವೃದ್ಧಿ ಜೀರ್ಣೋದ್ಧಾರ ಅನ್ನಗಲ ನಮಗೆ ಭಾರಿ ಸಹಕಾರ ಮಂತನಂಜಿ ವ್ಯಕ್ತಿ ಇನ್ನು ಯಾರು ಈ ಕ್ಷೇತ್ರದ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಆತರು ಅಂಚಾದು ನಂಕಿಲ ಈ ಕ್ಷೇತ್ರಗಳ ಆ ದೇವಸ್ಥಾನಗಳ ಅವಿನಾಭಾವ ಸಂಬಂಧ ಉಂಡು ಪುಡುಮಲೇಶ ವಿಷ್ಣುಮೂರ್ತಿ ದೇವಸ್ಥಾನ ಅಂದು ಆರ್ಲ ನಮ್ಮೊಟ್ಟಿಗೆ ಸೇರಿದು ನಂಗೆ ಶುಭ ಹಾರೈಸೋದು ಮುಂದುವರಿಸೋದು ಪೋತೇರು ಆರೆಗಳ ಆಡಳಿತ ಸಮಿತಿ ಅಭಿವೃದ್ಧಿ ಸಮಿತಿ ಅಂಚಿನ ಸೇರ್ನಂಚಿನ ಮಾತ ಭಕ್ತರನ್ನ ಪರವಾದಲ್ಲ ಯಾನು ಗೌರವ ವಂದನೆಯನ್ನು ಸಲ್ಲಿಸ ಒಂದುಲ್ಲೆ ಅಂಚನೆ ನಮ್ಮ ಪದ್ಮನಾಭ ಕೋಟ್ಯಾನು ಧಾರ್ಮಿಕ ಪರಿಷತ್ತದ ಮಾಜಿ ಸದಸ್ಯರು ಕರ್ನಾಟಕ ಸರ್ಕಾರ ಆರ್ಲ ಮುರಣಿ ಭಾರಿ ಒತ್ತಾಯ ಪುರ್ಸೋತ್ ಇಜ್ಜಿಂದಲ್ನ ಬುಲ್ಪುಗು ಬತ್ತದು ನಮ್ಮ ಈ ಶಿಲಾನ್ಯಾಸ ಕಾರ್ಯಕ್ರಮದ ಪೂರ ಆಗಲು ಆರು ಸೇರಿದು ಅಂಚನೆ ದೇವರನ್ನ ಅನುಗ್ರಹವನ್ನು ಪಡೆಯೊಂದು ಮೂಲ ಬತ್ತದು ಬೇತೆ ಕಾರ್ಯಕ್ರಮ ಉಂಡು ವಿನಂತಿ ಮಂತದ್ದು ಮುಂದುವರಿಸೊಂದು ಪೋತೀರಿ ನಮ್ಮ ಈ ರಡ್ಡು ಜಿಲ್ಲೆ ತುಳುನಾಡು ಅದು ಅವೇತೋ ದೇವಸ್ಥಾನದ ಅಭಿವೃದ್ಧಿಗೆ ಆರು ಕೆಲಸ ಮಂತನಾರು ಅಂಚ ನನ್ನ ದುಂಬು ನಮ್ಮ ಕ್ಷೇತ್ರಗಳ ಒಂದು ಸಹಕಾರ ಮಂತನಾರು ನಾನು ಆರು ಪೂರ್ಣ ಪ್ರಮಾಣ ನಮ್ಮೊಟ್ಟಿಗೆ ಸೇರು ಬೇರು ಪನ್ಪಣ ಒಂಜಿ ಪಾತ್ರಗಳನ್ನ ಪಂತಾರೆ ಅಂಚ ಆರೆಗಳ ಅಭಿವೃದ್ಧಿ ಸಮಿತಿ ಅಂಚನೆ ಅಭಿವೃದ್ಧಿ ಟ್ರಸ್ಟ್ ಮಾತ ಸದ್ಭಕ್ತರನ್ನ ಪರವಾದ ಯಾನು ವಂದನೆಯನ್ನು ಸಲ್ಲಿಸ ಒಂದುಲ್ಲೆ ನಮ್ಮ ಕ್ಷೇತ್ರದ ಒಂಜಿ ಸದಸ್ಯೆ ಅಂಚನೆ ಅಧ್ಯಕ್ಷರು ನಾರಾಯಣಗುರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿ ಹರೀಶ್ ಚಂದ್ರ ಅಮೀನ್ ಆರು ಪ್ರತಿ ಸರ್ತಿಲ ನಮಗೆ ಎಡ್ಡೆ ಸಲಹೆ ಸೂಚನೆ ನಂಗೆ ಸಹಕಾರ ಪ್ರಾರಂಭಿಕ ಅಂತ ಜೀರ್ಣೋದ್ಧಾರ ಬ್ರಹ್ಮ ಕಲಸ ಇತ್ತೆಲ್ಲ ನಮ್ಮೊಟ್ಟಿಗೆ ಇತ್ತೊಂದು ನಮ್ಮ ಸಮಾಜದ ಮಾತ ಒಂಜಿ ವ್ಯವಸ್ಥೆ ಇಡ್ಲ ಆರು ಪಾಲ್ಗೊಂಡಂಚಿನ ಹರಿಶ್ಚಂದ್ರ ಅಮೀನ್ ನಮ್ಮೊಟ್ಟಿಗೆ ಇತ್ತೀರಿ ಆರೆಗ್ಲ ಆಡಳಿತ ಸಮಿತಿ ಅಭಿವೃದ್ಧಿ ಟ್ರಸ್ಟ್ ಅಂಚನೆ ನಮ್ಮ ಕ್ಷೇತ್ರದ ಮಾತ ಸದ್ಭಕ್ತರನ್ನ ಪರವಾದ ಯಾನು ಒಂದನೆಯನ್ನು ಸಲ್ಲಿಸ ಒಂದುಲ್ಲೆ ಅಂಚನೆ ಪದ್ಮರಾಜರು ಬತ್ತಬೋತೇರು ಆರು ನಮ್ಮ ಕ್ಷೇತ್ರದ ಒಂಜಿ ಜನನಾಯಕಿ ಇದು ಧಾರ್ಮಿಕವಾದ ರಾಜಕೀಯವಾದ ಸಾಂಸ್ಕೃತಿಕವಾದ ಅಂಚನೆ ಶೈಕ್ಷಣಿಕವಾದ ಒಂಜಿ ಅಭಿವೃದ್ಧಿ ಪಥ ಟಿಪ್ಪನಾರು ಆರು ನಮ್ಮ ಕ್ಷೇತ್ರದ ಏಪೋಲ ನಮ್ಮ ಕ್ಷೇತ್ರದ ಒಂಜಿ ಸೇವಾಕರ್ತೆ ಆರ್ಲ ಬತ್ತದ ಪೋತೇರು ಆರೆಗ್ಲ ನಮ್ಮ ಆಡಳಿತ ಸಮಿತಿ ಅಭಿವೃದ್ಧಿ ಸಮಿತಿ ಅಂಚನೆ ಸದ್ಭಕ್ತರ ಪರವಾದ ಯಾನು ವಂದನೆಯನ್ನು ಸಲ್ಲಿಸ ಒಂದುಲ್ಲೆ ಕಾವೂರು ಬಿಲವ ಸಂಘದ ಅಧ್ಯಕ್ಷರು ಗೋಕರ್ಣನಾಥ ಬ್ಯಾಂಕ್ದ ಅಧ್ಯಕ್ಷರಾದ ಜನ ಚಂದ್ರಶೇಖರ್ ಆರ್ಲ ಬತ್ತದ ನಮ್ಮೊಟ್ಟಿಗೆ ಪೂರ್ತಿ ಕುಲ್ಲುದು ನಂಗೆ ಇಂಚಿನ ಪೂರ ಸಹಕಾರ ಬೋಡು ಅಂಚನೆ ನನ್ನ ದುಂಬುದ ಅಭಿವೃದ್ಧಿಗೆ ಎಂಕಲ ನಿಖಿಲನೊಟ್ಟಿಗೆ ಉಲ್ಲ ಅಂತ ಬಂದ್ಬಿಟ್ಟು ಒಂಜಿ ಪಾತ್ರನ ಬಂದದ್ದು ಮೂಲ ಉಳ್ಳೇರು ಆರೆಗೆ ಅಭಿವೃದ್ಧಿ ಸಮಿತಿಯ ಪರವಾದ ಆಡಳಿತ ಸಮಿತಿಯ ಪರವಾದ ಅಂಚನೆ ನಮ್ಮ ಮಾತ ಸೇರ್ನ ಸದ್ಭಕ್ತರನ್ನ ಪರವಾದ ನಾನು ವಂದನೆ ಸಲ್ಲಿಸ ಒಂದಿಲ್ಲ ಅಂಚನೆ ಈ ಕಾರ್ಯಕ್ರಮ ಆವಡುಂದಂಡ ನಮ್ಮ ಆಡಳಿತ ಸಮಿತಿ ಅಧ್ಯಕ್ಷರು ಗೌರವ ಅಧ್ಯಕ್ಷರನ್ನ ಪಿತಾಂಬರ ರಾಜೆ ಅಂಚನೆ ನಮ್ಮ ಪ್ರಮಲ್ ಅಂಜನೆ ದೀಪಕ್ ಕೋಟ್ಯಾನ್
ಸಂತೋಷ್ ಕುಮಾರ್ ಮುಗಳು ಪೂರ ಬೊಂಬಾಯಿಗೆ ಗೋವಾಗೆ ಪೂರ ಪೋದಿತ್ತೇರು ಆ ಮುಖಾಂತರವಾದ ಅಲ್ಪ ಪೂರ ಚರ್ಚೆ ಆದ ಈ ಕ್ಷೇತ್ರಗೂ ಅಲ್ಲಾತ ಆ ಸಮಿತಿಲು ಅಲ್ಪ ಆತನ ಸದ್ಭಕ್ತರು ಮಾತ ನಮಕ್ಕೆ ಸಹಕಾರ ಬಂತದ್ದು ಒಂಜಿ 10 ಜನ ಕೋಡನೆ ಬತ್ತದ ಮೂಲು ನಮ್ಮೊಟ್ಟಿಗೆ ಸೇರಿದೇರು ನಮ್ಮ ಬೋಂಟ್ರನ ಒಂಜಿ ಗ್ರೂಪು ಅಂಚ ಪ್ರಭಾಕರ ಪೂಜಾರಿ ರವಿ ಸಾಲಿಯಾನ್ ಸಂತೋಷ್ ಸಾಲಿಯಾನ್ ಚೇತನ್ ಚಂದ್ರಿಕಾ ಮುಗಿಲೇನು ಮಾತಾರಲ್ಲ ಹರೀಶ್ ಪೂಜಾರ್ಲು ನಮ್ಮ ಅಧ್ಯಕ್ಷರು ಗುಜರಾತ್ ರಾಜ್ಯ ಅಧ್ಯಕ್ಷರು ಅಂಚನೆ ಆರ ಬತ್ತದ ನಮ್ಮೊಟ್ಟಿಗೆ ಪೂರ್ಣ ಪ್ರಮಾಣದ ಸಹಕಾರ ಆರೆಗ್ಲ ಮಾತೇರ್ನ ಪರವಾದಲೆ ಆಡಳಿತ ಸಮಿತಿ ಪರವಾದಲ್ಲ ಮಾತೇರ್ನ ಪರವಾದಲ್ಲ ಒಂದನ್ನು ಸಲ್ಲಿಸೋದಿಲ್ಲ ಅಂಚನೆ ಈ ಕ್ಷೇತ್ರದ ಈ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಕರ್ತ ಮಿತ್ತರು ನಮ್ಮ ಈ ಒಂದು ಕಾರ್ಯಕ್ರಮ ಸರಿಯಾದ ಸಮಾಜ ತೆರೆಯೋಡುಂದಾಂಡ ಆತನ ಮಾತಾರೆಲ್ಲ ಗೊತ್ತಾವಡುಂದಾಂಡ ಪತ್ರಕರ್ತ ಮಿತ್ರರು ಸಾಧಾರಣ ಒಂಜಿ ವಾರಡು ಪತ್ರೋಡು ಅಂಚನೆ ದೃಶ್ಯ ಮಾತಾಡು ಮಾತ ಬರೋದುಂಡು ನಿಕ್ ಸಹಕಾರ ಮಂತನಂಚಿನ ಮಾತ ಪತ್ರಕರ್ತ ಮಿತ್ರರಿಗಳೇ ನಾನು ಒಂದನ್ನು ಸಲ್ಲಿಸೋದಿಲ್ಲ ಹರೀಶರು ಬಿಲ್ಲವಾಸ್ ದುಬೈ ಮೇರಿನ ಉಪಾಧ್ಯಕ್ಷರು ಮೇರು ಬತ್ತುಲ್ಲೇರು ದುಬೈ ಆದಿಪ್ಪು ಮಸ್ಕರಾದ ಆದಿಪ್ಪು ಸೌದಿ ಅರೇಬಿಯಾ ಆದಿಪ್ಪು ಮಸ್ಕತ್ ಸೌದಿ ಅರೇಬಿಯಾ ಆದಿಪ್ಪು ಮಾತ ದೇಶದಾಗಲ್ಲ ಬೊಂಬಾಯಿದಾಗಲಿ ಮಾತ ಹೆಚ್ಚಿನಾಗಲಿ ಗೌರವಾನ್ವಿತ ವ್ಯಕ್ತಿಲು ಮೂಲ ಬತ್ತದುಲ್ಲೇರು ನಿಗಲಿ ಮಾತಾರೆಗಳ ಒಂದನ್ನು ಸಂದಾಯಿತ ಬಂದಿಲ್ಲ ಅಂಜನೆ ನಮ್ಮ ಈ ಕ್ಷೇತ್ರದ ನಂಗೊಂಜಿ ಬಾರಿ ಏಪೋಲ ನಮ್ಮ ಒಟ್ಟಿಗೆ ಬೆರಿ ತಟ್ಟದ ಕೆಲಸ ಪೀತಾಂಬರ ರಾಜ ಶೈಲೇಂದ್ರ ಸುವರ್ಣರು ಅಂಜನೆ ಚಂದ್ರಾಸ್ ಅಮೀನ್ ಇಂಚ ಸುಮಾರು ಜನ ಬತ್ತಿದ್ದಾರೆ ಇಂಚನೆ ನಮ್ಮ ನಿರಂತರವಾದ ಜಯಂತ್ ನಡುಬೈಲು ಜಯರಾಮಣ್ಣೆ ಅಂಚನೆ ನಮ್ಮ ಜೊತೆಗಾರ ದರ್ಶನ್ ಜಯವಿಕ್ರಮ್ ಹರೀಶ್ ಸಾಲಿಯಾನ್ ಮುಗಿಲಿನ ಮಾತಾರೆಗಳ ನನ್ನ ದುಂಬಗಳಂಗ್ಲಿ ಸಹಕಾರ ನಂಗೆ ಮಾತಾರಲ್ಲ ದೇವರನ್ನ ಕೋಟಿ ಜನರನ್ನ ದೇವಿ ಬೈದಿದ್ದನ ಅನುಗ್ರಹ ಆಯ್ತದ ಆಯುಷ್ಯ ಆರೋಗ್ಯನ ದೇವರು ನಂಗೆ ಮಾತ ಕೊರಡುದು ದೇವರ ಪ್ರಾರ್ಥನೆ ಮಲ್ತೊಂದು ಅಂಚನೆ ಯಾನ್ ಈ ನೆಕ್ ಪ್ರತ್ಯೇಕವಾದ ಪರೋಕ್ಷವಾದ ಏರ್ಪುರ ಸಹಕಾರ ಮಂತ್ರ ಅಕ್ಲಿಗೆ ಮಾತಾರೆಗಳ ಒಂದನ್ನು ಸಲ್ಲಿಸ ಒಂದು ದೇವರು ನನಾಥ ಶಕ್ತಿನಾಗಲಿ ಕೊರಡಂದು ದೇವರ ಪ್ರಾರ್ಥನೆ ಬಂದೊಂದು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.